ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹರೇ ಶ್ರೀ ಕೃಷ್ಣ ರಾಧಾ ಮಾತಾಜಿ. ಗೋವಿಂದ ಹರೇ ಕೃಷ್ಣ ದೇವಸ್ಥಾನ ಮಾತಾಜಿ. ಇವರು ಆಯೋಜಿಸಿರುವ 3ನೇ ಹಂತದ ತರಗತಿ ಶ್ರೀ ಈಶೋಪನಿಷತ್. ಈ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಂತ್ರ 7. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂದ್ವಿಜಾನತಃ ತತ್ರ ಕೋ ಮೋಹ ಕಾಶಾಕ್ ಶೋಕ ಏಕತ್ವಂ ಅನುಪಶ್ಯತಃ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂದ್ವಿಜಾನತಃ ತತ್ರ ಕೋ ಮೋಹ ಕಾ ಶೋಕ ಏಕತ್ವಂ ಅನುಪಶ್ಯತಃ. ಯಸ್ಮಿನ್ ಸರ್ವಾಣಿ ಭೂತಾನಿ, ಯಾವ ಪರಿಸ್ಥಿತಿಯಲ್ಲಿ ಎಲ್ಲ ಜೀವಿಗಳು ಆತ್ಮೈವ ಆತ್ಮದ ಕಿಡಿಯಾಗಿ ಅಭೂತ್ ಆಗಿದೆಯೋ ವಿಜಾನತಃ ತಿಳಿದವನಿಗೆ ತತ್ರ ಅಲ್ಲಿ ಕಾ ಏನು ಮೋಹ ಮೋಹವು ಶೋಕ ಶೋಕವು ಕಾ ಎಲ್ಲಿಯದು ಕಹ ಎಲ್ಲಿಯದು ಏಕತ್ವಂ ಗುಣದಲ್ಲಿ ಏಕತೆಯನ್ನು ಅನುಪಶ್ಯತಃ ಪ್ರಮಾಣದ ಮೂಲಕ ನೋಡುತ್ತಿರುವವನಿಗೆ ಅಥವಾ ಸತತವಾಗಿ ಆ ರೀತಿ ನೋಡುತ್ತಿರುವವನಿಗೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಯಾವನು ಎಲ್ಲ ಜೀವಿಗಳನ್ನು ಆಧ್ಯಾತ್ಮಿಕ ಕಿಡಿಗಳೆಂದು ನೋಡುವನೋ
ಗುಣದಲ್ಲಿ ಭಗವಂತನೂ ಅವರೂ ಒಂದೇ ಎಂದು ನೋಡುವನು. ಅವನು ನಿಜವಾದ ತಿಳುವಳಿಕೆಯುಳ್ಳವನು. ಆಗ ಅವನಿಗೆ ಮೋಹವೆಲ್ಲಿ ಅಥವಾ ಕಳವಳವೆಲ್ಲಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂತ್ರ 5ರಲ್ಲಿ ನಾವು ತಿಳಿದುಕೊಂಡಿದ್ದೇವೆ, ಭಗವಂತ ಅಚಿಂತ್ಯ. ಅವನನ್ನು ನಮ್ಮ ಸೀಮಿತವಾದ ಜ್ಞಾನ ಭಂಡಾರದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಾವು ಭಗವಂತನನ್ನು ತಿಳಿದುಕೊಳ್ಳುವುದು ಹೇಗೆ? ನಾವು ಮಂತ್ರ 6 ಮತ್ತು 7ರಲ್ಲಿ ಅದನ್ನ ನೋಡ್ತಾ ಇದ್ದೇವೆ. ಭಗವಂತನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ನಿಜವಾದ ತಿಳುವಳಿಕೆ ನಮಗೆ ಬೇಕು. ಈ ನಿಜವಾದ ತಿಳುವಳಿಕೆ ಹೇಗೆ ಸಾಧ್ಯ? ಅದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಸಾಧ್ಯ ಆಗತ್ತೆ, ಸ್ಪಿರಿಚುವಲ್ ವಿಷನ್. ಇದನ್ನೇ ನಾವು 6ನೇ ಮಂತ್ರದಲ್ಲಿ ಕೂಡ ಅನುಪಶ್ಯತಿ ಎನ್ನುವ ಶಬ್ದದಲ್ಲಿ ತಿಳ್ಕೊಂಡಿದ್ದೇವೆ. ನಾವು ಜ್ಞಾನದ ಕಣ್ಣಿನಿಂದ ನೋಡಬೇಕು. ಇಲ್ಲಿ ಏಕತ್ವಂ ಅನುಪಶ್ಯತಿ ಅಂದರೆ ಭಗವಂತನು ಒಂದೇ, ಜೀವಿಗಳು ಗುಣದಲ್ಲಿ ಒಂದೇ. ಭಗವಂತನು ಮತ್ತು ಜೀವಿಗಳು ಗುಣದಲ್ಲಿ ಒಂದೇ. ಹಾಗಂದ್ರೆ ಏನು ಅಂತ ನೋಡೋಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥವಲ್ಲ ಮಾತಾಜಿ. ಹರೇ ಕೃಷ್ಣ. ಹೇಳ್ತೇನೆ, ನಾನು ಹೇಳಿದಾಗ ನೀವು ಓದ್ಬೇಕು. ಕೃಷ್ಣ ಮಹಾಭಾಗವತ ಭಕ್ತ. ಇದು ಅವನ ಈ ಮಹಾಭಾಗವತ ಭಕ್ತರು ಅಂದರೆ ಅತ್ಯಂತ ಮುಂದುವರಿದ ಭಕ್ತರು, ಉತ್ತಮ ಭಕ್ತರು, ಎಲ್ಲ ಜೀವಿಗಳನ್ನು ಆಧ್ಯಾತ್ಮದ ಕಿಡಿ ಅಂತ ನೋಡ್ತಾನೆ. ಆಧ್ಯಾತ್ಮದ ಕಿಡಿ ಅಂದರೆ ಭಗವಂತನ ಅಂಶ. ದೇಹ ಭಾವನೆಯಲ್ಲಿ ಅವರು ನೋಡುವುದಿಲ್ಲ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನ. ಭಗವಂತ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಎಲ್ಲರೂ ಕೂಡ ನನ್ನ ಅಂಶ, ಭಗವಂತನ ಅಂಶ. ಸೊ ಭಗವಂತನ ಅಂಶ ಆಗಿರೋದ್ರಿಂದ ಭಗವಂತನ ಗುಣದಲ್ಲಿ ಒಂದೇ. ಅಂದರೆ ಇದು ಯಾವಾಗ ಈ ರೀತಿಯ ತಿಳುವಳಿಕೆ ಬರುತ್ತೆ, ಆಗ ಅವನಿಗೆ ಯಾವ ಮೋಹವೂ ಇಲ್ಲ, ಕಳವಳವೂ ಇಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ಮೋಹ, ಇಲ್ಯೂಷನ್, ಭ್ರಮೆ ಮತ್ತು ಕಳವಳ, ಆತಂಕ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಹೋಗಲಾಡಿಸಿಕೊಳ್ಳೋದು ಹೇಗೆ? ಈ ರೀತಿಯ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ. ಈಗ ಇದನ್ನೆಲ್ಲ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ರಸ್ತೆಯಲ್ಲಿ ಅನೇಕ ವಾಹನಗಳನ್ನು ನೋಡ್ತೇವೆ. ಕಾರನ್ನು ನೋಡ್ತೇವೆ, ಸ್ಕೂಟರ್ ನೋಡ್ತೇವೆ, ಟ್ರಕ್ಕನ್ನು ನೋಡ್ತೇವೆ, ಬಸ್ಸನ್ನು ನೋಡ್ತೇವೆ, ಸೈಕಲನ್ನು ನೋಡ್ತೇವೆ ಅಲ್ವಾ? ಹೌದು ಮಾತಾಜಿ. ಆದರೆ ಈ ಎಲ್ಲ ವಾಹನಗಳು ಬೇರೆ 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 ವಾಹನಗಳು. ಆದರೆ ಅದರೊಳಗಿರುವ ಡ್ರೈವರು ಒಂದೇ ಅಲ್ವಾ? ಚಾಲಕ ಮನುಷ್ಯ ಇರ್ತಾರೆ ಅಲ್ವಾ? ಹೌದು. ಹಾಗಂತ ನಾವು ದೊಡ್ಡ ಟ್ರಕ್ಕು, ನಮಗೆ ಇದನ್ನ ಸೈಕಲಿಗೆ ತಾಕಿಸಿ ಬಿಡೋಣ ಹಾಗಂತ ಮಾಡ್ಲಿಕ್ಕಾಗತ್ತಾ? ಸೈಕಲ್ ಏನೂ ಅಲ್ಲ, ನಾ ದೊಡ್ಡ ಟ್ರಕ್ ಹೊಡಿತೇನೆ, ಬಸ್ ಹೊಡಿತೇನೆ ಅಂತ ಇಲ್ಲ. ಅದೇ ರೀತಿ ಒಂದು ಚಿಕ್ಕ ಇರುವೆ ಕೂಡ, ಅದರಲ್ಲೂ ಕೂಡ ಆತ್ಮ ಇದೆ. ಬ್ರಹ್ಮನಲ್ಲೂ ಕೂಡ ಅಂತಹ ದೊಡ್ಡ ಮಹಾನ್ ಬ್ರಹ್ಮ, ಅವನು ಕೂಡ ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು. ಸೊ ಅವನಿಗೂ ಕೂಡ ಆತ್ಮ ಇದೆ. ಸೊ ಹಾಗಾಗಿ ಈ ಎಲ್ಲರಲ್ಲೂ ಕೂಡ ಇರುವುದು ಆತ್ಮ. ಸೊ ಮಹಾತ್ಮರು ದೇಹದ ಭಾವನೆಯಿಂದ ನೋಡೋದಿಲ್ಲ. ಎಲ್ಲ ಜೀವಿಗಳಲ್ಲಿ, ಗಿಡ, ಮರ, ಪ್ರಾಣಿ, ಪಕ್ಷಿ, ಜಲಚರಗಳು, ಮನುಷ್ಯರು ಎಲ್ಲರಲ್ಲೂ ಕೂಡ, ಅವರು ನಾಯಿ, ಎಲ್ಲರಲ್ಲೂ ಕೂಡ ಅವರು ಆತ್ಮವನ್ನೇ ನೋಡ್ತಾರೆ. ಇದು ಹೇಗೆ ಸಾಧ್ಯ ಅಂದರೆ ಅವರು ಭಗವಂತನ ಅಂಶ, ಆದ್ದರಿಂದ ಗುಣದಲ್ಲಿ ಒಂದೇ. ಸೊ ಇದನ್ನ ಈ ರೀತಿಯಾದ ಒಂದು ಭಾವನೆ ಇರೋರು ಅವರು ಮಹಾತ್ಮರು ಅಥವಾ ಭಾಗವತರು. ಈಗ ಕೆಲವೊಂದು ಉದಾಹರಣೆಗಳನ್ನು ನೋಡಿಕೊಂಡು ನಾವು ಅರ್ಥ ಮಾಡಿಕೊಳ್ಳೋಣ. ಶುಕಮುನಿಗಳು, ಎಲ್ಲರೂ ಕೇಳಿದ್ದೇವೆ ನಾವು, ವ್ಯಾಸದೇವರ ಮಗ ಶುಕಮುನಿಗಳು ಭಾಗವತವನ್ನು ಹೇಳಿದ್ದಾರೆ ಪರೀಕ್ಷಿತ್ ಮಹಾರಾಜನಿಗೆ. ಸೊ ಅಂತಹ ಶುಕಮುನಿಗಳು ಅವರು ಮುಕ್ತಾತ್ಮರು. ಅಂದರೆ ಹುಟ್ಟುವಾಗಲೇ ಅವರು ಮುಕ್ತಾತ್ಮರು. ಅವರು ಹುಟ್ಟಿದ ತಕ್ಷಣ ಅವರು ಮನೆ ಬಿಟ್ಟು ಬಂದ್ಬಿಡ್ತಾರೆ. ಹುಟ್ಟುವಾಗಲೇ ಅವರಿಗೆ 16 ವರ್ಷ. ಅಷ್ಟು ವರ್ಷ ಅವರು ತಾಯಿ ಗರ್ಭದಲ್ಲೇ ಇದ್ದಿರ್ತಾರೆ. ಆಮೇಲೆ ಅವರು ಬರುವಾಗ ಆ ಒಂದು ಕಾಡಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕೊಳದಲ್ಲಿ ಅನೇಕ ಅಂದರೆ
ಹೆಣ್ಣು ಮಕ್ಕಳು ಅವರು ಮೀತಾ ಇದ್ದರು, ಸ್ನಾನ ಮಾಡ್ತಾ ಇದ್ದರು ಆ ಒಂದು ಕೊಳದಲ್ಲಿ. ಆದರೆ ಅವರು ನಗ್ನರಾಗಿದ್ದರು. ಮತ್ತೆ ವ್ಯಾ ಈ ಶುಕಮುನಿಗಳು ಕೂಡ, ಅಂದರೆ ಅವರು ಮುಕ್ತಾತ್ಮರು, ಅದರಿಂದ ಅವರು ಕೂಡ ನಗ್ನದಲ್ಲಿಯೇ ಇದ್ದರು. ಹಾಗಾಗಿ ಅವರು ದೃಷ್ಟಿ ಅವರು ನೋಡಿದಾಗ ಅವರು ಅವರನ್ನು ನೋಡಿ ಅಲ್ಲಿದ್ದ ಹೆಣ್ಣು ಮಕ್ಕಳು ತಮ್ಮ ಬಟ್ಟೆಗಳನ್ನು ಹಾಕಿಕೊಳ್ಳಲಿಲ್ಲ. ಆದರೆ ವ್ಯಾಸದೇವರು ಬಂದಾಗ ಅವರನ್ನು ಹಿಂಬಾಲಿಸ್ಕೊಂಡು ವ್ಯಾಸದೇವರು ಬರ್ತಾರೆ, ಪುತ್ರ ಪುತ್ರ ಅಂತ. ಆಗ ಆ ವ್ಯಾಸದೇವರು ಬಂದಾಗ ಆ ಹೆಣ್ಣು ಮಕ್ಕಳು ಬೇಗ ಬೇಗನೆ ವಸ್ತ್ರಗಳನ್ನು ಹಾಕಿಕೊಂಡ್ರು. ಮತ್ತು ವ್ಯಾಸದೇವರಿಗೆ ಹೇಳ್ತಾರೆ, ನಿಮ್ಮ ಮಗನಿಗೆ ಗಂಡಸರು ಮತ್ತು ಹೆಂಗಸರ ಭೇದ ಇಲ್ಲ, ಅಂದರೆ ದೇಹ ಭಾವನೆ ಇಲ್ಲ. ಸೊ ದೇಹ ಭಾವನೆ ಅಂತಂದರೆ ಇವನು ಗಂಡಸು, ಇವಳು ಹೆಂಗಸು, ಇವನು ಅಮೇರಿಕನ್ನು, ಇವನು ಇಂಡಿಯನ್ನು, ಇವನು ಭಾರತೀಯ, ಇವನು ಯುರೋಪಿಯನ್ನು, ಇವನು ಮುಸ್ಲಿಮು, ಇವನು ಹಿಂದೂ, ಇವನು ಕ್ರಿಶ್ಚಿಯನ್, ಇದೆಲ್ಲ ಭಾವನೆ, ದೇಹ ಭಾವನೆ. ಸೊ ಹಾಗಾಗಿ ಇಲ್ಲಿ ಪುರುಷ, ಈಗ ನಾವೇನು ತಿಳ್ಕೊಬಿಡ್ತೇವೆ, ಗಂಡಸು ಅಂದರೆ ಪುರುಷ, ಹೆಂಗಸು ಅಂದರೆ ಸ್ತ್ರೀ ಅಲ್ವಾ? ಹೌದು ಮಾತಾಜಿ. ಆದರೆ ಇಲ್ಲಿ ಭಗವಂತ ಒಬ್ಬನೇ ಪುರುಷ. ಪುರುಷ ಅಂತಂದ್ರೆ ಭೋಕ್ತೃ, ಅಂದ್ರೆ ಅವನು ಎಂಜಾಯರ್. ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಭಗವಂತ ಒಬ್ಬನೇ ಭೋಕ್ತೃ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಹಾಗಾಗಿ ಈ ಪುರುಷ ಭಾವ, ಹಾಗಾದ್ರೆ ಏನು ಗಂಡಸು ಮತ್ತು ಹೆಂಗಸು ಅಂದರೆ ಪುರುಷ ಭಾವದಲ್ಲಿ ಇದ್ದಾರೆ, ಅಂದರೆ ಎಂಜಾಯಿಂಗ್ ಮೆಂಟಾಲಿಟಿ. ಸೊ ಹಾಗಾಗಿ ಈ ಪುರುಷ ಭಾವದಲ್ಲಿ ಇರೋದ್ರಿಂದ ಈ ರೀತಿಯಾದ ದೇಹ ಭಾವನೆ ಬರ್ತದೆ. ದೇಹ ಭಾವನೆಯಲ್ಲಿ ಈ ರೀತಿಯಾದ ದೇಹ ಭಾವನೆ ಯಾಕೆ ಬರುತ್ತೆ ಅಂದರೆ 3 ಗುಣಗಳ ಪ್ರಭಾವದಿಂದ ಬರುತ್ತೆ. ಕಾರಣಂ ಗುಣಸಂಗೋಸ್ಯ ಸದ್ ಅಸದ್ ಯೋನಿ ಜನ್ಮಸು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಯಾಕೆಂತಂದರೆ ಪುರುಷ ಪ್ರಕೃತಿಸ್ಥೋ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದ್ ಅಸತ್ ಯೋನಿ ಜನ್ಮಸು. ಸೊ ಎಲ್ಲರೂ ಕೂಡ ಗಂಡಸರು ಹೆಂಗಸರು ಎಲ್ಲರೂ ಪ್ರಕೃತಿಯೇ, ಭಗವಂತನ ಆನಂದದಲ್ಲಿ ಅವರು ಭಾಗವಹಿಸ್ತಕ್ಕಂಥವರು. ಆದರೆ ಇಲ್ಲಿ 3 ಗುಣಗಳ ಪ್ರಭಾವದಿಂದ ಪುರುಷ ಭಾವನೆಯಲ್ಲಿ ತಾವು ಕೂಡ ಎಂಜಾಯಿಂಗ್ ಮೆಂಟಾಲಿಟಿಯಲ್ಲಿ ಇರೋದ್ರಿಂದ ಈ ದೇಹ ಭಾವನೆ ಬರುತ್ತೆ. ಆದರೆ ಈ ದೇಹ ಭಾವನೆ ಭಾಗವತರಿಗೆ ಇರೋದಿಲ್ಲ. ಈಗ ದೇಹ ಭಾವನೆಯಲ್ಲಿ ಇದ್ದವ್ರನ್ನೆಲ್ಲ ಕೆಲವೊಂದು ಉದಾಹರಣೆ ನೋಡೋಣ. ಶಂಖಚೂಡ ನಾವು ಕೇಳಿದ್ದೇವೆ ಭಾಗವತದಲ್ಲಿ, ಅಂದರೆ ಗೋಪಿಯರನ್ನು ಓಡಿಸ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ, ಕೃಷ್ಣ ಬಲರಾಮ ಜೊತೆ ಇರಬೇಡಿ, ನನ್ನ ಜೊತೆ ಬನ್ನಿ ಅಂತ. ಸೊ ಅವನು ಕೂಡ ಆ ಒಂದು ದೇಹ ಭಾವ. ಅದೇ ರೀತಿ ಕುಬ್ಜೆ ಕೃಷ್ಣನನ್ನು ಪುರುಷ ಭಾವದಲ್ಲಿ ನೋಡ್ತಾಳೆ. ಸೊ ಆದರೂ ಕೂಡ ಕೃಷ್ಣ ಅವಳನ್ನು ಅಂದರೆ ಅವಳನ್ನು ಶುದ್ಧಳನ್ನಾಗಿ ಮಾಡ್ತಾನೆ. ಸೊ ಹಾಗಾಗಿ ಈ ರೀತಿಯಾಗಿ ದೇಹ ಭಾವನೆಗಳು ಇರುತ್ತೆ. ಗೋಪಿಯರು ಅವರು ಕೃಷ್ಣನ ಜೊತೆ ಆ ಲೀಲೆಗಳನ್ನು ಮಾಡಿದ್ರು ಕೂಡ, ಪ್ರೇಮ ಲೀಲೆಗಳನ್ನು, ಅವರದು ಶುದ್ಧ ಪ್ರೇಮ, ಅವರು ದೇಹ ಭಾವದಲ್ಲಿ ಇಲ್ಲ, ಅವರ ಆತ್ಮದ ನೆಲೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಇದು ಆತ್ಮದ ನೆಲೆಯಲ್ಲಿ ನೋಡ್ತಕ್ಕಂಥವನು ಉತ್ತಮ ಅಧಿಕಾರಿ. ಆವಾಗ ಗುಣದಲ್ಲಿ ಭಗವಂತನೂ ಮತ್ತು ಜೀವಿಯು ಒಂದೇ, ಜೀವಿ ಭಗವಂತನ ಆಧ್ಯಾತ್ಮದ ಕಿಡಿ ಅಂತ ನೋಡ್ತಾರೆ. ಈಗ ಪ್ರಭುಪಾದರ ಕೊನೆಯಲ್ಲಿ ಒಂದು ಕಂಬಳಿ ಹುಳ ಬಂತು. ಸೊ ಅದನ್ನು ಅವರು ಹೇಳ್ತಾರೆ, ಇದು ತಗೊಂಡೋಗಿ ಒಂದು ಅದರ ಗಾರ್ಡನ್ ಹೊರಗಡೆ ಹಾಕು, ಅದು ಅಲ್ಲಿ ಸಂತೋಷದ ಇರುತ್ತೆ ಅಂತ ಹೇಳ್ತಾರೆ. ಅವರು ಅದನ್ನು ದೇಹ ಭಾವನೆಯಲ್ಲಿ ನೋಡಲಿಲ್ಲ, ಅದು ಆತ್ಮ, ಅದು ತನ್ನ ಸ್ಥಾನದಲ್ಲಿ ಸ್ವಲ್ಪ ಆರಾಮಾಗಿ ಇರಲಿ ಅಂತ ಈ ಥರ ನೋಡ್ತಾರೆ. ಸೊ ಹಾಗಾಗಿ ನಾವು ಈ ರೀತಿಯಾದ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕು. ಒಂದು ಸಾರಿ ಏನಾಗುತ್ತೆ, ಒಬ್ಬ ಸನ್ಯಾಸಿ ಅವನು ಕಾಲು ಸರಿ ಇರಲಿಲ್ಲ, ಕ್ರೆಚ್ ಹಿಡ್ಕೊಂಡು ಅವರು ಸಭೆಗೆ ಬರ್ತಾರೆ. ಆದರೆ ಯಾವಾಗ ಆ ವ್ಯಾಸಾಸನವನ್ನು ಹತ್ತಿ ಅಲ್ಲಿ ಯಾವಾಗ ಅವರು ಒಂದು ಉಪನ್ಯಾಸವನ್ನು ಕೊಡ್ತಾರೆ, ಆಗ ಎಲ್ಲರಿಗೂ ಕೂಡ ಅಂದರೆ ದೇಹದ ಬಗ್ಗೆ ಏನೂ ಅವನ ದೇಹದ ವಿಚಾರವೇ ಕಣ್ಣಿಗೆ ಕಾಣೋದಿಲ್ಲ. ಸೊ ಹಾಗಾಗಿ ನಾವು ಕೂಡ ಭಗವದ್ಗೀತೆಯನ್ನು ಓದ್ತಾ ಬಂದಾಗ, ಕೇಳ್ತಾ ಬಂದಾಗ, ಈ ಒಂದು ಭಗವದ್ಗೀತೆ ಭಾಗವತಂ ಇದೆಲ್ಲ ಕೇಳ್ತಾ ಬಂದಾಗ ನಮಗೂ ಕೂಡ ಎಲ್ಲ ಜೀವಿಗಳು ಜೀವಾತ್ಮ ಎಂಬ ಭಾವನೆ ಬರಬಹುದು. ಆದರೂ ಕೂಡ ನಾವೇನು ಮಾಡ್ತೇನೆ, ಅವನು ಕಪ್ಪು, ಇವನು ಬಿಳಿ, ಇವಳು ದಪ್ಪ, ಇವಳು ತೆಳುವು, ಇವಳು ಕುಳ್ಳ, ಹೀಗೆಲ್ಲ ನಾವು ನೋಡ್ತೇವಲ್ಲ ದೇಹದ ಬಗ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಇದೆಲ್ಲ ದೇಹದ ಭಾವನೆ.
ದೇಹದ ಭಾವನೆ. ಸೊ ಹಾಗಾಗಿ ಈ ಅಂಗಾಂಗದ ನ್ಯೂನತೆಗಳು, ಕೃಷ್ಣ ಇದಕ್ಕೆಲ್ಲ ಯಾವುದು ಭಗವಂತ ಇದಕ್ಕೆಲ್ಲ ಬೆಲೆ ಕೊಡೋದಿಲ್ಲ. ಎಲ್ಲರೂ ಕೃಷ್ಣನ ಮಕ್ಕಳೇ. ಸೊ ಅದರಿಂದ ಅವರು ಯಾವ ರೀತಿ ಭಗವಂತ ನೋಡ್ತಾನೆ ಅಂದರೆ, ಎಲ್ಲರೂ ನನ್ನ ಮಕ್ಕಳೇ, ಮಮ ಇವಾಂಶ ಜೀವಲೋಕೆ, ಎಲ್ಲರೂ ನನ್ನ ಮಕ್ಕಳೇ ಅಂತ ಹೇಳಿ ಪ್ರೀತಿಯಿಂದ ನೋಡ್ತಾರೆ. ಕೃಷ್ಣ ಅವ್ಯಾಜ ಕರುಣೆಯನ್ನು ಎಲ್ಲರಿಗೂ ತೋರಿಸ್ತಾರೆ. ಸೊ ಹಾಗಾಗಿ ನಾವು ಆ ರೀತಿಯ, ಅದೇ ರೀತಿ ಭಗವಂತನ ಶುದ್ಧ ಭಕ್ತರು ಕೂಡ ಅದೇ ರೀತಿ ಇರ್ತಾರೆ. ಸೊ ಹಾಗಾಗಿ ನಾವು ಯಾವ ರೀತಿಯಲ್ಲಿ ನೋಡಬೇಕು ಅಂದರೆ, ದೇಹಭಾವನೆ ಅಲ್ಲ, ಅವರು ಯಾವ ರೀತಿ ಜೀವನ ಮಾಡ್ತಾರೆ ಅಂತ. ಆದರೆ ಈಗ ಆಧುನಿಕ ನಾಗರಿಕತೆಯಲ್ಲಿ ದೇಹದ ಒಂದು ಇದಕ್ಕೆ ಲುಕ್, ಅದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಲ್ವಾ? ಹರೇ ಕೃಷ್ಣ. ದೇಹದ ಭಾವನೆ, ದೇಹಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಈಗ ಆಧುನಿಕ ಪ್ರಪಂಚದಲ್ಲಿ ಅಲ್ವಾ? ಹೌದು ಮಾತಾಜಿ. ಹಾ, ಆದರೆ ಇದು ನಮ್ಮದು, ಇದು ದೇಹದ ಪ್ರಜ್ಞೆ, ಇದು ಇದನ್ನ ನಾವು ಬದಲಾಯಿಸ್ಕೊಳ್ಬೇಕು. ಸೊ ಹಾಗಾಗಿ ಈ ಒಂದು ಮಹಾಭಾಗವತರು ಅವರು ದೇಹ ಪ್ರಜ್ಞೆಯಲ್ಲಿ ಇರೋದಿಲ್ಲ, ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರು ಜೀವಿಯನ್ನ, ಅವರು ಭಗವಂತನ ಒಂದು ಅಂಶ, ಹಾಗಾಗಿ ಭಗವಂತನ ಅಂಶ ಆಗಿರೋದ್ರಿಂದ ಗುಣದಲ್ಲಿ ಭಗವಂತನೂ ಒಂದೇ, ಅವರು ಒಂದೇ, ಜೀವಿಗಳು ಒಂದೇ ಅಂತ ನೋಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು, ಹೇಗೆ ಭಗವಂತನ ಗುಣದಲ್ಲಿ ಒಂದೇ ಆದರೆ ಭಗವಂತನು ಒಂದೇ, ಜೀವಿಯು ಒಂದೇಯಾ? ಅಲ್ಲ. ಸೊ ಅದನ್ನ ನಾವಿಲ್ಲಿ ಭಾವಾರ್ಥದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥವನ್ನು ಮತ್ತೆ. ಹರೇ ಕೃಷ್ಣ. ಒಂದು ಮೊದಲನೇ ಪ್ಯಾರವನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೇಲೆ ಚರ್ಚಿಸಿದ ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿಗಳಲ್ಲದೆ ಬೇರೆ ಯಾರು ಜೀವಿಯ ಆಧ್ಯಾತ್ಮಿಕ ಸ್ಥಾನವನ್ನು ನೋಡಲು ಸಾಧ್ಯವಿಲ್ಲ. ಬೆಂಕಿಯ ಕಿಡಿಗಳು ಬೆಂಕಿಯ ಗುಣದಲ್ಲಿ ಒಂದೇ ಆಗಿರುವಂತೆ ಜೀವಿಗಳು ಪರಮ ಪ್ರಭುವು ಗುಣದಲ್ಲಿ ಒಂದೇ ಆದರೂ ಗಾತ್ರದಲ್ಲಿ ಕಿಡಿಗಳು ಬೆಂಕಿಯಲ್ಲಿ ಏಕೆಂದರೆ ಬೆಂಕಿಯಲ್ಲ. ಏಕೆಂದರೆ ಕಿಡಿಗಳಲ್ಲಿರುವ ಶಾಖ ಬೆಳಕುಗಳ ಬೆಂಕಿಯಲ್ಲಿರುವುದಕ್ಕೆ ಶಾಖ ಬೆಳಕುಗಳು, ಹರೇ ಕೃಷ್ಣ, ಶಾಖ ಬೆಳಕುಗಳು ಬೆಂಕಿಯಲ್ಲಿರುವುದಕ್ಕೆ ಸಮವಲ್ಲ. ಭಗವಂತನು ಎಲ್ಲವೂ ಪರಮ ಪ್ರಭುವಿನ ಶಕ್ತಿಯೆಂದು ಕಾಣುತ್ತಾನೆ. ಶಕ್ತಿಗೂ ಶಕ್ತಿವಂತನಿಗೂ ವ್ಯತ್ಯಾಸವಿಲ್ಲದಿರುವುದರಿಂದ ಏಕಾಂತ ಭಾವವಿದೆ. ವಿಶ್ಲೇಷಿಸಿದಾಗ ಏಕತಾ ಭಾವವಿದೆ, ಏಕಾಂತ ಅಲ್ಲ, ಏಕತಾ ಭಾವವಿದೆ. ವಿಶ್ಲೇಷಿಸಿದಾಗ ಶಾಖ ಬೆಳಕುಗಳು ಬೆಂಕಿಗಿಂತ ಬೇರೆ, ಆದರೂ ಶಾಖ ಬೆಳಕುಗಳಲ್ಲದೆ ಬೆಂಕಿ ಎಂಬ ಪದಕ್ಕೆ ಅರ್ಥವಿಲ್ಲ. ಆದರೆ ಒಟ್ಟಿನಲ್ಲಿ ಶಾಖ ಬೆಳಕು ಮತ್ತು ಬೆಂಕಿ ಎಲ್ಲ ಒಂದೇ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿಯಾದ ಒಂದು ಆಧ್ಯಾತ್ಮಿಕ ಸ್ಥಾನವನ್ನು ಒಬ್ಬ ಜೀವಿಯಲ್ಲಿ ಕಾಣುವುದು, ಎಲ್ಲ ಜೀವಿಯಲ್ಲೂ ಕಾಣುವುದು, ಇದು ಕೇವಲ ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿಗೆ ಮಾತ್ರ ಸಾಧ್ಯ. ಸೊ ನಾವು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮಾಧಿಕಾರಿ ಅಂತ 3 ರೀತಿಯ ಭಕ್ತರನ್ನು ನೋಡಿದ್ದೇವೆ. ಅದರಲ್ಲಿ ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿಗಳಿಗೆ ಮಾತ್ರ ಸಾಧ್ಯ. ಸೊ ಈ ಒಂದು ಆಧ್ಯಾತ್ಮಿಕ, ಪ್ರತಿ ಜೀವಿಯಲ್ಲೂ ಆಧ್ಯಾತ್ಮಿಕ ಸ್ಥಾನ, ಪ್ರತಿ ಜೀವಿಯು ಭಗವಂತನ ಅಂಶ ಅಂತ. ಇದಕ್ಕೆ ಶ್ರೀಲ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ಬೆಂಕಿ ನಾವು ನೋಡ್ತೇವೆ, ಬೆಂಕಿಯಿಂದ ಕಿಡಿಗಳನ್ನು ಹಾರೋದನ್ನು ಕೂಡ ನೋಡ್ತೇವೆ ಅಲ್ವಾ? ಆದರೆ ಬೆಂಕಿಯು ಮತ್ತು ಕಿಡಿಗಳು ಗುಣದಲ್ಲಿ ಒಂದೇ ಅಲ್ವಾ? ಯಾಕೆ ಕೇಳಿದರೆ, ಬೆಂಕಿಯಿಂದ ಶಾಖ ಮತ್ತು ಬೆಳಕು ಬರುತ್ತೆ, ಅದು ಶಾಖ ಮತ್ತು ಬೆಳಕು ಪ್ರಸರಿಸುತ್ತೆ. ಅದೇ ರೀತಿ ಬೆಂಕಿಯ ಕಿಡಿಯಲ್ಲೂ ಶಾಖ ಮತ್ತು ಬೆಳಕು ಇರುತ್ತೆ. ಆದರೆ ಬೆಂಕಿಯ ಕಿಡಿ, ಅದರಲ್ಲಿರ್ತಕ್ಕಂಥ ಶಾಖ ಬೆಳಕು ತುಂಬ ಕಡಿಮೆ. ಆ ಬೆಂಕಿ ಪ್ರಜ್ವಲಿಸ್ತಾ ಇರುತ್ತೆ, ಅದರಲ್ಲಿ ತುಂಬ ಶಾಖ ಬರ್ತಾ ಇರುತ್ತೆ, ಬೆಳಕು ಬರ್ತಾ ಇರುತ್ತೆ. ಆ ಪ್ರಜ್ವಲಿಸೋ ಬೆಂಕಿಯಿಂದ ಅಡುಗೆಯನ್ನು ಮಾಡಬಹುದು, ಅಥವಾ ಬೇರೆ ಯಾವುದೇ ವಸ್ತುವನ್ನು ನಾವು ಬಿಸಿ ಮಾಡಬಹುದು. ಆದರೆ ಬೆಂಕಿಯ ಕಿಡಿಯಿಂದ ಮಾಡಲಿಕ್ಕಾಗೋದಿಲ್ಲ. ಆದರೆ ಬೆಂಕಿಯ ಕಿಡಿಯಲ್ಲೂ ಕೂಡ ಅಲ್ಲಿ ಕೂಡ ಶಾಖ ಬೆಳಕು ಇದೆ, ಆದರೆ ತುಂಬ ಕಡಿಮೆ. ಇದು ಬೆಂಕಿಯ ಕಿಡಿ ಬೆಂಕಿಯ ಶಕ್ತಿಯೇ. ಹಾಗಾಗಿ ಇಲ್ಲಿ ಶಾಖ ಮತ್ತು ಬೆಳಕಿಗೆ ಮತ್ತು ಬೆಂಕಿಯಿಂದ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಶಾಖವು ಬೆಳಕು ಬೆಂಕಿಯಿಂದ ಬರುತ್ತದೆ, ಶಾಖ ಬೆಳಕು ಇಲ್ಲದಿದ್ದರೆ ಬೆಂಕಿಗೆ ಅರ್ಥವೇ ಇರೋದಿಲ್ಲ. ಸೊ ಹಾಗೆಯೇ ಇಲ್ಲಿ ನಮಗೆ ಭಗವಂತನನ್ನು ನಾವು ತಿಳ್ಕೊಳ್ಬೇಕು. ಭಗವಂತ ಶಕ್ತಿಮಾನ್, ಅವನಿಗೆ ಅನೇಕ ಅಪರಿಮಿತವಾದ ಶಕ್ತಿಗಳಿವೆ, ಅನಂತ ಶಕ್ತಿಗಳಿವೆ.
ಭಗವಂತನಿಂದ ಶಕ್ತಿ ಹೊರಹೊಮ್ಮುತ್ತದೆ. ಹೇಗೆ ಶಕ್ತಿ ಹೊರಹೊಮ್ಮುತ್ತದೆ ಅಂದರೆ ಬೆಂಕಿಯಿಂದ ಶಾಖ ಬೆಳಕು ಹೊರಹೊಮ್ಮಿದಾಗೆ. ಸೊ ಹಾಗಾಗಿ ಈ ಶಾಖ ಆ ಶಕ್ತಿಗೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಹೇಗೆ ಅಂತಂದರೆ ನಾವು ಈಗ ಸೂರ್ಯನ ಉದಾಹರಣೆನೂ ಕೂಡ ನಾವು ತಗೊಳ್ಬೋದು. ಸೂರ್ಯನಿಂದ ಸೂರ್ಯ ಕಿರಣ ಹೊರಹೊಮ್ಮುತ್ತೆ ಅಲ್ವಾ? ಸೂರ್ಯನ ಕಿರಣಕ್ಕೂ ಸೂರ್ಯನಿಗೂ ವ್ಯತ್ಯಾಸ ಇದೆಯಾ? ಹರೇ ಕೃಷ್ಣ. ಗುಣದಲ್ಲಿ ವ್ಯತ್ಯಾಸ ಇದೆಯಾ? ಗುಣದಲ್ಲಿ ವ್ಯತ್ಯಾಸ ಇಲ್ಲ. ಪರಿಮಾಣದಲ್ಲಿ ವ್ಯತ್ಯಾಸ ಇದೆ. ಸೂರ್ಯನಿಗೆ ಅವನು ಅಗಾಧ ಪ್ರಮಾಣದಲ್ಲಿ ಇದ್ದಾನೆ. ಅವನಲ್ಲಿ ಎಷ್ಟು ಶಾಖ ಇದೆ, ಎಷ್ಟು ಬೆಳಕಿದೆ, ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅಷ್ಟು ಅಗಾಧವಾದ ಶಕ್ತಿ ಸೂರ್ಯನಿಗಿದೆ. ಅದೇ ರೀತಿ ಭಗವಂತ ಅವನು ದೇವೋತ್ತಮ ಪರಮಪುರುಷ, ಅವನು ಶಕ್ತಿವಂತ. ಸೊ ಅವರಿಂದ ಅನೇಕ ಶಕ್ತಿಗಳು ಹೊರಹೊಮ್ಮುತ್ತವೆ. ಅಗಾಧವಾದ ಅನೇಕ ಅಪರಿಮಿತವಾದ ಶಕ್ತಿಗಳು ಹೊರಹೊಮ್ಮುತ್ತವೆ. ಅದರಲ್ಲಿ ಮುಖ್ಯವಾದದ್ದು ಅಂದರೆ 3 ಮುಖ್ಯವಾದ ಶಕ್ತಿಗಳು ಅಂದರೆ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ. ಸೊ ಬಹಿರಂಗ ಶಕ್ತಿ ಅಪರಾಶಕ್ತಿ, ತಟಸ್ಥ ಶಕ್ತಿ ಜೀವಿಗಳು ಪರಾಶಕ್ತಿ, ಹಾಗೆ ಅಂತರಂಗ ಶಕ್ತಿ ಭಗವಂತನ ಅಂತರಂಗ ಶಕ್ತಿ. ಸೊ ಹಾಗಾಗಿ ಇಲ್ಲಿ ಎಲ್ಲ ಈ ಶಕ್ತಿಗಳು ಮತ್ತು ಶಕ್ತಿಮಾನ ವ್ಯತ್ಯಾಸ ಇಲ್ಲ. ಯಾಕೆ ವ್ಯತ್ಯಾಸ ಇಲ್ಲ? ಶಕ್ತಿಮಾನನೆಂದರೆ ಶಕ್ತಿಗಳು ಬರುತ್ತೆ. ಅದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಶಕ್ತಿಗೂ ಶಕ್ತಿವಂತನಿಗೂ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಬೆಂಕಿಯನ್ನ ಶಾಖ ಮತ್ತು ಬೆಳಕಿನಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಎಲ್ಲ ಜೀವಿಗಳು ಕೂಡ ತಟಸ್ಥ ಶಕ್ತಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಜೀವಿಗಳು ಕೂಡ ಭಗವಂತನಿಂದ ಸಪ್ರೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಜೀವಿಗಳು ಗುಣದಲ್ಲಿ ಒಂದೇ ಇರ್ತಾರೆ. ಆದರೆ ಅದು ಹೇಗೆ ಅಂತ ನೋಡೋಣ. ಹರೇ ಕೃಷ್ಣ. ಸೊ ಆದ್ದರಿಂದಲೇ ನಾವೇನು ತಿಳ್ಕೊಳ್ಬೇಕು? ಭಗವಂತ ಮತ್ತು ಎಲ್ಲ ಜೀವಿಗಳು ಕೂಡ ಅವನ ಶಕ್ತಿಯೇ. ಅವನ ಶಕ್ತಿಯಾಗಿರೋದ್ರಿಂದ ಆ ಶಕ್ತಿಗೂ ಶಕ್ತಿಮಾನಿಗೂ ವ್ಯತ್ಯಾಸ ಇರೋದಿಲ್ಲ. ಯಾವುದರಲ್ಲಿ? ಗುಣದಲ್ಲಿ, ಪರಿಮಾಣದಲ್ಲಿ ಬೇರೆ. ಅದನ್ನೇ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮುಂದಿನ ಒಂದು ಹರೇ ಕೃಷ್ಣ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿನ ಏಕತ್ವ ಅನುಪಶ್ಯತ ಎಂಬ ಪದದ ಏಕತ್ವಂ ಅನುಪಶ್ಯತಃ ಎಂಬ ಪದಗಳು ಶ್ರುತಿಗಳ ಅಭಿಪ್ರಾಯದಲ್ಲಿ ಎಲ್ಲಾ ಜೀವಿಗಳು ಒಂದೇ ಎಂಬುದನ್ನು ಸೂಚಿಸುತ್ತದೆ. ಪರಮಪೂರ್ಣದ ಬಿಡಿಕಿಡಿಗಳು ಪೂರ್ಣನ ಹೆಚ್ಚು ಕಡಿಮೆ 80% ಗುಣಗಳನ್ನು ಹೊಂದಿದೆ. ಆದರೆ ಅವು ಪ್ರಮಾಣದಲ್ಲಿ ಪರಮಪ್ರಭುವಿನ ಸಮವಲ್ಲ. ಈ ಗುಣ ಅಲ್ಪ ಪ್ರಮಾಣದಲ್ಲಿ ಇರುತ್ತದೆ, ಏಕೆಂದರೆ ಜೀವಿಯು ಪರಮಪೂರ್ಣನ ಅಲ್ಪ ವಿಭಿನ್ನಾಂಶ. ಇನ್ನೊಂದು ಹೋಲಿಕೆ ಕೊಡುವುದಾದರೆ, ಒಂದು ಹನಿಯಲ್ಲಿರುವ ಉಪ್ಪಿನ ಪ್ರಮಾಣ ಇಡೀ ಸಮುದ್ರದಲ್ಲಿರುವ ಉಪ್ಪಿಗೆ ಹೋಲಲು ಸಾಧ್ಯವಿಲ್ಲ. ಆದರೆ ಈ ಹನಿಯಲ್ಲಿನ ಉಪ್ಪಿನ ಅಂಶವು ಮೇಲೆ ಹೋಯ್ತು ಮೊದಲೇ. ಈ ಅಲ್ಲಿನ ಉಪ್ಪಿನ ಅಂಶವು ರಾಸಾಯನಿಕ ಸಂಯೋಜನೆಯಲ್ಲಿ ಸಮುದ್ರದ ಎಲ್ಲಾ ಉಪ್ಪಿಗೂ ಸಮಾನವಾಗಿರುತ್ತದೆ. ಜೀವಿಯ ಗುಣದಲ್ಲಿ ಮತ್ತು ಪ್ರಮಾಣದಲ್ಲಿ ಪರಮಪ್ರಭುವಿಗೆ ಸಮನಾಗಿದ್ದರೆ ಆಗ ಅವನ ಐಹಿಕ ಶಕ್ತಿಯು ಪ್ರಭಾವಕ್ಕೊಳಗಾಗುವ ಪ್ರಶ್ನೆಯೇ ಇಲ್ಲ. ಹಿಂದಿನ ಮಂತ್ರದಲ್ಲಿ ಯಾವ ಜೀವಿಯು ಪ್ರಬಲರಾದ ದೇವತೆಗಳು ಪರಮಪುರುಷನ ಯಾವುದೇ ಅಂಶದಲ್ಲಿಯೂ ಮೀರಿಸಲು ಸಾಧ್ಯವಿಲ್ಲವೆಂದು ಚರ್ಚಿಸಿಯಾಗಿದೆ. ಆದ್ದರಿಂದ ಏಕತ್ವಂ ಎಂಬ ಪದಕ್ಕೆ ಪರಮಪ್ರಭುವಿನ ಎಲ್ಲಾ ವಿಧದಲ್ಲೂ ಸರಿಸಮಾನಾದ ಜೀವಿ ಎಂದು ಅರ್ಥವಾಗುವುದಿಲ್ಲ. ಆದರೆ ಒಂದು ವಿಶಾಲ ಅರ್ಥದಲ್ಲಿ ಸಮಾನ ಹಿತಾಸಕ್ತಿಯೊಂದಿಗೆ ಎಂದು ಸೂಚಿಸುತ್ತದೆ. ಒಂದು ಕುಟುಂಬದಲ್ಲಿ ಎಲ್ಲಾ ಸದಸ್ಯರ ಹಿತಾಸಕ್ತಿಯು ಒಂದೇ ಆಗಿರುವಂತೆ ಅಥವಾ ರಾಷ್ಟ್ರದಲ್ಲಿ ಅದರ ಬೇರೆ ಬೇರೆ ಪ್ರಜೆಗಳ ರಾಷ್ಟ್ರೀಯ ಹಿತಾಸಕ್ತಿ ಒಂದೇ ಆಗಿರುವಂತೆ ಜೀವಿಗಳೆಲ್ಲ ಒಂದೇ ಪರಮ ಕುಟುಂಬದ ವಿಭಿನ್ನಾಂಶಗಳು. ಪರಮಪುರುಷನ ಮತ್ತು ವಿಭಿನ್ನಾಂಶಗಳ ಹಿತಾಸಕ್ತಿಗಳು ಬೇರೆ ಬೇರೆ ಅಲ್ಲ. ಪ್ರತಿಯೊಂದು ಜೀವಿಯು ಪರಮಪುರುಷನ ಮಗ. ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ 14.3-4 ಹೇಳಿರುವಂತೆ ಜಗತ್ತಿನಾದ್ಯಂತ ಇರುವ ಎಲ್ಲಾ ಜೀವಿಗಳು, ಇದರಲ್ಲಿ ಹಕ್ಕಿಗಳು, ಉರಗಗಳು, ಇರುವೆಗಳು, ಜಲಚರಗಳು, ಮರಗಳು ಮೊದಲಾದ ಎಲ್ಲ ಸೇರಿರುತ್ತವೆ. ಪರಮಪ್ರಭುವಿನ ತಟಸ್ಥ ಶಕ್ತಿಯಿಂದ ಹೊರಹೊಮ್ಮಿದವು. ಆದ್ದರಿಂದ ಅವೆಲ್ಲ ಪರಮಪುರುಷನ ಕುಟುಂಬಕ್ಕೆ ಸೇರಿದವು. ಆಧ್ಯಾತ್ಮಿಕ ಜೀವನದ ಹಿತಾಸಕ್ತಿಯ ಸಂಘರ್ಷಣೆ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ.
ಸೊ ಹಾಗಾಗಿ ಇಲ್ಲಿ ಏಕತ್ವಂ ಅನುಪಶ್ಯತಃ ಇದು ಬಹಳ ಮುಖ್ಯವಾದ ಶಬ್ದ. ಮತ್ತೆ ಇಲ್ಲಿ ಇದನ್ನ ನಾವು ನಿನ್ನೆ ಒಂದು ಮಂತ್ರದಲ್ಲಿ ಅನುಪಶ್ಯತಃ ಅಂತ ನೋಡಿದ್ದೇವೆ. ಅನುಪಶ್ಯತಃ ಅಂದ್ರೆ ಹೇಗೆ ಆಚಾರ್ಯರುಗಳು ನೋಡಿದ್ದಾರೆ, ಕಣ್ಣು ಆ ಜ್ಞಾನದ ಕಣ್ಣಿಂದ ನಾವು ನೋಡಬೇಕು ಅಂತ. ಇವತ್ತು ಏಕತ್ವಂ ಅನುಪಶ್ಯತಃ ಈ ಶಬ್ದವನ್ನು ನಾವು ತಿಳ್ಕೊಳ್ಳೋಣ. ಅಂದರೆ ಶ್ರುತಿಗಳ ಅಭಿಪ್ರಾಯದಲ್ಲಿ ಎಲ್ಲ ಜೀವಿಗಳು ಒಂದೇ, ಇದು ಸೂಚಿಸುತ್ತದೆ. ಸೊ ಹಾಗಾಗಿ ಎಲ್ಲವನ್ನೂ ನಾವು ಆಧ್ಯಾತ್ಮಿಕವಾಗಿ ನೋಡುವಾಗ ಎಲ್ಲ ಜೀವಿಗಳು ಒಂದೇ. ಯಾಕೆಂತಂದ್ರೆ ಎಲ್ಲ ಜೀವಿಗಳು ಕೂಡ ಜೀವಾತ್ಮರು. ಸೊ ಆ ಜೀವಾತ್ಮರನ್ನ ನಾವು ನೋಡಬೇಕು, ಅವರ ದೇಹಗಳನ್ನ ಅಲ್ಲ. ಈಗ ಈ ಜೀವಾತ್ಮರುಗಳು ಭಗವಂತನ ಆ ಪರಮಪೂರ್ಣನ ಬಿಡಿಕಿಡಿಗಳು ಅಂದ್ರೆ ಭಗವಂತನ ಅಂಶ. ಸೊ ಈ ಭಗವಂತನ ಅಂಶ, ಈಗ ಭಗವಂತನಲ್ಲಿ 100 ಗುಣಗಳಿದೆ ಅಂತ ತಿಳ್ಕೊಂಡ್ರೆ ಜೀವಿಗಳಲ್ಲಿ 80% ಗುಣಗಳಿವೆ. ಹಾಗಾದ್ರೆ ಇಷ್ಟು ಗುಣಗಳಿದ್ರು ಜೀವಿಗಳಿಗೆ ಭಗವಂತನಿಗೆ ಹೋಲಿಸ್ಲಿಕ್ಕಾಗತ್ತಾ? ಅದು ಹೇಗೆ, ಒಂದೇನಾ? ಹೀಗೆಲ್ಲ ನಮಗೆ ಪ್ರಶ್ನೆಗಳು ಬರುತ್ತೆ. ಆದರೆ ಭಗವಂತನಲ್ಲಿ ಈ ಗುಣಗಳು ಪೂರ್ಣ ಪ್ರಮಾಣದಲ್ಲಿ ಇವೆ, 100ಕ್ಕೆ 100ರಷ್ಟು ಪ್ರಮಾಣದಲ್ಲಿ ಪ್ರತಿಯೊಂದು ಗುಣವೂ ಕೂಡ. ಮತ್ತೆ ಆ ಗುಣಗಳು ಅಂದ್ರೆ ಜೀವಿಗಳಲ್ಲಿ ಹೇಗಿದೆ ಕೇಳಿದರೆ ತುಂಬಾ 80% ಇದ್ರೂ ಕೂಡ ಪ್ರತಿಯೊಂದು ಗುಣವು ತುಂಬಾ ಅಲ್ಪ ಪ್ರಮಾಣದಲ್ಲಿರುತ್ತೆ. ತುಂಬಾ 0.00000%, 0.00001 ಅಂತ ತಿಳ್ಕೊಳ್ಳೋಣ ಅಂದಾಜಿಗೆ. ಅದು ಹೇಳಲಿಕ್ಕೆ ಬರೋದಿಲ್ಲ, ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹೇಗೆ ಅಂದ್ರೆ ಆ ಬೆಂಕಿಯ ಕಿಡಿಯಲ್ಲಿ ಆ ಬೆಂಕಿಯ ಪ್ರಮಾಣ ಎಷ್ಟಿರುತ್ತೆ, ಅದು ಒಂದು ಚೂರು ಇರುತ್ತೆ ಅಲ್ವಾ, ಅಲ್ಪಾಂಶ ಇರುತ್ತೆ. ಮತ್ತೆ ಆ ಬೆಂಕಿಯ ಕಿಡಿ ಬೆಂಕಿಯಿಂದ ದೂರವಾದಂತೆ ಅದರದ್ದು ಬೆಂಕಿಯ ಅಂಶ, ಶಾಖದ ಅಂಶ, ಬೆಳಕಿನ ಅಂಶ ಕಡಿಮೆ ಆಗ್ತಾ ಹೋಗಿ ಭೂಮಿಗೆ ಬಿದ್ದ ಕೂಡಲೇ ಅದು ಬೂದಿ ಆಗ್ಬಿಡತ್ತೆ ಅಲ್ವಾ. ಹಾಗೆ ಜೀವಿಗಳು ಭಗವಂತನ ಗುಣ ಇದೆ, ಅದರ ಗುಣ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ. ಸೊ ಅದರ ಗುಣದಲ್ಲಿ ಒಂದೇ. ಹೇಗೆ ತಿಳ್ಕೊಳ್ಳೋದು ಇದನ್ನ ಗುಣದಲ್ಲಿ ಒಂದೇ ಅಂತಂದ್ರೆ ಅದನ್ನ ಹೋಲಿಕೆ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು. ಈಗ ಒಂದು ಸಮುದ್ರ ಇದೆ, ಸಮುದ್ರದಲ್ಲಿ ಒಂದು ಹನಿ ನೀರನ್ನು ತೆಗೆದುಕೊಂಡ್ರೆ ಆ ನೀರಿನಲ್ಲಿ ಉಪ್ಪಿನಾಂಶ ಇರುತ್ತೆ. ಆ ಒಂದು ಹನಿ ಸಮುದ್ರದಲ್ಲಿ ನೀರಲ್ಲಿ ಉಪ್ಪಿನಾಂಶ ಇರುತ್ತೆ. ಅದೇ ರೀತಿ ಒಂದು ಹನಿ ನೀರನ್ನು ತೆಗೆದುಕೊಂಡಾಗ ಅದರಲ್ಲೇ ಉಪ್ಪಿನಾಂಶ ಇರುತ್ತೆ. ಆದರೆ ಆ ಸಮುದ್ರದ ಉಪ್ಪಿನಾಂಶ, ಇಡೀ ಸಮುದ್ರದಲ್ಲಿ ಇರ್ತಕ್ಕಂಥ ಉಪ್ಪಿನಾಂಶ ಅಗಾಧ ಪ್ರಮಾಣದ್ದು ಅಲ್ವಾ. ಆ ಒಂದು ಸಣ್ಣ ಹನಿನಲ್ಲಿ ಇರ್ತಕ್ಕಂಥ ಉಪ್ಪಿನ ಅಂಶ ಎಷ್ಟಿರುತ್ತೆ, ತುಂಬ ಕಡಿಮೆ. ಸೊ ಹಾಗಾಗಿ ನಾವು ಸಮುದ್ರದಲ್ಲಿರ್ತಕ್ಕಂಥ ಉಪ್ಪು ಮತ್ತು ಒಂದು ಹನಿಯಲ್ಲಿರ್ತಕ್ಕಂಥ ಉಪ್ಪು ಎರಡು ಪ್ರಮಾಣದಲ್ಲಿ ಒಂದೇ ಅಲ್ಲ, ಪ್ರಮಾಣದಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ. ಆದರೆ ಗುಣದಲ್ಲಿ ಒಂದೇ. ಅದನ್ನು ನಾವು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದರೆ ಒಂದು ಹನಿಯಲ್ಲಿ ಅದೇ ಸೋಡಿಯಂ ಕ್ಲೋರೈಡ್ ಇರುತ್ತೆ, ಆ ಸಮುದ್ರದ ಉಪ್ಪಿನಲ್ಲೂ ಕೂಡ ಅದೇ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಭಗವಂತನಿಗೆ ನಾವು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಗುಣ ಅಲ್ಪ ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಜೀವಿಯನ್ನ ಮತ್ತೆ ಭಗವಂತ ಗುಣದಲ್ಲಿ ಒಂದೇ, ಆದರೆ ಪರಿಮಾಣದಲ್ಲಿ ಅವು ತುಂಬ ವ್ಯತ್ಯಾಸ ಇದೆ. ಭಗವಂತ ವಿಭು, ಜೀವಾತ್ಮ ಅಣು. ಹರೇ ಕೃಷ್ಣ. ಹಾಗಾಗಿ ಈಗ ಇನ್ನೊಂದು ಕೂಡ ಉದಾಹರಣೆ ನಾವು ತೆಗೆದುಕೊಳ್ಬಹುದು. ಈಗ ಒಂದು ಚಿನ್ನದ ಕಣ ಮತ್ತು ಚಿನ್ನದ ಗಣಿ ಇವೆರಡಲ್ಲೂ ಗುಣ ಒಂದೇ, ಆದರೆ ಚಿನ್ನದ ಕಣ ಚಿನ್ನದ ಗಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ಇದು ಏನಾಗಿದೆ ಅಂತಂದ್ರೆ, ಜೀವಾತ್ಮ ಭಗವಂತನಿಗೆ ಸಮನಾಗಿದ್ದರೆ ಅದು ಐಹಿಕ ಪ್ರಭಾವಕ್ಕೆ ಒಳಗಾಗುವ ಪ್ರಶ್ನೆ ಇಲ್ಲ. ಈಗ ಜೀವಾತ್ಮರು ಐಹಿಕ ಪ್ರಕೃತಿಯಲ್ಲಿದ್ದು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿದ್ದಾರೆ, ಮಾಯೆಯ ಹಿಡಿತದಲ್ಲಿದ್ದಾರೆ. ಅವರು ಭಗವಂತನಿಗೆ ಸರಿಸಮಾನರಾಗಿದ್ದರೆ ಮಾಯೆ ಹಿಡಿತಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಭಗವಂತ ಮಾಯೆಯನ್ನು ಅವನು ಒಂದು ಐಹಿಕ ಪ್ರಕೃತಿಯನ್ನು ಅವನು ಅದರ ಇದು ಆಳ್ತಾನೆ. ಅದು ಅವನ ಒಂದು ಕೈ ಕೆಳಗೆ ಅವನ ಹತೋಟಿಯಲ್ಲಿ ಇದೆ. ಸೊ ಹಾಗಾಗಿ ಆ ಜೀವಾತ್ಮ ತುಂಬ ಚಿಕ್ಕ ಅಣುವಿನ ಸಮಾನ ಗುಣದಲ್ಲಿ ಭಗವಂತನದೇ ಅಂಶ, ಗುಣ ಅದೇ ಇದೆ. ಆದರೆ ಅಲ್ಪ ಪ್ರಮಾಣದಲ್ಲಿ ಅದು ಗುಣ ಇದೆ ಮತ್ತು ಅದು ಭಗವಂತನ ಅಂಶ ಆಗಿರೋದ್ರಿಂದ ಆ ಗುಣದಲ್ಲಿ ಸಮಾನವಾಗಿದ್ದರೂ ಕೂಡ ಪರಿಮಾಣದಲ್ಲಿ ತುಂಬ ಅಣುವಿನ ಥರ ಇರೋದ್ರಿಂದ ಅದು ಐಹಿಕ ಪ್ರಕೃತಿಯ ಪ್ರಕೃತಿ ಹಿಡಿತಕ್ಕೆ ಬರುತ್ತೆ ಜೀವಾತ್ಮ. ಸೊ ಹಾಗಾಗಿ
ಭಗವಂತನನ್ನ ಮತ್ತೆ ಜೀವಿಗಳನ್ನ ಹೋಲಿಸ್ಲಿಕ್ಕೆ ಈ ರೀತಿಯಾಗಿ ಸಮನಾಗಿದ್ದಾನೆ ಹೀಗೆ ಹೇಳಲಿಕ್ಕೆ ಬರುವುದೇ ಇಲ್ಲ. ಆದರೆ ಯಾಕೆ ಅಂತ ಕೇಳಿದ್ರೆ ಭಗವಂತ ಅಸಮೌರ್ಧ್ವ, ಅವನಿಗೆ ಸಮನು ಯಾರು, ಅವನಿಗೆ ಸಮನರಾದವರು ಯಾರೂ ಇಲ್ಲ. ಪರಮಪ್ರಭುವಿಗೆ ಸಮನರಾದ ಯಾವ ಜೀವಿಯೂ ಇಲ್ಲ. ಪ್ರಬಲರಾದ ದೇವತೆಗಳು ಕೂಡ ಪುರುಷನನ್ನು ಯಾವುದೇ ಅಂಶದಲ್ಲಿ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ನಾವು ಮಂತ್ರ 4ರಲ್ಲಿಯೂ ಕೂಡ ನೋಡಿದ್ದೇವೆ. ಮಂತ್ರ 4ರಲ್ಲಿ ಏನು ಹೇಳ್ತಾರೆ ನೋಡೋಣ. ಮಂತ್ರ 4ರಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ಹೇಳ್ತಾರೆ ಮಂತ್ರ 4ರಲ್ಲಿ ಪ್ರಬಲರಾದ ದೇವತೆಗಳು ಕೂಡ ಅವನನ್ನು ಸಮೀಪಿಸಲಾರರು. ಅವನು ಭಗವಂತ ಎಷ್ಟು ವೇಗದಿಂದ ಓಡ್ತಾನೆ ಅಂತಂದ್ರೆ ಎಲ್ಲರನ್ನೂ ಹಿಂದೆ ಹಾಕಬಲ್ಲನು. ಪ್ರಬಲ ದೇವತೆಗಳು ಅವನನ್ನ ಸಮೀಪಿಸಲಾರರು. ಸೊ ಹಾಗಾಗಿ ದೇವತೆಗಳು, ಪ್ರಬಲದ ದೇವತೆಗಳು ಕೂಡ ಆ ಭಗವಂತನನ್ನ ಅವರು ಮೀರಿಸಲಾರರು. ಯಾಕಂದ್ರೆ ಭಗವಂತ ಎಲ್ಲರಿಗಿಂತ ಅವನು ಶ್ರೇಷ್ಠತೆಯಲ್ಲಿ ಅವನು ಎಲ್ಲರನ್ನೂ ಕೂಡ ಮೀರಿಸ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ಚರ್ಚಿಸಬೇಕಾದ ವಿಷಯ ಅಂತಂದ್ರೆ ಏಕತ್ವಂ ಎಂಬ ಪದಕ್ಕೆ ಪರಮಪ್ರಭುವಿಗೆ ಎಲ್ಲ ವಿಧದಲ್ಲೂ ಸರಿಸಮಾನವಾದ ಜೀವಿ ಎಂದು ಅರ್ಥ ಆಗುವುದಿಲ್ಲ. ಅಂದ್ರೆ ಏಕತ್ವ ಅಂದ್ರೆ ದೇವರು ಒಂದೇ, ಜೀವಿಯೂ ಒಂದೇ, ಅದಲ್ಲ. ಹಾಗಾದ್ರೆ ಏನು ಅಂತ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಈ ಏಕತ್ವ ಅಂದ್ರೆ ಗುಣದಲ್ಲಿ ಒಂದೇ ಒಂದು ವಿಚಾರ. ಇಲ್ಲಿ ಮತ್ತೆ ಶೀಲ ಪ್ರಭುಪಾದರು ಇನ್ನೊಂದು ವಿಚಾರ ಹೇಳ್ತಾರೆ. ಅಂದ್ರೆ ಜೀವಿ ಮತ್ತು ಭಗವಂತ ಇಬ್ಬರಲ್ಲೂ ಕೂಡ ಸಮಾನ ಹಿತಾಸಕ್ತಿ ಇದೆ. ಹಿತಾಸಕ್ತಿ ಅಂದ್ರೆ ಇಂಟ್ರೆಸ್ಟ್, ಅಂದ್ರೆ ಇಬ್ಬರ ಒಂದು ಹಿತಾಸಕ್ತಿ ಒಂದೇ. ಇಲ್ಲಿ ಇದನ್ನು ಹೇಗೆ ತಿಳ್ಕೊಳ್ಳೋದು ನಾವು ಅಂದರೆ, ನಾವು ಒಂದು ಕುಟುಂಬದಲ್ಲಿ ಸದಸ್ಯರು ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಆ ಕುಟುಂಬದಲ್ಲಿ ಎಲ್ಲ ಸದಸ್ಯರ ಹಿತಾಸಕ್ತಿ ಒಂದೇ ಇರುತ್ತೆ. ಇವು ನಮ್ಮ ಕುಟುಂಬಕ್ಕೆ ಸೇರಿದವರು, ನಾವೆಲ್ಲರೂ ಒಂದೇ ರೀತಿ ಅಂದರೆ ಒಟ್ಟಿಗೆ ಅವರ ಆಸಕ್ತಿಗಳು, ಹಿತಾಸಕ್ತಿ ಎಲ್ಲರೂ ಕೂಡ ನಾವು ಮುಂದುವರಿಬೇಕು ಕುಟುಂಬ, ಈ ರೀತಿಯಾದ ಒಂದು ಹಿತಾಸಕ್ತಿ ಇರುತ್ತೆ. ಅದೇ ರೀತಿ ಒಂದು ದೇಶ ಇದೆ ಅಂತ ತಿಳ್ಕೊಳ್ಳೋಣ. ಆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಕೂಡ ರಾಷ್ಟ್ರೀಯ ಹಿತಾಸಕ್ತಿ ಒಂದೇ ಇರುತ್ತೆ ಅಲ್ವಾ? ಇದು ನಮಗೆ ಅರ್ಥ ಆಗುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹರೇ ಕೃಷ್ಣ. ಹಾಗೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಈಗ ಭಗವಂತನದು ಕುಟುಂಬ ಯಾವುದು? ಪರಮ ಕುಟುಂಬ. ಈಗ ನಾವೆಲ್ಲ ಭೌತಿಕ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕುಟುಂಬದಲ್ಲಿ ನಾವಿದ್ದೇವೆ. ಇದು ಭೌತಿಕವಾದ ಕುಟುಂಬ. ಇದರಲ್ಲಿ ನಮಗೆ ತಂದೆ ತಾಯಿ ಇರ್ತಾರೆ, ಆಮೇಲೆ ಗಂಡ ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಬಂಧು ಬಾಂಧವರು ಇರ್ತಾರೆ. ಇದು ನಮ್ಮ ಭೌತಿಕ ಕುಟುಂಬ. ಹಾಗೆ ಭಗವಂತನ ಕುಟುಂಬ, ಅದಕ್ಕೆ ಪರಮ ಕುಟುಂಬ ಅಂತ ಕರೀತಾರೆ. ಈ ಪರಮ ಕುಟುಂಬ ಅದು ಆ ಭಗವಂತನ ಪರಮ ಕುಟುಂಬದಲ್ಲಿ ಜೀವಿಗಳು ಅವನ ವಿಭಿನ್ನ ಆ ಪರಮ ಕುಟುಂಬದ ಸದಸ್ಯರು, ಜೀವಾತ್ಮರು ಎಲ್ಲರೂ ಕೂಡ ಪರಮ ಕುಟುಂಬದ ವಿಭಿನ್ನಾಂಶಗಳು. ಅಂದ್ರೆ ನಾವೆಲ್ಲರೂ, ಎಲ್ಲ ಜೀವಿಗಳು ಕೂಡ ಭಗವಂತನ ಕುಟುಂಬಕ್ಕೆ ಸೇರಿದವರು. ಆ ಕುಟುಂಬ ಅದು ಶ್ರೇಷ್ಠವಾದ ಕುಟುಂಬ, ಪರಮ ಕುಟುಂಬ. ಸೊ ಅದಕ್ಕೆ ಹಾಗಾಗಿ ಇದು ಹೇಗೆ ಸಾಧ್ಯ, ನಾವು ಹೇಗೆ ಭಗವಂತನ ಕುಟುಂಬಕ್ಕೆ ಸೇರಿದವರು ಅಂತ ಭಗವಂತನೇ ಹೇಳಿದ್ದಾನೆ. ಹೇಗೆ? 14ನೇ ಅಧ್ಯಾಯದ 3 ಮತ್ತು 4ನೇ ಶ್ಲೋಕ. ಸೊ 3ನೇ ಶ್ಲೋಕದೇನೇನು ಹೇಳ್ತಾನೆ ಭಗವಂತ? ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಅಂದರೆ ದೇವೋತ್ತಮ ಪರಮಪುರುಷ ಆ ಪ್ರಕೃತಿಗೆ ಜೀವಿಗಳ ಬೀಜಗಳನ್ನು ನೀಡಿ ಗರ್ಭಾಧಾನ ಮಾಡುತ್ತಾನೆ ಮತ್ತು ಎಲ್ಲ ಜೀವಿಗಳು ಹುಟ್ಟುವಂತೆ ಅವನೇ ಮಾಡ್ತಾನೆ. ಸೊ ಹಾಗಾಗಿ ನಮ್ಮ ಪರಮ ತಂದೆ ಯಾರು? ಶ್ರೀ ಕೃಷ್ಣ. ಭಗವಂತ ಕೃಷ್ಣ ಪರಮ ತಂದೆ. ಯಾಕಂದ್ರೆ ಎಲ್ಲ ಜೀವಿಗಳಿಗೂ ಬೀಜ ನೀಡಿದ ಬೀಜಪ್ರದ ಅವನು ಪಿತ. ಅದನ್ನೇ 4ನೇ ಶ್ಲೋಕ 14ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಸರ್ವ ಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರ್
ಅಹಂ ಬೀಜ ಪ್ರದಹ ಪಿತಾ. ನೋಡಿ, ನಾನೇ ಬೀಜ ನೀಡುವ ತಂದೆ ಎಂದು ಹೇಳಿದ್ದಾನೆ. ಸೊ ಹಾಗಾಗಿ ಆ ದೇವೋತ್ತಮ ಪರಮಪುರುಷ ಎಲ್ಲ ಜೀವಿಗಳ, ಅಂದರೆ ಇದರಲ್ಲಿ ಹಕ್ಕಿಗಳು, ಉರಗಗಳು, ಇರುವೆಗಳು, ಜಲಚರಗಳು, ಮರಗಳು, ಆಮೇಲೆ ಮನುಷ್ಯರು, ದೇವತೆಗಳು ಎಲ್ಲವೂ ಸೇರಿದೆ. ಎಲ್ಲವೂ ಕೂಡ ಭಗವಂತನ ತಟಸ್ಥ ಶಕ್ತಿಯಿಂದ ಹೊರಹೊಮ್ಮಿದೆ. ಸೊ ಈ ತಟಸ್ಥ ಶಕ್ತಿ ಅಂದರೆ ಪರಾಶಕ್ತಿಗೆ ಸೇರಿದವರು ಜೀವಿಗಳು. ತಟಸ್ಥ ಶಕ್ತಿ ಅಂತಂದರೆ ಅವರು ಭೌತಿಕ ಪ್ರಪಂಚದಲ್ಲಿ ಇರಲಿಕ್ಕೂ ಬಹುದು, ಮತ್ತೆ ಅವರು ಭಗವಂತನ ಆ ಲೋಕಕ್ಕೆ, ಅಂದರೆ ವೈಕುಂಠ ಲೋಕಗಳು, ಆಧ್ಯಾತ್ಮಿಕ ಲೋಕ, ಅಲ್ಲಿ ಹೋಗ್ಲಿಕ್ಕೆ ಅವರಿಗೆ ಒಂದು ಸಾಧ್ಯತೆಗಳು ಇವೆ. ಸೊ ಹಾಗಾಗಿ ಇವು ತಟಸ್ಥ ಶಕ್ತಿಗೆ ಸೇರಿದವು. ಸೊ ಹಾಗಾಗಿ ಎಲ್ಲ ಜೀವಿಗಳು, ಎಲ್ಲ ನಾವೇನು 84 ಲಕ್ಷ ಯೋನಿಗಳಲ್ಲಿ ಬರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಭಗವಂತ ತಂದೆ ಆಗಿರೋದ್ರಿಂದ ಭಗವಂತನ ಕುಟುಂಬಕ್ಕೆ ಎಲ್ಲ ಜೀವಿಗಳು ಸೇರಿದ್ದಾರೆ. ಸೊ ಅದನ್ನ ಪರಮ ಪುರುಷನ ಪರಮ ಕುಟುಂಬ, ಶ್ರೇಷ್ಠವಾದ ಕುಟುಂಬ. ಈಗ ಇದಕ್ಕೆ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಬೇಕು ನಾವು. ಭಗವಂತನ ಕುಟುಂಬಕ್ಕೆ ಆಮೇಲೆ ಭೌತಿಕ ಪ್ರಪಂಚದ ಕುಟುಂಬಕ್ಕೆ ಏನು ವ್ಯತ್ಯಾಸ ಅಂದರೆ, ಭಗವಂತನ ಕುಟುಂಬ ಶ್ರೇಷ್ಠವಾದ ಕುಟುಂಬ. ಭಗವಂತನ ಲೋಕದಲ್ಲಿ ಅಲ್ಲಿ ಹುಟ್ಟು, ಸಾವು, ಮುಪ್ಪು, ರೋಗ, ಮತ್ತೆ ಯಾವುದೇ ತಾಪತ್ರಯಗಳು, ಅಂದರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಇದು ಯಾವುದೂ ಅಲ್ಲಿ ಇರೋದಿಲ್ಲ ಭಗವಂತನ ಕುಟುಂಬದಲ್ಲಿ, ಆ ಭಗವಂತನ ಲೋಕದಲ್ಲಿ ಇಲ್ಲ. ಮತ್ತೆ ಅಲ್ಲಿ ಯಾವುದೇ ಆದ ರೀತಿಯ ಹಿತಾಸಕ್ತಿಗಳು ಒಂದೇ ಇರುತ್ತೆ. ಇಲ್ಲಿ ಹಿತಾಸಕ್ತಿ ಬೇರೆ ಬೇರೆ ಇರುತ್ತೆ ನಮ್ಮ ಭೌತಿಕ ಪ್ರಪಂಚದಲ್ಲಿ. ಹೇಗೆ ಕೇಳಿದರೆ, ಪ್ರತಿಯೊಬ್ಬ ಜೀವಿಗಳು ಅವರವರ ಒಂದು ಇಂದ್ರಿಯ ಭೋಗಕ್ಕಾಗಿ ಅವರವರು ಕರ್ಮವನ್ನು ಮಾಡ್ತಾ ಇರ್ತಾರೆ, ಕಾಮ್ಯ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರವರ ಹಿತಾಸಕ್ತಿ ಬೇರೆ ಬೇರೆ ಆಗಿರುತ್ತೆ, ಇಂಟ್ರೆಸ್ಟ್ ಬೇರೆ ಬೇರೆ ಆಗಿರುತ್ತೆ. ಆದರೆ ಭಗವಂತನ ಲೋಕದಲ್ಲಿ ಎಲ್ಲ ಜೀವಿಗಳು ಅವರದ್ದು ಹಿತಾಸಕ್ತಿ ಬೇರೆ ಇರೋದಿಲ್ಲ. ಹೇಗೆ ಕೇಳಿದ್ರೆ, ಎಲ್ಲರೂ ಕೂಡ ಭಗವಂತನ ಸೇವೆ ಮಾಡೋದೇ ಅವರದ್ದು ಒಂದೇ ಒಂದು ಹಿತಾಸಕ್ತಿ. ಭಗವಂತನ ಸೇವೆ ಮಾಡುವುದು ಮತ್ತು ಭಗವಂತನ ಆನಂದದಲ್ಲಿ ಭಾಗಿಯಾಗುವುದು. ಸೊ ಹಾಗಾಗಿ ಭಗವಂತನ ಕುಟುಂಬದಲ್ಲಿ, ಆ ಭಗವಂತನ ಆ ಲೋಕದಲ್ಲಿ ಹಿತಾಸಕ್ತಿ ಬೇರೆ ಇರುವುದೇ ಇಲ್ಲ. ಭಗವಂತನ ಇಚ್ಛೆಯೇ ನನ್ನ ಇಚ್ಛೆ. ಸೊ ಈ ರೀತಿಯಾದ ಒಂದು ವಿಷನ್ ಇರುತ್ತದೆ. ಈ ರೀತಿಯಾದ ಒಂದು ಏನು ಹೇಳ್ತಾರೆ ನಾವು, ದೃಷ್ಟಿ ಇರುತ್ತೆ, ಆ ದೃಷ್ಟಿಕೋನ ಇರುತ್ತೆ. ಸೊ ಇದನ್ನ ಈಗ ಭೌತಿಕ ಪ್ರಪಂಚದಲ್ಲಿ ಹಿತಾಸಕ್ತಿಯ ಸಂಘರ್ಷ ಇರುತ್ತೆ, ಆದರೆ ಭಗವಂತನ ಕುಟುಂಬದಲ್ಲಿ ಹಿತಾಸಕ್ತಿಯ ಸಂಘರ್ಷ ಇರೋದಿಲ್ಲ. ಎಲ್ಲರೂ ಕೂಡ ಭಗವಂತನ ಸೇವೆಯಲ್ಲಿ ನಿರತರಾಗಿರ್ತಾರೆ. ಈಗ ಈ ಏಕತ್ವಂ ಪದವನ್ನ ಶ್ರೀಲ ಪ್ರಭುಪಾದರು ಹೇಗೆ ಅದನ್ನ ಅವರು ಹೇಗೆ ಅದನ್ನ ಅಳವಡಿಸಿದ್ರು, ಅವರು ಹೇಗೆ ಅದನ್ನ ಉಪಯೋಗಿಸಿದ್ರು ಅಂತ ನೋಡೋಣ. ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಗಳಿಗೆ ಹೋಗೋಕ್ಕಿಂತ ಮುಂಚೆ ಅವರ ದೈವ ಸಹೋದರರು ಪಾಶ್ಚಾತ್ಯ ದೇಶಗಳಿಗೆ ಹೋಗಿದ್ರು. ಆಗ ಅಹಂ ಬ್ರಹ್ಮಾಸ್ಮಿ, ಇದು ನಾನು ದೇಹ ಅಲ್ಲ, ನಾನು ಆತ್ಮ, ಇದು ಸುಮಾರು ಎಲ್ಲರಿಗೂ ಅಂದರೆ ಪ್ರಚಾರ ಆಗಿತ್ತು. ಆದರೆ ಇದನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ, ಇದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದು ಹೇಗೆ, ಇದನ್ನ ಶ್ರೀಲ ಪ್ರಭುಪಾದರು ತಿಳಿಸಿದರು. ಅಂದರೆ ನಾನು ದೇಹ ಅಲ್ಲ, ನಾನು ಆತ್ಮ ಅಂದರೆ ನಾನು ಶರೀರ ಅಲ್ಲ. ಸೊ ಶರೀರ ಅಲ್ಲ ಅಂದರೆ ನಮಗೆ ಇಂದ್ರಿಯ ಭೋಗ ಮಾಡಬಾರ್ದು. ಸೊ ಇಂದ್ರಿಯ ಭೋಗ ಶರೀರ ಅಲ್ಲ ಅಂದಮೇಲೆ ಜೀವಾತ್ಮನ ಕೆಲಸ ಏನು ಅದನ್ನು ಮಾಡಬೇಕು. ಜೀವಾತ್ಮನ ಕೆಲಸ ಭಗವಂತನ ಸೇವೆಯಲ್ಲಿ ತೊಡಗುವುದು. ಇದನ್ನ ಅವರು ತಿಳಿಸ್ಕೊಟ್ರು. ಅಂದರೆ ಇಲ್ಲಿ ಸ್ಪಿರಿಚುವಲ್ ವಿಷನ್, ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಈ ಒಂದು ಟೆಕ್ನಾಲಜಿಯನ್ನ ಇದನ್ನ ರಿಜೆಕ್ಟ್ ಮಾಡೋದಿಲ್ಲ. ಅಂದರೆ ಕೃಷ್ಣನ ಸೇವೆಯಲ್ಲಿ ಎಲ್ಲವನ್ನೂ ಕೂಡ ಬಳಸ್ಕೊಳ್ಳಲಾಗುತ್ತೆ. ನೋಡಿ, ಈಗ ನಾವು ಲ್ಯಾಪ್ಟಾಪ್ ತಗೊಂಡು ನಾವು ಮತ್ತೆ ಮೊಬೈಲ್ ತಗೊಂಡು ಝೂಮ್ ಮೀಟಿಂಗಲ್ಲಿ ನಾವು ಈ ಒಂದು ತರಗತಿಗಳನ್ನ ನಾವು ನೋಡ್ತಾ ಇದ್ದೇವೆ, ಪಾಠ ಭಗವಂತನ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಸೊ ಹಾಗೆ ಆ ರೀತಿಯಾಗಿ ಎಲ್ಲ ರೀತಿಯಿಂದನೂ ಕೂಡ ಅಂದರೆ ಭೌತಿಕ ಒಂದು ಶಕ್ತಿ, ಭೌತಿಕ ಒಂದು ಸಂಪತ್ತು, ಇದನ್ನ ಬಳಸ್ಕೊಳ್ಳೋದು ಭಗವಂತನ ಸೇವೆಯಲ್ಲಿ, ಅದನ್ನ ತಿಳಿಸ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಅಂದರೆ ಈ ಲಕ್ಷ್ಮೀ ದೇವಿ ಅದು ಹಣ, ಅದನ್ನು ಮುಟ್ಟಬಾರ್ದು, ಅದು ನಮಗೆ ಐಕ ಬಂಧನವನ್ನು ಉಂಟು ಮಾಡುತ್ತೆ, ನೇತಿ ನೇತಿ ಅಂತ ಈಗ ಹೇಳ್ತಾರೆ. ಆದರೆ ಈ ನಿರಾಕಾರವಾದಿಗಳು, ಆದರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಲಕ್ಷ್ಮೀ ದೇವಿ ಭಗವಂತನ ಸೇವೆ ಮಾಡ್ಕೋತಾ ಇರ್ತಾಳೆ, ಅದರಿಂದ ಅವರು ಅದನ್ನ ಭಗವಂತನ ಸೇವೆಯಲ್ಲಿ ಆ ಹಣವನ್ನ ಬಳಸಿದ್ರು. ಅಂದ್ರೆ ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡಲು
ಮತ್ತೆ ಆ ಒಂದು 108 ದೇವಸ್ಥಾನಗಳನ್ನ ಕಟ್ಟೋದು, ಅವರು ಪುಸ್ತಕಗಳನ್ನ 70ಕ್ಕೂ ಮಿಕ್ಕಿ ಪುಸ್ತಕಗಳನ್ನ ಬರೆದಿರೋದು, ಮೂಲೆ ಮೂಲೆ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಕೂಡ ಆ ಒಂದು ಕೃಷ್ಣ ಪ್ರಜ್ಞೆನ ಹರಡೋದು, ಇದರಲ್ಲಿ ಹಣವನ್ನ ಬಳಸಿದ್ರು. ಸೊ ಹಾಗಾಗಿ ಆ, ಇಲ್ಲಿ ಅವರು ಯಾವ ತರ ಏಕತ್ವಂ ಅನುಪಶ್ಯತಿ, ಹೇಗೆ ಎಲ್ಲ ಜೀವಿಗಳು ಒಂದೇ, ಇದನ್ನ ಹೇಗೆ ಅವರು ಕಂಡ್ರು ಅಂತಂದ್ರೆ, ಹ್ಮ್ ಆ ಶ್ರೀಲ ಪ್ರಭುಪಾದರು ಇದನ್ನ ಅದಕ್ಕಿಂತ ಮುಂಚೆ ಹೋಗಿದ್ದ ಅವರ ದೈವ ಸಹೋದರರು, ಅವರು ಕೂಡ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ, ಅವರು ಕೂಡ ಯುರೋಪ್ಗಳಲ್ಲಿ ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡ್ಲಿಕ್ಕೆ ಹೋದ್ರು. ಆದರೆ ಅವರಿಗೆ ಎಲ್ಲ ಸ್ವಲ್ಪ ಏನೋ ಪ್ರಚಾರ ಮಾಡಿದ್ರು, ಆದರೆ ಅವರಿಗೆ ಜನರ ಹೃದಯ ಪರಿವರ್ತನೆ ಮಾಡ್ಲಿಕ್ಕಾಗಲಿಲ್ಲ. ಸೊ ಅವರು ಏನ್ ಹೇಳಿದ್ರು, ಬಂದು ಶ್ರೀಲ ಪ್ರಭುಪಾದರ ಆ ಗುರುಗಳಿಗೆ ಹೇಳಿದ್ರು, ಇಲ್ಲ ಅವರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಗೆ ಹೇಳಿದ್ರು, ಅವರನ್ನು ಕಳಿಸಿದ್ರು, ಅವರ ದೈವ ಸಹೋದರನ, ಇವರು ಹೋಗಕ್ಕಿಂತ ಮುಂಚೆನೆ. ಇಲ್ಲ, ಅಲ್ಲಿ ಜನರನ್ನೆಲ್ಲ ನಮಗೆ ಕೃಷ್ಣ ಪ್ರಜ್ಞೆ ತರೋಕೆ ಕಷ್ಟ, ಯಾಕೆಂದ್ರೆ ಅವರು ಅಲ್ಲಿಯೇ ಒಂದು ಸಂಸ್ಕೃತಿಗೆ ಆಳವಾಗಿ ಬೇರೂರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆದರೆ ಶ್ರೀಲ ಪ್ರಭುಪಾದರು ಹೋದಾಗ ಅವರು ಅಲ್ಲಿಯ ಜನರನ್ನ ಹೃದಯ ಪರಿವರ್ತನೆ ಮಾಡಿದ್ರು. ಯಾಕೆ ಅಂತಂದ್ರೆ ಅಲ್ಲಿ ನೋಡಿ, ಶ್ರೀಲ ಪ್ರಭುಪಾದರು ಜಲದೂತ ಹಡಗಿನಿಂದ ಅಮೆರಿಕದಲ್ಲಿ ಇಳಿದಾಗ ಒಂದು ಭಗವಂತನಿಗೆ ಒಂದು 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 ಪ್ರಾರ್ಥನೆಯನ್ನು ಬರೆದ್ರು. ಸೊ ಅಂದ್ರೆ ಈಗ ಜನ ಏನ್ ತಿಳ್ಕೊಳ್ತಾರೆ, ಅಮೆರಿಕ ಅಂತಂದ್ರೆ ಜನರಂದ್ರೆ ತುಂಬಾ ಶ್ರೀಮಂತ ರಾಷ್ಟ್ರ, ಸುಖ ಸಮೃದ್ಧಿ, ಇದೆಲ್ಲ ಎಲ್ಲರಿಗೂ ಕೂಡ ಕನಸಿನ ದೇಶ ಅಲ್ವಾ ಹರೇ ಕೃಷ್ಣ. ಜನರಿಗೆ ಅಲ್ಲಿ ಹೋಗ್ಬೇಕು, ಅಲ್ಲಿಯ ಒಂದು ಸಮೃದ್ಧಿ ಸಂಪತ್ತನ್ನು ಅನುಭವಿಸಬೇಕು ಇರ್ತದೆ ಅಲ್ವಾ ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಶ್ರೀಲ ಪ್ರಭುಪಾದರು ಆ ತರ ದೃಷ್ಟಿಯಿಂದ ನೋಡಲಿಲ್ಲ. ಸೊ ಅವರು ಅಲ್ಲಿ ಏಕತ್ವ ಅನುಪಶ್ಯತಿ, ಅಲ್ಲಿ ಏನನ್ನು ನೋಡಿದ್ರು, ಅವರು ಅಲ್ಲಿ ಕೃಷ್ಣನನ್ನು ಮರೆತು ನರಳುತ್ತಿರುವ ಹಣ ಜನ, ಅವರು ಅಂದರೆ ರಜೋಗುಣ ತಮೋಗುಣಗಳಿಂದ ಕೂಡಿ ಅಲ್ಲಿ ಇಂದ್ರಿಯ ಭೋಗದಲ್ಲಿ ತೊಡಗಿದ್ದನ್ನ ಅವರು ಕಂಡ್ರು. ಸೊ ಕಂಡ್ರು ಇವರಿಗೆಲ್ಲ ಅವರು ಕೃಷ್ಣನ ಹತ್ರ ಪ್ರಾರ್ಥನೆಯಲ್ಲಿ ಬೇಡ್ತಾರೆ, ಇವರಿಗೆಲ್ಲ ನಿನ್ನದೇನೋ ಒಂದು ಕೆಲಸ ಇದೆ, ನನ್ನನ್ನು ಅದಕ್ಕೆ ಇಲ್ಲಿಗೆ ಕರೆಸಿದ್ದೀಯಾ, ಇವರಿಗೆಲ್ಲ ನಿನ್ನ ಸಂದೇಶ, ಆ ಕೃಷ್ಣ ಪ್ರಜ್ಞೆಯ ಸಂದೇಶವನ್ನ ನಾನು ಹೇಗೆ ತಿಳಿಸ್ಬೇಕು, ಅರ್ಥ ಮಾಡಬೇಕು, ಅವರಿಗೆಲ್ಲ ಅರ್ಥ ಆಗುವಂತೆ ನಿನ್ನ ಸಂದೇಶವನ್ನ ಅರ್ಥ ಮಾಡಿಸುವ ಒಂದು ಶಕ್ತಿಯನ್ನು ನನಗೆ ಕೊಡುವಂತ ಬೇಡಿದರು. ಸೊ ಅವರು ಅಲ್ಲಿ ಜನರನ್ನ, ಇವರು ಅಮೆರಿಕನ್ನು ಅಥವಾ ಇವರು ತಾನು ಇಂಡಿಯನ್ನು ಈ ರೀತಿಯ ಒಂದು ದೃಷ್ಟಿಯಿಂದ ನೋಡಲಿಲ್ಲ. ಸೊ ಹಾಗಾಗಿ ಅಲ್ಲಿ ನಿಧಾನವಾಗಿ ಆ ಸಂಸ್ಕೃತಿ, ಆ ಜನರ ಒಂದು ಸಮಾಜ ಜೀವನ, ಇದನ್ನೆಲ್ಲ ಅವರು ಅಭ್ಯಾಸ ಮಾಡಿ, ಆಮೇಲೆ ಅವರು ಆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಭೌತಿಕವಿರುತ್ತೆ, ಆಧ್ಯಾತ್ಮಿಕವಿರುತ್ತೆ. ಆಧ್ಯಾತ್ಮಿಕದ ಸೈಡ್ ಇರುತ್ತೆ, ಭೌತಿಕ ಸೈಡ್ ಇರುತ್ತೆ. ಸೊ ಅವರು ಭೌತಿಕದಲ್ಲಿ ಹೆಚ್ಚು 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 ತೊಡಗಿಕೊಂಡಿದ್ದವರನ್ನ ಅವರು ಆ ಅದರ ಆಚೆ ಆಧ್ಯಾತ್ಮಿಕ ಇದೆ, ಆ ಆಧ್ಯಾತ್ಮಿಕ ಸ್ಥಿತಿಯನ್ನು ಅವರು ನೋಡಿದ್ರು. ಓಹೋ, ಇವರಿಗೆ ಆಧ್ಯಾತ್ಮಿಕ ಸ್ಥಿತಿ ಗೊತ್ತಿಲ್ಲ, ಕೃಷ್ಣನ ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಆ ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಎಲ್ಲ ಜೀವಿಗಳಲ್ಲಿ, ಅವರು ಇಡೀ ಪ್ರಪಂಚದಾದ್ಯಂತ ಜೀವಿಗಳಲ್ಲಿ ಏನನ್ನು ನೋಡಿದರು, ಅವರು ಜೀವಾತ್ಮನನ್ನು ನೋಡಿದರು, ದೇಹವನ್ನು ನೋಡಲಿಲ್ಲ. ಇವನು ಇಂಡಿಯನ್ನೋ, ಇವನು ಕ್ರಿಶ್ಚಿಯನ್ನೋ, ಇವನು ಮುಸ್ಲಿಮು, ಇವನು ಅಮೆರಿಕನ್ನು, ಇವನು ಯುರೋಪಿಯನ್ನು, ಮತ್ತೆ ಆಸ್ಟ್ರೇಲಿಯಾ, ಪ್ರಪಂಚದಾದ್ಯಂತ ಹೋಗಿದ್ದಾರೆ. ಸೊ ಅಲ್ಲಿ ಎಲ್ಲರಲ್ಲೂ ಕೂಡ ಅವರು ಏನನ್ನು ನೋಡಿದರು, ಆಧ್ಯಾತ್ಮಿಕದ ಕಣ್ಣಿನಿಂದ ಎಲ್ಲ ಜೀವಿಗಳಲ್ಲಿಯೂ ಹರೇ ಕೃಷ್ಣ ಹರೇ ಕೃಷ್ಣ, ಆಧ್ಯಾತ್ಮಿಕದ ದೃಷ್ಟಿಯಿಂದ ನೋಡಿ ಎಲ್ಲ ಜೀವಿಗಳಲ್ಲಿ ಅವರು ಆ ಜೀವಾತ್ಮನನ್ನು ಕಂಡರು. ಈ ಜೀವಾತ್ಮನನ್ನ ನಾನು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿ ಹೇಗೆ ತೊಡಗಿಸ್ಲಿ, ಇದನ್ನೇ ಯೋಚನೆ ಮಾಡ್ತಾ ಇದ್ದಿದ್ರು. ಮತ್ತೆ ಯಾರಿಗಾದ್ರೂ ಸ್ವಲ್ಪ ಇಂಟ್ರೆಸ್ಟ್ ಇದ್ರೆ ಅದನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ತಾ ಇದ್ದಿದ್ರು. ಅಂದ್ರೆ ಕೆಲವರಿಗೆ ಅಂದ್ರೆ ಒಳ್ಳೆಯ ಪೇಂಟಿಂಗ್ ಮಾಡ್ಲಿಕ್ಕೆ ಬರುತ್ತೆ, ಆಯ್ತು ಕೃಷ್ಣನ ಆ ಎಲ್ಲ ಲೀಲೆಗಳನ್ನ ಪೇಂಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಿದ್ರು. ಆಮೇಲೆ ಕೆಲವರಿಗೆ ಅಂದ್ರೆ ಕಾರ್ಪೆಂಟರ್ ಕೆಲಸ ಬರುತ್ತೆ, ಅವರಿಗೆ ರಥವರ ತಯಾರು ಮಾಡ್ಲಿಕ್ಕೆ ಹೇಳಿದ್ರು. ಕೆಲವರಿಗೆ ಒಳ್ಳೆ ಅಂದ್ರೆ ಅವರು ಸಂಕೀರ್ತನೆಯನ್ನು ಮಾಡಿದ್ರು, ಮತ್ತೆ ಪ್ರಸಾದ ಸೇವನೆ ಮಾಡಿದ್ರು. ಕೆಲವರಿಗೆ ಒಳ್ಳೆತರಿಂದ ಹಾಡನ್ನ ಹೇಳಲಿಕ್ಕೆ ಬರುತ್ತೆ, ಸೊ ಅದನ್ನ ಯೂಸ್ ಮಾಡಿದ್ರು ಭಗವಂತನ ಸಂಕೀರ್ತನೆ ಮಾಡಿಸ್ಲಿಕ್ಕೆ ಅವರ ಹತ್ರ ಎಲ್ಲ. ಸೊ ಈಗ ಜಾರ್ಜ್ ಹ್ಯಾರಿಸನ್ ಕ್ಯಾಸೆಟ್ ರಿಲೀಸ್ ಮಾಡಿದ್ರು, ಹರೇ ಕೃಷ್ಣ ಮಹಾಮಂತ್ರದ್ದು. ಈ ರೀತಿ ಪ್ರತಿಯೊಬ್ಬರನ್ನು ಅವರು ಕೃಷ್ಣ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಮಾಡಿದ್ರು. ಅವರು ಅದನ್ನ ಅಂದ್ರೆ ಹೇಗೆ ಅದು ಸಾಧ್ಯವಾಯಿತು, ಏಕತ್ವಂ ಅನುಪಶ್ಯತಿ, ಅಂದ್ರೆ ಅವರು ನೋಡಿದ ದೃಷ್ಟಿಕೋನ ಎಲ್ಲರಲ್ಲೂ ಕೂಡ ಇವರು ಭಗವಂತನ ಅಂಶ, ಇವರಲ್ಲಿ ಕೃಷ್ಣ ಪ್ರಜ್ಞೆ ಎಲ್ಲರಲ್ಲೂ ಇದೆ,
ಆದರೆ ಆ ಕೃಷ್ಣ ಪ್ರಜ್ಞೆಯನ್ನು ಅದು ಸುಪ್ತ ಸ್ಥಿತಿಯಲ್ಲಿ ಇದೆ, ಅದನ್ನು ಜಾಗೃತಗೊಳಿಸಬೇಕು. ಹೇಗೆ ಇದನ್ನೇ ಅವರು ಮಾಡ್ತಾ ಇದ್ದಿದ್ರು. ಸೊ ಹಾಗಾಗಿ ಇಲ್ಲಿ ಅಲ್ಲಿ ಜನರಿಗೆ ಈಗ ಭಾರತೀಯರಿಗಾದರೆ ಕೃಷ್ಣ ಅಂದರೆ ಯಾರು, ರಾಮ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆಂದರೆ ಭಾರತ ಭೂಮಿಯಲ್ಲಿ ಜನ್ಮವಾಗಿದೆ, ಕೃಷ್ಣ ರಾಮ ಎಲ್ಲ ಅವತಾರ ಎತ್ತಿದ್ದಾರೆ. ಸೊ ಆದರೆ ಇಲ್ಲಿ ಅವರಿಗೆ ಪಾಶ್ಚಾತ್ಯ ದೇಶದಲ್ಲಿ ಕೃಷ್ಣ ಅಂದರೆ ಗೊತ್ತಿಲ್ಲ, ರಾಮ ಅಂದರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೂ ಕೂಡ ಅಂಥವರಲ್ಲಿ ಕೂಡ ಕೃಷ್ಣ ಪ್ರಜ್ಞತೆಯನ್ನು ಜಾಗೃತ ಮಾಡಿದರು. ಅಂದರೆ ಸಂಕೀರ್ತನೆ ಮಾಡೋದು, ಪ್ರಸಾದವನ್ನು ಹಂಚೋದು, ಆಮೇಲೆ ಅವರಿಗೆ ಎಲ್ಲ ರೀತಿಯ ಅವರ ಒಂದು ಅವರ ಒಂದು ಆತ್ಮದಲ್ಲಿ ಕೃಷ್ಣ ಪ್ರಜ್ಞೆನ ಜಾಗೃತಗೊಳಿಸಿದರು. ಸೊ ಈ ರೀತಿ ಅವರು ಶ್ರೀಲ ಪ್ರಭುಪಾದರು ಉತ್ತಮ ಅಧಿಕಾರಿ ಅಂತ ಅಂದರೆ ಅವರು ಭಾಗವತರು. ಸೊ ಮಹಾಭಾಗವತರು ಅಂತಹ ಒಂದು ಉತ್ತಮ ಅಧಿಕಾರಿ ಅವರಿಗೆ ಆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿನ ಜಾಗೃತಗೊಳಿಸೋದು ಅವರಿಗೆ ಅತ್ಯಂತ ಅಂದರೆ ಸುಲಭ ಆಗತ್ತೆ ಅವರಿಗೆ. ಸೊ ಹಾಗಾಗಿ ಏಕತ್ವಂ ಅನುಪಶ್ಯತಿ, ಈ ಒಂದು ಸ್ಪಿರಿಚುವಲ್ ವಿಷನಿಂದ ಅವರು ಆ ಬದ್ಧಾತ್ಮರಲ್ಲಿ ಆ ಕೃಷ್ಣ ಪ್ರಜ್ಞೆಯ ಕಿಡಿಯನ್ನು ಹೊತ್ತಿಸಿದರು. ಈ ಕಿಡಿ ಹೇಗಾಯಿತು ಅಂದರೆ ಅದು ದೊಡ್ಡ ಜ್ವಾಲೆಯಂತೆ ಇಡೀ ಪ್ರಪಂಚದಾದ್ಯಂತ ಅವರು ಕೃಷ್ಣ ಪ್ರಜ್ಞೆಯನ್ನು ಹರಡಿದರು. ಸೊ ಸಾವಿರಾರು ಜನ, ಎಷ್ಟೆಷ್ಟೋ ಸಾವಿರಾರು ಜನ ಎಲ್ಲ ಇದನ್ನು ಕೃಷ್ಣ ಪ್ರಜ್ಞೆಯ ಈ ಒಂದು ಹರಿಕೃಷ್ಣ ಭಕ್ತಿ ಪಂಥವನ್ನು ಅವರನ್ನು ಫಾಲೋ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅನೇಕ ಜನ ಅವರಿಗೆ, ಸಾವಿರಾರು ಜನ ಅವರಿಗೆ ಶಿಷ್ಯರಾದರು, ಸನ್ಯಾಸಿಗಳನ್ನು ಕೂಡ ಅವರು ಮಾಡಿದರು. ಸೊ ಇದೆಲ್ಲ ಆಗಿರೋ ಕಾರಣ ಏನೋ ಏಕತ್ವಂ ಅನುಪಶ್ಯತಿ ಅಂತ. ಸೊ ಅದಕ್ಕಾಗಿ ಉದಾಹರಣೆಗೆ ಇದನ್ನು ಹೇಳಿದ್ದೇನೆ. ಸೊ ಹಾಗೆ ಕೃಷ್ಣ ಪ್ರಜ್ಞೆಯ ಪ್ರಚಾರದಲ್ಲಿ ನಾವು ಕೂಡ ಯಾವ ಥರ ಮಾಡಬೇಕು ಅಂದರೆ, ಯಾರಿಗಾದರೂ ಕೆಲವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನಲ್ಲಿ ಇಚ್ಛೆ ಇದೆ, ಅವರಿಗೆ ನಾವು ಸರಿಯಾದ ಒಂದು ಮಾರ್ಗದರ್ಶನ ಕೊಡಬೇಕು, ಕೃಷ್ಣನಲ್ಲಿ ಬರಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕು. ಸೊ ಇದನ್ನು ಎಲ್ಲ ಕೃಷ್ಣ ಪ್ರಜ್ಞೆಯ ಈ ಒಂದು ಸುಪ್ತಾವಸ್ಥೆಯಲ್ಲಿ ಇರೋದನ್ನು ಜಾಗೃತಾವಸ್ಥೆಗೆ ನಾವು ತರಬೇಕು. ಇದು ಒಂದು ಚಿಕ್ಕ ಪ್ರಯತ್ನ. ಸೊ ಇದರಲ್ಲಿ ನಾವು ಒಂದು ದೇಹ ಭಾವನೆಯಲ್ಲಿ ನಾವು ನೋಡಬಾರ್ದು. ಸೊ ಇದನ್ನೇ ಈ ಒಂದು ಉದ್ದೇಶ ಇಟ್ಟುಕೊಂಡು ಈ ರೀತಿಯ ತರಗತಿಗಳನ್ನು ನಮ್ಮ ಇಸ್ಕಾನ್ ಮಂಗಳೂರು ಶ್ರೀಲ ಪ್ರಭುಪಾದರ ಈ ಒಂದು ಮಿಷನ್ನನ್ನು ಅದಕ್ಕೆ ನಾವು ಒತ್ತು ಕೊಟ್ಟು ನಮ್ಮ ನಾಮನಿಷ್ಠ ಪ್ರಭುಜಿಯವರು ಈ ಎಲ್ಲ ತರಗತಿಗಳನ್ನು ಪ್ರಾರಂಭ ಮಾಡಿದರು. ಸೊ ಹಾಗಾಗಿ ಇದರಲ್ಲಿ ನಾವು ಕೂಡ ಎಂದರೆ ಯಾವ ರೀತಿ ಭಾಗಿಯಾಗಬೇಕು ಅಂದರೆ, ಈ ಒಂದು ನಾವು ಯಾವುದೇ ಒಂದು ಕೆಲಸಕ್ಕೆ ಅಥವಾ ಭಗವಂತನ ಬಗ್ಗೆ ಪ್ರಚಾರ ಮಾಡುವಾಗ ಯಾವುದೇ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಇರಲಿ ಅಥವಾ ಯಾವುದೇ ಒಂದು ಪ್ರೀಚಿಂಗ್ ಇರಲಿ, ಯಾವುದೇ ಇರಲಿ, ಯಾವ ಸೇವೆಯೇ ಇರಲಿ, ಔಟ್ರೀಚ್ ಸೇವೆಯೇ ಇರಲಿ, ಅಲ್ಲಿ ಯಾವತ್ತೂ ನಾವು ದೇಹ ಭಾವನೆಯಿಂದ ನೋಡಬಾರ್ದು. ಅದನ್ನು ಈ ಪ್ರತಿಯೊಬ್ಬರು ಕೂಡ ಜೀವಾತ್ಮ, ಭಗವಂತನ ಅಂಶ, ಅವರು ಭಗವಂತನನ್ನ ಅವರು ಮರೆತಿದ್ದಾರೆ. ಸೊ ಹಾಗಾಗಿ ಆ ಮರೆತಿದ್ದ ಭಗವಂತನನ್ನ ನಾವು ಅದನ್ನ ಸುಪ್ತ ಸ್ಥಿತಿಯಲ್ಲಿದ್ದವರನ್ನ ನಾವು ಅವರನ್ನ ಭಗವಂತನ ಕಡೆ ಜಾಗೃತಗೊಳಿಸಬೇಕು. ಈ ಭಾವನೆಯಿಂದ ನಾವು ಆ ಥರ ಒಂದು ಭಗವಂತನ ಸೇವೆಯನ್ನು ಮಾಡಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಂದಿನ ಪ್ಯಾರವನ್ನು ಓದಿ. ಹರೇ ಕೃಷ್ಣ. ಆಧ್ಯಾತ್ಮಿಕ ಜೀವಿಗಳಿರುವುದು ಸುಖಾನುಭವಕ್ಕಾಗಿ. ಸ್ವಭಾವತಃ ಪ್ರತಿಯೊಂದು ಜೀವಿಯು ಪರಮಪ್ರಭುವು ಪ್ರತಿಯೊಂದು ವಿಭಿನ್ನಾಂಶವೂ ಸೇರಿದಂತೆ ಇರುವುದು ಶಾಶ್ವತ ಸುಖವನ್ನು ಅನುಭವಿಸಲು. ಐಹಿಕ ಆವಾಸ ಸ್ಥಾನದಲ್ಲಿ ಬಂಧಿಸಲ್ಪಟ್ಟಿರುವ ಜೀವಿಗಳು ಒಂದೇ ಸಮನಾಗಿ ಭೋಗವನ್ನು ಆರಿಸುತ್ತಿದ್ದಾರೆ, ಆದರೆ ಅವರು ದೋಷಪೂರಿತ ನೆಲೆಯಲ್ಲೇ ಆರಿಸುತ್ತಿದ್ದಾರೆ. ಈ ಭೌತ ಜಗತ್ತಲ್ಲದೆ ಪರಮ ಪುರುಷನು ತನ್ನ ಅಸಂಖ್ಯಾತ ಸಹಚರರೊಡನೆ ಸುಖವನ್ನು ಅನುಭವಿಸುತ್ತಿರುವ ಆಧ್ಯಾತ್ಮಿಕ ನೆಲೆಯೂ ಒಂದೇ ಇದೆ. ಆ ನೆಲೆಯಲ್ಲಿ ಐಹಿಕ ಗುಣಗಳು ಎಳ್ಳಷ್ಟೂ ಇಲ್ಲ. ಆದ್ದರಿಂದ ಆ ನೆಲೆಯನ್ನು ನಿರ್ಗುಣ ಎಂದು ಕರೆಯಲಾಗಿದೆ. ನಿರ್ಗುಣ ನೆಲೆಯಲ್ಲಿ ಸುಖದ ಉದ್ದೇಶದ ಬಗ್ಗೆ ಎಂದೂ ಸಂಘರ್ಷವಿಲ್ಲ. ಈ ಐಹಿಕ ಜಗತ್ತಿನಲ್ಲಾದರೂ ಯಾವಾಗಲೂ ಬೇರೆ ಬೇರೆ ವ್ಯಕ್ತಿಗಳ ನಡುವೆ ಸಂಘರ್ಷ ಇದ್ದೇ ಇರುತ್ತದೆ, ಏಕೆಂದರೆ ಇಲ್ಲಿ ಸುಖದ ನಿಜವಾದ ಕೇಂದ್ರವೇ ಇಲ್ಲ. ನಿಜವಾದ ಸುಖದ ಕೇಂದ್ರವೆಂದರೆ ಪರಮಪ್ರಭು. ಅವನು ಭವ್ಯವೂ ದಿವ್ಯವೂ ಆದ ರಾಸಲೀಲೆಯ ಕೇಂದ್ರ ಬಿಂದು. ನಾವೆಲ್ಲ ಇರುವುದು ಅವನೊಡನೆ ಸೇರಿ ಒಂದೇ ದಿವ್ಯ ಉದ್ದೇಶದಿಂದ ಯಾವುದೇ ಸಂಘರ್ಷವಿಲ್ಲದೆ ಜೀವನವನ್ನು ಅನುಭವಿಸಲು. ಅದೇ ಆಧ್ಯಾತ್ಮಿಕ ಹಿತದ ಉಚ್ಚ ನೆಲೆ. ಒಬ್ಬನು ಈ ಪರಿಪೂರ್ಣ ಏಕತೆಯನ್ನು ಅರಿತೊಡನೆ ಅವನಿಗೆ ಭ್ರಮೆಯ ಅಥವಾ ಗೋಳಾಟದ ಪ್ರಶ್ನೆಯೇ ಇರುವುದಿಲ್ಲ. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ಇಲ್ಲಿ ಪರಿಪೂರ್ಣ ಏಕತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. 。 ಸೊ ಇಲ್ಲಿ ಪರಿಪೂರ್ಣ ಏಕತೆ ಅಂದ್ರೆ ಏನು ಅಂತ ನೋಡೋಣ. ಏಕತ್ವಂ ಅನುಪಶ್ಯತಿ, ಅಂದರೆ ಪರಿಪೂರ್ಣ ಏಕತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಪರಿಪೂರ್ಣ ಏಕತೆ ಅಂದ್ರೆ ಏನು ಅಂತ ನೋಡೋಣ. ಏಕತ್ವಂ ಅನುಪಶ್ಯತಿ,
ಏಕತ್ವಂ ಅನುಪಶ್ಯತೆ, ಎಲ್ಲ ಜೀವಿಗಳು ಒಂದೇ. ಆ ಪರಿಪೂರ್ಣತೆಯನ್ನು ನಾವು ಹೇಗೆ ಏಕತೆಯ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದು ಹೇಗೆ, ಇದನ್ನು ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈಗ ಎಲ್ಲ ಜೀವಿಗಳು ಆಧ್ಯಾತ್ಮಿಕ ಜೀವಿಗಳೇ. ಜೀವಿಗಳು ಭಗವಂತನ ಅಂಶ ಆಗಿರೋದ್ರಿಂದ, ಅವು ಪರಮಪುರುಷನ ಅಂಶ ಆಗಿರೋದ್ರಿಂದ, ಅವು ಪರಾಶಕ್ತಿಗೆ ಸೇರಿರೋದ್ರಿಂದ ಎಲ್ಲ ಜೀವಿಗಳು ಆಧ್ಯಾತ್ಮಿಕ ಜೀವಿಗಳೇ. ಸೊ ಈ ಜೀವಿಗಳು ಇರೋದು ಯಾಕೆ? ಸುಖವನ್ನು ಅನುಭವಿಸ್ಲಿಕ್ಕಾಗಿ ಅಲ್ವಾ? ಎಲ್ಲರೂ ಸುಖವನ್ನೇ ಅರಸುತ್ತಾರೆ ಅಲ್ವಾ ಭೌತಿಕ ಪ್ರಪಂಚದಲ್ಲಿ? ಹರೇ ಕೃಷ್ಣ. ಹೌದು ಮಾತಾಜಿ, ಸುಖವನ್ನೇ ಅರಸ್ತಾ ಇರ್ತಾರೆ ಅಲ್ಲಿ ನೋಡಿ. ಆದರೆ ಸುಖವನ್ನು ಅರಸುವುದು ತಪ್ಪಲ್ಲ, ಯಾಕಂದ್ರೆ ಆನಂದಮಯೋ ಅಭ್ಯಾಸಾತ್. ಜೀವಿಗಳು ಆನಂದಮಯ, ಅವರಿಗೆ ಆ ಭಗವಂತನ ಲೋಕದಲ್ಲಿ ಭಗವಂತ ಆನಂದಮಯ. ಅವನು ಸದಾ ಆನಂದವಾಗಿ ತನ್ನ ಲೋಕದಲ್ಲಿ ಲೀಲೆಗಳನ್ನು ಮಾಡ್ತಾ ಆನಂದಪೂರ್ಣವಾಗಿರುತ್ತಾನೆ. ಮತ್ತೆ ಜೀವಾತ್ಮರು ಅವನ ಆನಂದದಲ್ಲಿ ಭಾಗಿಯಾಗಿ ಆನಂದಮಯದಿಂದ ಇರ್ತಾರೆ. ಸೊ ಹಾಗಾಗಿ ಜೀವಾತ್ಮರಿಗೆ ಆನಂದಮಯ ಅಭ್ಯಾಸ, ಆನಂದವನ್ನು ಪಡೆಯುವುದು, ಆ ಸುಖವನ್ನು ಪಡೆಯುವುದು ಅದು ನ್ಯಾಚುರಲ್, ಅದು ಅಂದರೆ ತನ್ನಿಂತಾನೇ ಇರ್ತದೆ. ಆದರೆ ಇಲ್ಲಿ ಏನಾಗಿದೆ, ಪ್ರತಿ ವಿಭಿನ್ನ ಅಂಶಗಳು ಅಂದರೆ ಜೀವಿಗಳು ಇರೋದು ಶಾಶ್ವತ ಸುಖ ಅನುಭವಿಸ್ಲಿಕ್ಕೆ. ಆದರೆ ಈಗ ಏನಾಗಿದೆ ಅಂತಂದರೆ, ಜೀವಿಗಳು ಐಹಿಕ ಆವಾಸ ಸ್ಥಾನದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಈಗ ಭಗವಂತನ ಲೋಕದಲ್ಲಿ ತ್ರಿಪಾದ ವಿಭೂತಿ, ಭೌತಿಕ ಪ್ರಪಂಚ ಏಕಪಾದ ವಿಭೂತಿ. ಸೊ ಅಂದರೆ 4ನೇ ಒಂದು ಭಾಗದಷ್ಟು ಜೀವಾತ್ಮರು ಬದ್ಧಾತ್ಮರು. ಹೇಗೆ ಬದ್ಧಾತ್ಮರು ಅಂದರೆ, ಪ್ರತಿಯೊಬ್ಬರೂ ಕೂಡ ಈ ಬದ್ಧಾತ್ಮರಾದವರು ಭೌತಿಕ ಶರೀರದಲ್ಲಿ ಅಲ್ಲಿ ಅವರು ಬಂಧಿತರಾಗಿದ್ದಾರೆ. ಸೊ ಈ ಭೌತಿಕ ಶರೀರ, ಆವಾಸ ಸ್ಥಾನ ಅಂದರೆ ಭೌತಿಕ ಶರೀರ. ಸೊ ಈ ಭೌತಿಕ ಶರೀರದಲ್ಲಿ ಅವರು ಬಂಧಿತರಾಗಿರೋದ್ರಿಂದ, ಐಹಿಕ ಪ್ರಕೃತಿಯ 3 ಗುಣಗಳಲ್ಲಿ ಒಳಗಾಗಿರೋದ್ರಿಂದ ಅವರು ಏನಾಗಿದ್ದಾರೆ, ಇಲ್ಲಿ ದೋಷಪೂರಿತ ನೆಲೆಯಲ್ಲಿ ಭೋಗವನ್ನು ಹರಿಸ್ತಾ ಇದ್ದಾರೆ. ಸೊ ಅಂದರೆ ಸುಖವನ್ನು ಅವರು ದೋಷಪೂರಿತ ನೆಲೆ ಅಂದರೆ, ಇದು ಏನಿದು ಅಂತ ದೋಷಪೂರಿತ ನೆಲೆ ಅಂದರೆ ನಮಗೆ ಅರ್ಥ ಆಗೋದಿಲ್ಲ. ದೋಷಪೂರಿತ ನೆಲೆ ಅಂದ್ರೆ ಏನು ಅಂತ. ಇದು ಹೇಗೆ ಕೇಳಿದರೆ, ಈಗ ಭೌತಿಕ ಪ್ರಪಂಚ ದುಃಖಾಲಯ, ಭಗವಂತ ಭಗವದ್ಗೀತೆಯಲ್ಲಿ ಸಾರಿದ್ದಾನೆ. ಸೊ ಏನ್ ಡಿಕ್ಲೇರ್ ಮಾಡಿದ್ದಾನೆ? ದುಃಖಾಲಯಂ ಅಶಾಶ್ವತಂ. ಇದು ದುಃಖಾಲಯ, ಇಲ್ಲಿ ಅಶಾಶ್ವತ. ಈಗ ನೋಡಿ, ದುಃಖಾಲಯದಲ್ಲಿ ಸುಖವನ್ನು ಹುಡುಕುವುದು, ಇದು ಹೇಗೆ? ಇದನ್ನು ಮಾಡ್ತಾ ಇದ್ದಾರೆ ಜೀವಿಗಳು, ಈ ಬದ್ಧಾತ್ಮರು. ದುಃಖಾಲಯದಲ್ಲಿ ಸುಖವನ್ನು ಹುಡುಕ್ಲಿಕ್ಕಾಗತ್ತಾ? ಇದು ದುಃಖಗಳ ತವರು. ಒಂದಾದ ಮೇಲೆ ಒಂದು ದುಃಖ ಬರ್ತಾ ಇರತ್ತೆ. ಆದರೆ ಜೀವಿಗಳು ಭ್ರಮೆಯಲ್ಲಿದ್ದಾರೆ. ಯಾಕೆಂದ್ರೆ ಇಲ್ಲಿ ನಿಜವಾದ ಸುಖ ಇಲ್ಲ. ದುಃಖಗಳಿಲ್ಲದ ಒಂದು ಸ್ಥಿತಿಯನ್ನ ನಾವು ಸುಖ ಅಂತ ಭ್ರಮಿಸುತ್ತೇವೆ. ನಿಜವಾದ ಸುಖ ಇರೋದು ಭಗವಂತನ ಲೋಕದಲ್ಲಿ. ಅಲ್ಲಿ ಆನಂದವೇ ಆನಂದ, ಆನಂದವೇ ಆನಂದ. ಅಲ್ಲಿ ದುಃಖ ಇಲ್ಲ. ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಸುಖವೊಂದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ದ್ವಂದ್ವ. ಈ ಭೌತಿಕ ಪ್ರಪಂಚದಲ್ಲಿ ದ್ವಂದ್ವ, ಸುಖ ದುಃಖ ಮಿಶ್ರಿತವಾಗಿರುತ್ತೆ. ಸೊ ಅದರಿಂದ ದುಃಖ ಮಿಶ್ರಿತ ಅದೇ ಸುಖ, ದುಃಖಗಳಿಲ್ಲದ ಸ್ಥಿತಿ ಅದನ್ನ ಸುಖ ಅಂತ ತಿಳ್ಕೊಳ್ತೇವೆ. ಸೊ ಹಾಗಾಗಿ ಇಲ್ಲಿ ನಾವು ಸುಖವನ್ನು ಹುಡುಕ್ತೇವೆ. ಅದು ಮರೀಚಿಕೆಯಂತೆ. ಸುಖಂ ಸ್ವಪ್ನೇತಿ ದುರ್ಲಭಂ ಅಂತ ಹೇಳಿದ್ದಾರೆ. ಸುಖ ಸಿಕ್ಕೋದು ಇಲ್ಲ, ಯಾಕಂದ್ರೆ ತಪ್ಪು ಜಾಗದಲ್ಲಿ ಹುಡುಕ್ತಾ ಇದ್ದೇವೆ. ಇದು ಒಂದು ಉದಾಹರಣೆ. ಒಬ್ಬ ರೈತ ಏನ್ ಮಾಡಿದ ಅಂದ್ರೆ, ತನ್ನ ಹೊಲದಲ್ಲಿ ತನ್ನ ಮನೆ ಚಾವಿಯನ್ನ ಕಳ್ಕೊಂಡ. ಸೊ ಅವನು ಏನ್ ಮಾಡ್ದ, ರಸ್ತೆಯಲ್ಲಿ ರಾತ್ರಿ ಕತ್ಲೆ ಆಯಿತು. ಆಮೇಲೆ ಹುಡುಕ್ತಾ ಇದ್ದ ತನ್ನ ಚಾವಿಯನ್ನ. ಎಲ್ಲಿ ಹುಡುಕ್ತಾ ಇದ್ದ? ರಸ್ತೆಯಲ್ಲಿ ದಾರಿ ದೀಪಗಳಿರುತ್ತೆ, ಆ ದಾರಿ ದೀಪದ ಕೆಳಗೆ ಹುಡುಕ್ತಾ ಇದ್ದ ಅವನು. ಆಮೇಲೆ ಅಲ್ಲಿ ಒಬ್ಬರು ಹಾದಿ ಹೋಗ್ರು, ಏನು ಹುಡುಕ್ತಾ ಇದ್ದೀಯಪ್ಪ ನೀನು ಇಲ್ಲಿ? ಇಲ್ಲ, ನನ್ನ ಚಾವಿ ಕಳೆದು ಹೋಗಿದೆ, ಹುಡುಕ್ತಾ ಇದ್ದೇನೆ. ಚಾವಿ ಎಲ್ಲಿ ಕಳ್ಕೊಂಡೆ ನೀನು? ಇಲ್ಲ, ಅಲ್ಲಿ ಎಲ್ಲ ಹೊಲದ ಹತ್ರ ಬಿದ್ದಿದೆ. ಮತ್ತೆ ಇಲ್ಲಿ ಯಾಕೆ ಹುಡುಕ್ತಾ ಇದ್ದೀಯಾ? ಇಲ್ಲಿ ಬೆಳಕಿದೆ, ಇಲ್ಲಿ ದೀಪ ಇದೆ ಅಂತ ಹುಡುಕ್ತಾ ಇದ್ದಾನೆ. ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿ. ಬದ್ಧಾತ್ಮರು ಭೌತಿಕ ಪ್ರಪಂಚಕ್ಕೆ ಬಂದು ಇಲ್ಲಿ ಸುಖವನ್ನು ಅರಸ್ತಾ ಇದ್ದಾರೆ. ಇಂದ್ರಿಯ ಭೋಗವನ್ನು ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಸುಖವನ್ನು ಅರಸುವ, ಆ ಸುಖವನ್ನು ಅನುಭವಿಸುತ್ತಿರುವ ಆಧ್ಯಾತ್ಮಿಕ ನೆಲೆ ಇದೆ, ಭಗವಂತನ ಲೋಕ ಇದೆ, ಅಲ್ಲಿ ಸುಖ ಇದೆ. ಅಂದ್ರೆ ಆ ಭಗವಂತನ ಪಾದ ಕಮಲಗಳಲ್ಲಿ ಆನಂದದ ಭಂಡಾರ ಇದೆ, ಆನಂದದ ಭಂಡಾರ. ಸೊ ಅವನು ಆ ದಿವ್ಯಾನಂದದ ನೆಲೆ ಇದೆ. ಆ ದಿವ್ಯಾನಂದದ ನೆಲೆಯಲ್ಲಿ ದುಃಖ ಇಲ್ಲ. ಅಲ್ಲಿ ಯಾವುದೇ ರೀತಿಯಾದ ಒಂದು ಹುಟ್ಟು ಸಾವು ಮುಪ್ಪು ರೋಗ ತ್ರಿವಿಧ ತಾಪತ್ರಯಗಳು, ಈ ಗುಣಗಳ 3 ಗುಣಗಳು ಯಾವುದೂ ಇಲ್ಲ.
ಮೂರು ಐಹಿಕ ಗುಣಗಳು ಎಳ್ಳಷ್ಟೂ ಇಲ್ಲ. ಸೊ ಆದುದರಿಂದ ಇಲ್ಲಿ ಎಳ್ಳಷ್ಟು ಐಹಿಕ ಗುಣಗಳು ಇಲ್ಲ ಅಂದರೆ ಅದೇನದು ನಿರ್ಗುಣ ಅಂದರೆ? ನಿರ್ಗುಣ ಅಂದರೆ ಭೌತಿಕ ಗುಣಗಳು ಇಲ್ಲ. ಭೌತಿಕ ಗುಣಗಳು ನಮ್ಮನ್ನ ಬಂಧನಕ್ಕೆ ಈಡು ಮಾಡುತ್ತವೆ. ಅದರಿಂದ ಭೌತಿಕ ಗುಣಗಳಿಲ್ಲ. ಹಾಗಾದ್ರೆ ಅಲ್ಲಿರೋದು ಏನು? ಅಲ್ಲಿರ್ತಕ್ಕಂಥದ್ದು ದಿವ್ಯ ಗುಣಗಳು. ಭಗವಂತನ ಗುಣ ಅದು ದಿವ್ಯ ಗುಣಗಳು. ಸೊ ಈ ಎಲ್ಲ ದಿವ್ಯ ಗುಣಗಳು ಇರೋದರಿಂದ ಆ ಭಗವಂತನ ಲೋಕದಲ್ಲಿ ಅಲ್ಲಿ ಯಾವುದೇ ಒಂದು ವೈಕುಂಠ ಅಂತ ಹೇಳ್ತಾರೆ. ವೈಕುಂಠ, ಕುಂಠ ಅಂದ್ರೆ ಅಲ್ಲಿ ಎಲ್ಲ ಈ ಎಲ್ಲ ಒಂದು ಆತಂಕಗಳು, ವೈ ಅಂದ್ರೆ ಇಲ್ಲ, ಆತಂಕಗಳು ಇಲ್ಲದ್ದು ವೈಕುಂಠ. ಆದರೆ ಭೌತಿಕ ಪ್ರಪಂಚ ದುಃಖಾಲಯ. ಈಗ ನಾವು ಆ ಭೌತಿಕ ಆಧ್ಯಾತ್ಮಿಕ ಲೋಕ ಇದೆ, ಅಲ್ಲಿ ಆ ಒಂದು ನಿರ್ಗುಣನ ನೆಲೆಯಲ್ಲಿ ಅಂದರೆ ಭೌತಿಕ ಗುಣಗಳು ಇಲ್ಲದೆ ಇರತಕ್ಕಂತಹ, ಅಂದರೆ ಕಾಲದ ಪರಿಣಾಮ ಇಲ್ಲ, ಭೌತಿಕ ಗುಣಗಳು ಇಲ್ಲ, ಯಾವುದೇ ದುಃಖ ದುಮ್ಮಾನಗಳು ಇಲ್ಲ, ಅಂತಹ ಆನಂದ ಅಂಬುದಿ ವರ್ಧನಂ ಅಂದರೆ ಆನಂದ ಹೆಚ್ಚಾಗ್ತಾ ಇರ್ತದೆ ಆ ನೆಲೆಯಲ್ಲಿ. ಹೇಗೆ ಅಂದರೆ ಸಮುದ್ರದಲ್ಲಿ ಈಗ ಒಂದೇ ಸಮುದ್ರಕ್ಕೆ ಹೆಚ್ಚು ಅಂದರೆ ಆಳ ಅಗಲ ಯಾವುದೂ ಇಲ್ಲ, ಅಂಥದ್ರಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಸಮುದ್ರದಂತೆ ಆನಂದ ಅಂಬುದಿ ವರ್ಧನಂ, ಸುಖ ಹೆಚ್ಚಾಗ್ತಾ ಹೋಗ್ತದೆ. ಅದು ಯಾವುದು? ಅದಕ್ಕೆ ಆನಂದ ಹೇಳ್ತಾರೆ. ಈ ಆನಂದ ಹೇಳೋದು ಭೌತಿಕ ಪ್ರಪಂಚದಲ್ಲಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಿಜವಾದ ಸುಖ ಇಲ್ಲ. ಹಾಗಾಗಿ ಇಲ್ಲಿ ಏನಾಗಿರುತ್ತೆ? ಐಹಿಕ ಪ್ರಪಂಚದಲ್ಲಿ ಸುಖ ಇಲ್ಲ, ಆದರೆ ಇಲ್ಲಿ ಸಂಘರ್ಷ ಇದೆ. ನಿಜವಾದ ಸುಖ ಇಲ್ಲ, ಆದರೆ ಸಂಘರ್ಷ ಇದೆ. ಯಾಕೆ ಸಂಘರ್ಷ ಇದೆ? ವ್ಯಕ್ತಿಗಳ ನಡುವೆ ಸಂಘರ್ಷ ಇದೆ, ಹೋರಾಟ ಇದೆ. ಯಾಕಿದೆ? ನಾನು ಮೇಲಾಗಬೇಕು, ನಾನು ಮೇಲೆ, ನನ್ನ ಹಿತಾಸಕ್ತಿ ನನಗೆ, ನಿಮ್ಮ ಹಿತಾಸಕ್ತಿ ನಿಮಗಿರ್ಬೋದು, ಆದರೆ ನಾನು ಇಂದ್ರಿಯ ಭೋಗ ಆದಷ್ಟು ಮಾಡಬೇಕು, ನಾನು ಆದಷ್ಟು ಈ ಒಂದು ಸುಖ ಪಡಬೇಕು ಅಂತ ನಾಮ ಸಂಘರ್ಷ. ಅದಕ್ಕೆ ಹೇಳ್ತಾರೆ ಕೃಷ್ಯಯತಿ ಅಂದರೆ ಭಗವಂತ ಹೇಳ್ತಾನೆ 15ನೇದಲ್ಲಿ, ಮಮ ಇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ನನ್ನ ಮಕ್ಕಳು ನೀವು, ಆದರೆ ಎಲ್ಲರೂ ನನ್ನ ಅಂಶಗಳೇ. ಆದರೆ ನೀವು ಈ ಭೌತಿಕ ಪ್ರಪಂಚದಲ್ಲಿ ಈ ಒಂದು ಮನಸ್ಸು ಮತ್ತು 5 ಇಂದ್ರಿಯಗಳನ್ನ ಹಿಡ್ಕೊಂಡು ನೀವೆಲ್ಲ ಕರ್ಷಯತಿ ಕಷ್ಟಪಡ್ತಾ ಇದ್ದೀರಾ. ಏನಕ್ಕೆ? ಜೀವನದ ಜೊತೆ ಹೋರಾಟ, ಸಂಘರ್ಷ ಇರ್ತದೆ, ಹೋರಾಟ. ಏನು ಹೋರಾಟ? ನಾನು ಮುಂದುವರಿಬೇಕು, ನಾನು ತುಂಬ ಹಣ ಸಂಪಾದನೆ ಮಾಡಬೇಕು, ನಾನು ತುಂಬ ಒಂದು ಭೋಗವನ್ನು ಅನುಭವಿಸಬೇಕು, ಇದು. ಆದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಇಲ್ಲಿ ನಿಜವಾದ ಸುಖದ ಕೇಂದ್ರವೇ ಇಲ್ಲ. ನಿಜವಾದ ಸುಖದ ಒಂದು ಸೆಂಟರ್ ಅದು ಇಲ್ಲವೇ ಇಲ್ಲ, ಸುಖದ ಕೇಂದ್ರ ಇಲ್ಲ. ಯಾಕೆಂದರೆ ನಿಜವಾದ ಸುಖವೇ ಇಲ್ಲ, ಅದಕ್ಕೆ ಕೇಂದ್ರ ಎಲ್ಲಿಂದ ಬರುತ್ತೆ? ನಿಜವಾದ ಸುಖದ ಕೇಂದ್ರ ಯಾವುದು? ನಿಜವಾದ ಸುಖದ ಕೇಂದ್ರ ಅಂದರೆ ಭಗವಂತ. ಯಾಕೆಂದ್ರೆ ಭಗವಂತನಿಂದಲೇ ಆ ಸುಖ ಆನಂದ ಹೊರಹೊಮ್ಮುತ್ತದೆ. ಈಗ ಇದಕ್ಕೆ ಶ್ರೀಲ ಪ್ರಭುಪಾದರು ರಾಸಲೀಲೆಯಲ್ಲಿ ಹೇಳ್ತಾ ಇದ್ದಾರೆ. ರಾಸಲೀಲೆಯಲ್ಲಿ ಅವನು ಭಗವಂತ ಕೇಂದ್ರ ಬಿಂದು. ಇಲ್ಲಿ ರಾಸಲೀಲೆಯಲ್ಲಿ ಏನಾಗುತ್ತೆ? ಎಲ್ಲ ಗೋಪಿಯರು, ಪ್ರತಿಯೊಬ್ಬ ಗೋಪಿಯರು ಜೊತೆ ಭಗವಂತ ವಿಸ್ತರಣೆ ಹೊಂದ್ತಾನೆ. ಗೋಪಿಯರು ಅವರು ಸಾಧಾರಣ ಅಲ್ಲ, ಗೋಪಿಯರು ಭಕ್ತರು. ಆ ಭಕ್ತರಲ್ಲೆಲ್ಲ ಶ್ರೇಷ್ಠ, ಭಕ್ತಾಗ್ರೇಸರಲ್ಲೆಲ್ಲ ಶ್ರೇಷ್ಠ ಈ ಗೋಪಿಗಳು. ಈ ಗೋಪಿಯರು ಅವರು ಹಿಂದಿನ ಜನ್ಮದಲ್ಲಿ ಅವರು ಋಷಿಗಳಾಗಿದ್ದರು. ಸೊ ಹಾಗಾಗಿ ಅವರು ಭಗವಂತನಿಗೆ ಪಡ್ಕೊಳ್ಳಿಕ್ಕೆ, ಆ ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಳ್ಳಿಕ್ಕೆ ತುಂಬ ತಪಸ್ಸು ಎಲ್ಲದನ್ನು ಕೂಡ ಅವರು ಮಾಡಿದ್ರು. ಸೊ ಹಾಗಾಗಿ ಆ ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಳ್ಳುವಂಥ ಅವರಿಗೆ ಭಾಗ್ಯ ಇದೆ. ಸೊ ಆ ಗೋಪಿಯರ ಜೊತೆ ಭಗವಂತ ಏನು ಮಾಡ್ತಾನೆ? ವಿಸ್ತಾರವನ್ನು ಹೊಂದಿ ಪ್ರತಿ ಗೋಪಿ ಜೊತೆಗೂ ಅವನು ರಾಸಲೀಲಿನ ಆನಂದದಿಂದ ಒಂದು ಇದನ್ನ ರಾಸ ನೃತ್ಯವನ್ನು ಮಾಡ್ತಾನೆ. ಆ ಕೇಂದ್ರ ಬಿಂದು, ಆನಂದದ ಕೇಂದ್ರ ಬಿಂದು ಆ ಕೃಷ್ಣನ ಸುತ್ತಲೂ ಎಲ್ಲ ಕೂಡ ಆ ಗೋಪಿಯರು. ಸೊ ಹಾಗಾಗಿ ಇಲ್ಲಿ ಅಂದರೆ ಆ ಗೋಪಿಯರಿಗೆ ಅದು ಕೂಡ ಅವರು ಇಷ್ಟೊಂದು ಆನಂದದಲ್ಲಿರ್ತಾರೆ. ಆಮೇಲೆ ಅವನು ಒಮ್ಮೆಗೆ ಬಿಟ್ಟು ಹೊರಟೋಗ್ಬಿಡ್ತಾನೆ. ಯಾಕೆಂತಂದ್ರೆ ಅವರಲ್ಲಿ ಇದು ಬಂದ್ಬಿಡುತ್ತೆ, ಅಂದರೆ ಪ್ರತಿಯೊಬ್ಬ ಗೋಪಿ ಯೋಚನೆ ಮಾಡ್ತಾ ಇದ್ರು, ಕೃಷ್ಣ ನನ್ನ ಜೊತೆಗೆ ಮಾತ್ರ ಇದ್ದಾನೆ, ನಾನೇ ಶ್ರೇಷ್ಠ ಅಂತ ಅವಳು ಮಾಡಿದಾಗ, ಆ ಭಾವನೆ ಬಂದಾಗ ಗೋಪಿಯರನ್ನ ಬಿಟ್ಟು ಹೊರಟು ಹೋದ. ಸೊ ಆ ಸಂದರ್ಭದಲ್ಲಿ ಎಲ್ಲ ಗೋಪಿಯರು ವಿರಹ ವೇದನೆಗೆ ಒಳಗಾದರು. ಸೊ ವಿರಹ ವೇದನೆಗೆ ಒಳಗಾದಾಗ ಅವರೆಲ್ಲರ ಒಂದು ಕೇಂದ್ರ ಬಿಂದು ಏನಾಯ್ತು? ಕೃಷ್ಣನನ್ನು ಮತ್ತೆ ಪಡ್ಕೊಳ್ಬೇಕು, ಇದು ಕೇಂದ್ರ ಬಿಂದು ಆಯಿತು ಅವರಿಗೆ. ಸೊ ಆನಂದ ಪಡುವಾಗಲೂ ಕೃಷ್ಣನೇ ಕೇಂದ್ರ ಬಿಂದು. ಆಮೇಲೆ ಕೃಷ್ಣ ಅವರನ್ನು ವಿರಹಕ್ಕೆ ಒಳಗಾಗಿಸಿದಾಗ ಅವನೇ ಕೇಂದ್ರ ಬಿಂದು. ಹಾಗೆ ನಮಗೆ ಆನಂದ ಸಿಕ್ಕಬೇಕು ಅಂದರೆ ನಮಗೆ ಕೇಂದ್ರ ಬಿಂದು ಕೃಷ್ಣ ಆಗಬೇಕು.
ಆ ಇದು ಅದು ದಿವ್ಯ ಉದ್ದೇಶ. ನಾವೆಲ್ಲ ಇರೋದು ಏನಕ್ಕೆ ಅಂತಂದರೆ ಭಗವಂತ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಅದರಲ್ಲಿ 5ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಶ್ಲೋಕ ಹೇಳಿದ್ದಾನೆ. ಸೊ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿರುಚ್ಯತಿ. ಅಂದರೆ ನಮಗೆ ಈ ಎಂಥ ನಾವು ಕೆಲಸ ಮಾಡ್ತೇವೆ ಅದು ಎಲ್ಲರ ಭೋಕ್ತಾರ ಕೃಷ್ಣ. ಸೊ ಹಾಗಾಗಿ ನಾವಾಗಾದ್ರೆ ನಮ್ದೇನು ಕೆಲಸ? ನಾವೆಲ್ಲ ಇರೋದು ಅವನೊಡನೆ ಸೇರಿ ಅವನ ಆನಂದದಲ್ಲಿ ನಾವು ಜೀವನ ಅನುಭವಿಸಬೇಕು. ನಾವು ಭಗವಂತನ ಧಾಮಕ್ಕೆ ಹೋಗಿ ಅಲ್ಲಿ ಸಂಘರ್ಷ ಇಲ್ಲದ ಭಗವಂತನ ಜೊತೆ ಕೂಡಿ ನಾವು ಒಂದೇ ಒಂದು ದಿವ್ಯ ಉದ್ದೇಶ ಏನು, ಭಗವಂತನ ಆ ಒಂದು ಸೇವೆಯಲ್ಲಿ ನಾವು ನಿರತರಾಗಿ ಅವನ ಆನಂದದಿಂದ ನಾವು ಆ ಜೀವನವನ್ನು ಅನುಭವಿಸಬೇಕು, ಶಾಶ್ವತವಾದ ಜ್ಞಾನಾನಂದದ ಜೀವನ. ಅದಕ್ಕೆ ಭಗವಂತನು ಸಚ್ಚಿದಾನಂದ, ನಾವು ಕೂಡ ಸಚ್ಚಿದಾನಂದ ಜೀವಾತ್ಮರು. ಆದರೆ ಜೀವಾತ್ಮನಿಗೆ ಭಗವಂತನ ಆನಂದದಲ್ಲಿ ಭಾಗಿಸಿ ಭಾಗವಹಿಸಿ ಆನಂದ ಅನುಭವಿಸ್ಲಿಕ್ಕೆ ಅದು ನಿಜವಾದ ಸ್ವರೂಪ. ಜೀವಿಯರ ಸ್ವರೂಪ ಕೃಷ್ಣೇರ ನಿತ್ಯದ ಸ. ಹಾಗಾಗಿ ಆಧ್ಯಾತ್ಮಿಕದ ಉಚ್ಚ ಅಂದರೆ ಹಿತದ ಉಚ್ಚ ನೆಲೆ ಯಾವುದು? ಆಧ್ಯಾತ್ಮಿಕ ಹಿತ ಅಂದರೆ ಏನು? ಒಂದು ದಿವ್ಯ ಉದ್ದೇಶದಿಂದ ನಾವು ಭಗವಂತನ ಲೋಕದಲ್ಲಿ ಭಗವಂತನೊಡನೆ ಆನಂದದ ಜೀವನವನ್ನು ಅನುಭವಿಸೋದು, ಅದು ಉಚ್ಚ ನೆಲೆ. ಸೊ ಹಾಗಾಗಿ ಇದು ಪರಿಪೂರ್ಣ ಏಕತೆ. ಅದು ಈ ಪರಿಪೂರ್ಣ ಏಕತ್ವಂ ಅನುಪಶ್ಯತಿ. ಅದರಲ್ಲಿ ಕೊನೆಗೊಳ್ಳುವುದು ಎಲ್ಲಿ? ಪರಿಪೂರ್ಣ ಏಕತೆ. ಆ ದಿವ್ಯ ಉದ್ದೇಶದಿಂದ ಯಾವುದೇ ಸಂಘರ್ಷ ಇಲ್ಲದೆ ಒಂದು ಜ್ಞಾನಾನಂದದ ಜೀವನವನ್ನು ಅನುಭವಿಸುವುದು. ಈ ರೀತಿಯಾದ ಇದನ್ನ ಪರಿಪೂರ್ಣತೆಯ ಅರಿವನ್ನು ಪರಿಪೂರ್ಣತೆಯ ಏಕತೆ. ಸೊ ಇದನ್ನ ನಾವು ಅಂದರೆ ಏಕತೆಯಲ್ಲಿ ಪರಿಪೂರ್ಣತೆ, ಇದನ್ನ ಯಾರು ಅರಿತುಕೊಳ್ತಾರೆ ಅವನಿಗೆ ಭ್ರಮೆಯು ಅಥವಾ ಗೋಳಾಟದ ಪ್ರಶ್ನೆ ಇಲ್ಲ, ಅವರು ಆತಂಕಕ್ಕೆ ಒಳಗಾಗುವುದಿಲ್ಲ, ಅವರಿಗೆ ಭ್ರಮೆಯೂ ಕೂಡ ಇರುವುದಿಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಮಹಾಭಾಗವತ ಭಕ್ತರು ಆ ರೀತಿಯಾಗಿ ಇರ್ತಾರೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ವಿಜಾನತಃ ತತ್ರ ಕೋ ಮೋಹಃ ಕಾ ಶೋಕ ಏಕತ್ವಂ ಅನುಪಶ್ಯತ. ಯಾರು ಏಕತ್ವವನ್ನು ನೋಡ್ತಾರೆ ಅವರಿಗೆ ಮೋಹವಿಲ್ಲ, ಅಂದರೆ ಭ್ರಮೆ ಇಲ್ಲ, ಮತ್ತೆ ಶೋಕ ಇಲ್ಲ, ಯಾವುದೇ ಒಂದು ದುಃಖ ಕೂಡ ಇಲ್ಲ. ಈಗ ನಮಗೆ ಆಗ್ತಕ್ಕಂಥದ್ದು ದುಃಖ ಮತ್ತು ಮೋಹ ಯಾಕೆ ಅಂತ ಮುಂದಿನ ಒಂದು ಪ್ಯಾರದಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸಿಕೊಡುತ್ತಾರೆ. ಹರೇ ಕೃಷ್ಣ. ಈ ರೀತಿಯಾಗಿ ಆ ಒಂದು ಮಹಾಭಾಗವತರ ನೆಲೆಯಲ್ಲಿದ್ದಾಗ ಭ್ರಮೆಯೂ ಇಲ್ಲ, ಮತ್ತೆ ಗೋಳಾಟದ ಪ್ರಶ್ನೆಯೇ ಇರುವುದಿಲ್ಲ. ಹರೇ ಕೃಷ್ಣ. ಮುಂದಿನ ಒಂದು ಪ್ಯಾರವನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಭಗವಂತರಹಿತ ನಾಗರಿಕತೆಯು ಮಾಯೆಯಿಂದ ಹುಟ್ಟುತ್ತದೆ. ಅಂಥ ನಾಗರಿಕತೆಯ ಫಲವೇ ಗೋಳಾಟ. ಆಧುನಿಕ ರಾಜಕಾರಣಿಗಳು ಸೃಷ್ಟಿಸಿರುವಂತಹ ಭಗವಂತರಹಿತ ನಾಗರಿಕತೆ ಯಾವಾಗಲೂ ಕಳವಳಗಳಿಂದ ತುಂಬಿರುತ್ತದೆ. ಅದು ಪ್ರಕೃತಿ ನಿಯಮ. ಪರಮ ಪ್ರಭುವಿನ ಪಾದಾರವಿಂದಗಳಿಗೆ ಶರಣಾಗದಿರುವವರನ್ನು ಬಿಟ್ಟು ಬೇರೆ ಯಾರೂ ಕಠೋರವಾದ ಪ್ರಕೃತಿ ನಿಯಮಗಳನ್ನು ಮೀರಲಾರರು ಎಂದು ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಹೇಳಿದೆ. ಹೀಗಾಗಿ ನಾವು ಎಲ್ಲ ಬಗೆಯ ಮಾಯೆ ಕಳವಳಗಳಿಂದ ಮುಕ್ತರಾಗ ಬಯಸಿದರೆ ನಾನಾ ಹಿತಗಳಲ್ಲಿ ಏಕತೆ ಸೃಷ್ಟಿಸಬೇಕಾದರೆ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ ಭಗವಂತನನ್ನು ತರಬೇಕು. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದ ಕಿ ಜೈ. ಈಗ ಶ್ರೀಲ ಪ್ರಭುಪಾದರು ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ನಮಗೆ ಏಕೆ ಗೋಳಾಟ ಇದೆ, ನಮಗೆ ಏಕೆ ಕಳವಳ ಇದೆ, ನಾವು ಯಾಕೆ ಗೋಳಾಡ್ತಾ ಇದ್ದೇವೆ ಭೌತಿಕ ಪ್ರಪಂಚದಲ್ಲಿ, ಕಷ್ಟದಲ್ಲಿ ನಾವು ಯಾಕೆ ಇದೆ, ನಮಗೆ ಚಿಂತೆ ಯಾಕೆ ಇದೆ, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಭಗವಂತ ರಹಿತ ನಾಗರಿಕತೆ ಅಂದರೆ ಗಾಡ್ಲೆಸ್ ಸಿವಿಲೈಸೇಷನ್, ದೇವರೇ ಇಲ್ಲ ಈ ನಾಗರಿಕತೆ. ಸೊ ಇದರಿಂದ ಮಾಯೆ ಹುಟ್ಟುತ್ತದೆ. ಮಾಯೆ ಅಂತಂದರೆ ಯಾವುದು ನಿಜ ಅಲ್ಲವೋ ಅದು ಮಾಯೆ. ಸೊ ಭಗವಂತ ರಹಿತ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ
ಅಣುರೇಣು ತೃಣಕಾಷ್ಟಲ್ಲಿ ಭಗವಂತ ಇದ್ದಾನೆ. ಆದರೆ ಈಗಿನ ನಾಗರಿಕತೆಯಲ್ಲಿ ಏನಾಗಿದೆ, ಭಗವಂತನನ್ನು ಮರೆತು ಬಿಟ್ಟಿದ್ದಾರೆ ಅಲ್ವಾ. ವಿಸ್ಮೃತಿ, ಭಗವಂತನ ವಿಸ್ಮೃತಿ ಆಗಿದೆ. ಕೃಷ್ಣನನ್ನು ನೆನಪಿಸ್ಕೊಳ್ಳೋದಿಲ್ಲ, ಭಗವಂತನ ನೆನಪಿಸ್ಕೊಳ್ಳೋದಿಲ್ಲ. ಆದರೆ ಎಲ್ಲ ವೈದಿಕ ಸಾಹಿತ್ಯಗಳು ಏನು ಹೇಳ್ತದೆ, ವೇದದ ಸಾಹಿತ್ಯಗಳು ಏನು ಹೇಳ್ತದೆ, ನಮಗೆ ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತುಚಿತ್. ಯಾವಾಗಲೂ ಕೃಷ್ಣನನ್ನು ನೆನಪಿಸು, ಯಾವತ್ತೂ ಕೃಷ್ಣನನ್ನು ಮರೆಯಬೇಡ. ಇದು ಎಲ್ಲ ಎಲ್ಲ ವೈದಿಕ ಸಾಹಿತ್ಯಗಳ ಸಾರ. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಆದರೆ ಈಗೇನಾಗಿದೆ, ಭಗವಂತನ ಈಗ ಆಧುನಿಕ ನಾಗರಿಕತೆಯಲ್ಲಿ ಭಗವಂತ ರಹಿತ, ದೇವರನ್ನು ಮರೆತು ಬಿಟ್ಟಿದ್ದಾರೆ ಅಲ್ವಾ. ಹರೇ ಕೃಷ್ಣ ಅಲ್ವಾ. ಈ ಒಂದು ಕಲಿಯುಗದಲ್ಲಿ, ಅದು ಕೂಡ ಈ ತರವಾದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಲ್ವಾ. ಹೌದು ಮಾತಾಜಿ, ಮರ್ತಿದ್ದಾರೆ. ಈ ರೀತಿ ಆಗಿರೋದ್ರಿಂದ ಅಂತ ನಾಗರಿಕತೆಯ ಫಲ ಏನು, ಪರಿಣಾಮ ಏನು, ಗೋಳಾಟ. ಈಗ ನೋಡಿ, ಈಗ ನೀವು ನೋಡಿದರೆ ಪ್ರತಿಯೊಬ್ಬರು ಏನಾದರೂ ಚಿಂತೆಯಲ್ಲಿರ್ತಾರೆ, ಇದೆಲ್ಲ ಒಂದು ಸಮಸ್ಯೆಯ ಸುಳಿವಿನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆದರೆ ಆಧುನಿಕ ರಾಜಕಾರಣಿಗಳು ಏನು ಹೇಳ್ತಾರೆ, ಅವರು ಈ ರೀತಿ ಭಗವಂತನಗಿರ್ತ ನಾಗರಿಕತೆ ಏನಿದೆ ಎಲ್ಲ ನಾವೇ ನಿಮಗೆ ಪರಿಹಾರ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ ಅಲ್ವಾ. ಎಲ್ಲ ಸಮಸ್ಯೆಗೂ ಪರಿಹಾರ ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ, ಮತ್ತೆ ಅವರ ನಮ್ಮನ್ನು ನಂಬಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ರೀತಿಯಾದ ಆಧುನಿಕ ರಾಜಕಾರಣಿಗಳು ಸೃಷ್ಟಿಸುತ್ತಾರೆ ಏನನ್ನ, ಭಗವಂತ ರಹಿತ ನಾಗರಿಕತೆ. ಸೊ ಯಾವಾಗ ಭಗವಂತ ಇಲ್ಲ ಅಲ್ಲಿ ಕಳವಳ ಇರುತ್ತೆ. ನೋಡಿ, ಮೀನು ನೀರಲ್ಲಿದ್ರೆ ಸಂತೋಷದಿಂದ ಈಜಾಡ್ಕೊಂಡು ಇರುತ್ತೆ ಅಲ್ವಾ. ಆ ನೀರನ್ನ ಮೀನಿಗೆ ತೆಗೆದು ಮೀನನ್ನ ನೀರಿನಿಂದ ತೆಗೆದ್ರೆ ಏನಾಗುತ್ತೆ, ಆ ಮೀನನ್ನು ನೀರಿಂದ ಹೊರತಂದ್ರೆ ಏನಾಗುತ್ತೆ, ಸತ್ತೋಗುತ್ತೆ. ಅದೇ ರೀತಿ ನಾವು ಕೂಡ ಭಗವಂತನಿಂದ ದೂರವಾದರೆ ನಮಗೆ ಕಳವಳ ತುಂಬಿರುತ್ತೆ. ಕಾರಣ ಏನು ಕಳವಳಕ್ಕೆ? ಭಗವಂತನಿಂದ ದೂರವಾಗಿರುವುದು, ಭಗವಂತನನ್ನ ಮರೆತಿರುವುದು, ಅದಕ್ಕೆ ಕಳವಳ ನಮಗೆ. ಸೊ ಅದು ಪ್ರಕೃತಿ ನಿಯಮ. ನೀವು ಭಗವಂತನನ್ನ ಮರೆತಿದ್ದೀರಿ, ಇದು ಕಳವಳ ಪಡಲೇಬೇಕು. ಯಾಕೆಂದ್ರೆ ಮೀನನ್ನು ನೀರಿನಿಂದ ಹೊರ ತೆಗೆದಾಗ ನೀರು ಹೇಗೆ ಚಡಪಡಿಸುತ್ತೆ, ಹಾಗೆ ಜೀವಿಗಳು ಅಷ್ಟೇ. ಜೀವರ ಸ್ವರೂಪ ಹಾಯ್ ಕೃಷ್ಣೇನ ನಿತ್ಯದಾಸ. ಭಗವಂತನ ಸೇವೆಯನ್ನು ಬಿಟ್ಟು ಅದು ನಮ್ಮ ಒಂದು ನಿಜವಾದ ಒಂದು ಸ್ಥಿತಿ. ಅದನ್ನು ಮರೆತು ನಾವೀಗ ಇಂದ್ರಿಯ ಭೋಗದಲ್ಲಿ ತೊಡಗಿರೋದ್ರಿಂದ, ಭಗವಂತನನ್ನು ಮರೆತಿರೋದ್ರಿಂದ ನಾವು ಕಳವಳ ಪಡಲೇಬೇಕು. ಅದು ನಿಯಮ, ಪ್ರಕೃತಿ ನಿಯಮವನ್ನು ತಪ್ಪಲಿಕ್ಕೆ ಆಗೋದಿಲ್ಲ. ಕಠೋರವಾದದ್ದು ಪ್ರಕೃತಿಯ ನಿಯಮಗಳು. ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿ ನಿಯಮವನ್ನ. ಯಾಕೆಂತಂದ್ರೆ ಭಗವಂತನೇ ಹೇಳಿದ್ದಾನೆ 7.14, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತ ಅಂತರಂತಿತೆ. ಏನ್ ಹೇಳಿದ್ದಾನೆ ಭಗವಂತ 14ನೇ ಶ್ಲೋಕದಲ್ಲಿ? ನನ್ನ ಈ ಐಕ ಪ್ರಕೃತಿ 3 ಗುಣಗಳಿಂದ ಆಗಿದೆ. ಅದು ಆ ದೈವಿ ಶಕ್ತಿ, ಅದನ್ನ ಮೀರಲಿಕ್ಕೆ ಸಾಧ್ಯನೇ ಇಲ್ಲ, ಬಹಳ ಕಷ್ಟ. ಹಾಗಾದ್ರೆ ಈ ಕಳವಳೆಯಿಂದ ಮುಕ್ತರಾಗಬೇಕು ಅಂದ್ರೆ ಏನ್ ಮಾಡಬೇಕು? ನಾನಾ ಹಿತಗಳಲ್ಲಿ ಏಕತೆಯ ಸೃಷ್ಟಿ. ಅಂದ್ರೆ ಎಷ್ಟೆಷ್ಟೋ ನಮ್ಮ ಹಿತಾಸಕ್ತಿಗಳಿದೆ, ಆದರೆ ಏಕತೆಯ ಸೃಷ್ಟಿ ಅಂದ್ರೆ ಭಗವಂತನಲ್ಲಿ ಹಿತಾಸಕ್ತಿ ತೋರಿಸ್ಬೇಕಾದ್ರೆ ನಾವು ಏನ್ ಮಾಡಬೇಕು? ಭಗವಂತನನ್ನ ನಮ್ಮ ಕಾರ್ಯದಲ್ಲಿ ತರಬೇಕು. ಅಂದ್ರೆ ಈ ಒಂದು ಪ್ರಕೃತಿ ಆ ಕಠೋರವಾದ ನಿಯಮ, ಆ ಒಂದು ಮಾಯೆಯ ಕಳವಳದಿಂದ ನಾವು ಮಾಯೆ ನಮಗೇನ್ ಮಾಡ್ತಾಳೆ? ಕಳವಳ ಕೊಡ್ತಾಳೆ. ಮಾಯೆಯ ಕೆಲಸವೇ ಅದು. ಅವಳು ಭಗವಂತನ ಸೇವಕಿ, ಅವಳು ಭಗವಂತನ ಭಕ್ತೆ. ಆದರೆ ಭಗವಂತ ಅವಳಿಗೆ ಆ ಕೆಲಸ ಕೊಟ್ಟಿದ್ದಾನೆ, ಎಲ್ಲ ಜೀವಿಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕೊಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಅವಳು ಏನ್ ಮಾಡ್ತಾಳೆ? ನಮಗೆ ಶಿಕ್ಷೆ ಕೊಡ್ತಾಳೆ. ಜನ್ಮ ಮೃತ್ಯು ಜರ ವ್ಯಾಧಿ ತ್ರಿವಿಧ ತಾಪತ್ರಯ, ಏನೋ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ, ಇದು ಒಂದಲ್ಲ ಒಂದು ತಾಪತ್ರಯ ನಮಗೆ ಕೊಡ್ಲೇಬೇಕಂತೆ. ಅದರಲ್ಲಿ ಇರಲೇಬೇಕು. ಯಾಕಂದ್ರೆ ನಮ್ಮನ್ನ ಡಿಸಿಪ್ಲಿನ್ ಮಾಡಬೇಕು, ನಮಗೆ ಮತ್ತೆ ಭಗವಂತನನ್ನ ನೆನಪಿಸಬೇಕು. ಅದು ಅವಳ ಕರ್ತವ್ಯ. ಸೊ ಹಾಗಾಗಿ ನಾವು ಏನ್ ಮಾಡಬೇಕು? ಭಗವಂತ ಹೇಳಿದ್ದಾನೆ, ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿತೆ. ಸೊ ಹಾಗಾಗಿ ಯಾರು ನನಗೆ ಶರಣಾಗ್ತಾರೆ, ಭಗವಂತ ಆ ಮಾಯೆ ಜೀವಗಳಿಂದ ಗಟ್ಟಿ ಹಿಡ್ಕೊಂಡ್ಬಿಟ್ಟಿದೆ. ತೊಂದರೆ ಮಾಯೆ ಆ ಒಂದು ಇದನ್ನ ಕಳವಳವನ್ನ ಕೊಡ್ತಾಳೆ. ಆದರೆ ಅದರಿಂದ ಮುಕ್ತರಾಗಬೇಕು ಅಂದ್ರೆ ನಾವು ಭಗವಂತನ ನಮ್ಮ ಜೀವನದಲ್ಲಿ ತರಬೇಕು. ಸೊ ಭಗವಂತನ ನಮ್ಮ ಜೀವನದಲ್ಲಿ ತಂದ್ರೆ, ಭಗವಂತನಿಗೆ ಶರಣಾಗತರಾದ್ರೆ ಅವನು ಹೇಳ್ತಾನೆ, ಮಾಯೆ ಹತ್ರ ಇದು ಬಿಟ್ಬಿಡು, ಅವರು ನನ್ನ ಹತ್ರ ಬರ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಅದನ್ನು ಹೇಗೆ ತರೋದು? ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಗವಂತನನ್ನು ತರೋದು ಅಂದ್ರೆ ಭಗವತ್ ಕೇಂದ್ರೀಕೃತ ಚಟುವಟಿಕೆಗಳನ್ನ ನಾವು ಮಾಡಬೇಕಾಗತ್ತೆ.
ಈ ಭಗವತ್ ಕೇಂದ್ರೀಕೃತ ಚಟುವಟಿಕೆಗಳನ್ನ ನಾವು ಹೇಗೆ ಮಾಡೋದು, ಮತ್ತೆ ನಾವು ಇದನ್ನ ಮುಂದೆ ಹೇಳ್ತಾ ಇದ್ದಾರೆ. ಅಂದ್ರೆ ಹರೇ ಕೃಷ್ಣ, ಭಗವತ್ ಕೇಂದ್ರೀಕೃತ ಚಟುವಟಿಕೆಯನ್ನು ನಾವು ಹೇಗೆ ಮಾಡೋದು ಮತ್ತು ಅದರಿಂದ ಏನ್ ನಮಗೆ ಒಳ್ಳೇದಾಗತ್ತೆ. ಹರೇ ಕೃಷ್ಣ. ಈ ಹರೇ ಪ್ಯಾರ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ನಮ್ಮ ಕೆಲಸ ಕಾರ್ಯಗಳು ಫಲಗಳನ್ನು ಭಗವಂತನೇ ಭಗವತ್ ಸೇವೆಗಾಗಿ ಬಳಸಬೇಕೇ ಹೊರತು ಬೇರೆ ಉದ್ದೇಶಗಳಿಗಲ್ಲ. ಭಗವಂತನ ಸೇವೆಯನ್ನು ಮಾಡುವುದರಿಂದ ಮಾತ್ರ ನಾವು ಇಲ್ಲಿ ಹೇಳಿದ ಆತ್ಮಭೂತ ಹಿತವನ್ನು ಅರಿಯಬಹುದು. ಈ ಮಂತ್ರದಲ್ಲಿ ಹೇಳಿರುವ ಆತ್ಮಭೂತ ಹಿತವು ಭಗವದ್ಗೀತೆಯಲ್ಲಿ ಹೇಳಿರುವ 18.54 ಬ್ರಹ್ಮಭೂತ ಹಿತವು ಒಂದೇ. ಪರಮ ಆತ್ಮನೇ ದೇವರು, ಸೂಕ್ಷ್ಮ ಆತ್ಮನೇ ಜೀವಿ. ಪರಮಾತ್ಮನೊಬ್ಬನೇ ಎಲ್ಲಾ ಜೀವಾತ್ಮಗಳನ್ನು ಕಾಪಾಡುತ್ತಾನೆ. ಏಕೆಂದರೆ ಪರಮ ಪ್ರಭುವು ಅವರ ಪ್ರೇಮದಿಂದ ಸಂತೋಷ ಬಯಸುತ್ತಾನೆ. ತಂದೆಯು ತನ್ನ ಮಕ್ಕಳ ಮೂಲಕ ತನ್ನ ವಂಶ ಬೆಳೆಸಿ ಅವರ ಪ್ರೀತಿಯಿಂದ ತನ್ನ ಸುಖವನ್ನು ಬಯಸುತ್ತಾನೆ. ತಂದೆಯ ಇಚ್ಛೆಯಂತೆ ಮಕ್ಕಳು ವಿಧೇಯವಾಗಿದ್ದರೆ ಸಾಂಸಾರಿಕ ವ್ಯವಹಾರಗಳೆಲ್ಲ ಸುಗಮವಾಗಿ ಮತ್ತು ಸಂತೋಷ ವಾತಾವರಣದಲ್ಲಿ ನಡೆಯುತ್ತವೆ. ಇದೇ ಪರಿಸ್ಥಿತಿ ಪರಬ್ರಹ್ಮನ ಕುಟುಂಬದಲ್ಲಿ ದಿವ್ಯವಾಗಿ ಏರ್ಪಟ್ಟಿದೆ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಈಗ ನಮಗೆ ಇದು ಈ ವಿಚಾರ ಅರ್ಥ ಆಗತ್ತೆ. ತಂದೆ ಒಂದು ಕುಟುಂಬ ಅಂತ ಇಟ್ಕೊಳ್ಳೋಣ. ಆ ಕುಟುಂಬದಲ್ಲಿ ತಂದೆ ಮಕ್ಕಳು ಎಲ್ಲ ಇರ್ತಾರೆ, ತಂದೆ ತಾಯಿ ಮಕ್ಕಳು. ತಂದೆ ಯಾಕೆ ಈ ವಂಶವನ್ನ ಬೆಳೆಸ್ತಾನೆ? ಅವನು ತನ್ನ ಮಕ್ಕಳ ಜೊತೆ ತನ್ನ ಸುಖವನ್ನ ಅನುಭವಿಸ್ಬೇಕು ಅಂತ ಅಲ್ವಾ? ಹರೇ ಕೃಷ್ಣ. ಹರೇ ಹೌದು ಕೃಷ್ಣ. ಮಾತಾಜಿ, ಹೌದು ಮಾತಾಜಿ. ಒಂದು ಕುಟುಂಬದಲ್ಲಿ ಯಾಕೆ ಇರುತ್ತೆ ಕುಟುಂಬ? ಎಲ್ಲರೂ ಕೂಡಿ ಸಂತೋಷದಿಂದ ಇರಬೇಕು ಅಂತಾನೆ ತಾನೇ ಕುಟುಂಬ ಇರುವುದು. ಸೊ ಆದರೆ ತಂದೆ ಇಚ್ಛೆ ಪ್ರಕಾರ ಮಕ್ಕಳು ನಡ್ಕೊಂಡ್ರೆ ಅಲ್ಲಿ ಸಂಸಾರ ವ್ಯವಹಾರ ಎಲ್ಲ ಸುಗಮವಾಗಿ ಇರುತ್ತೆ ಅಲ್ವಾ? ಸಂತೋಷದ ವಾತಾವರಣ ನಿರ್ಮಾಣ ಆಗತ್ತೆ. ಆದರೆ ತಂದೆಯ ಇಚ್ಛೆಯಂತೆ ಮಕ್ಕಳು ಇಲ್ಲದೆ ಹೋದ್ರೆ ಏನಾಗುತ್ತೆ? ಅಲ್ಲಿ ಅಶಾಂತಿ ಸ್ಟಾರ್ಟ್ ಆಗುತ್ತೆ. ತಂದೆ ಹೇಳಿದ ಮಾತು ಕೇಳೋದಿಲ್ಲ, ಏನೋ ಮಾಡ್ತಾನೆ ಮಗ, ಅಂದ್ರೆ ಅವನೇನೋ ಕೆಟ್ಟ ಚಟಗಳನ್ನೆಲ್ಲ ಹಚ್ಕೊಳ್ಬಿಡ್ತಾನೆ. ಅವಾಗ ಏನಾಗುತ್ತೆ? ದುಃಖ ಆಗುತ್ತೆ. ಈಗ ನೋಡಿ, ನಾವು ಈಗ ಇಂದ್ರಿಯ ಭೋಗವನ್ನ ನಾವು ಒಂದು ಹೇಗೆ ಕೇಳಿದ್ರೆ ಎಲ್ಲರೂ ಕೂಡ ಭಗವಂತನ ಮಕ್ಕಳೇ. ಸೊ ಭಗವಂತನಿಗೆ ಏನು ಇಚ್ಛೆ? ಎಲ್ಲರೂ ಕೂಡ ತನ್ನ ಒಂದು ಆ ಆನಂದದ ಧಾಮಕ್ಕೆ ಬನ್ನಿ, ಇಲ್ಲಿ ಯಾಕೆ ಒಂದು ಭೌತಿಕ ಪ್ರಪಂಚದಲ್ಲಿ ಗೋಳಾಡ್ತಾ ಇದ್ದಾರೆ ಅಂತ ಭಗವಂತ ಯಾವಾಗಲೂ ಅವ್ಯಾಜ ಕರುಣೆ ತೋರಿಸ್ತಾನೆ. ಸೊ ಅಲ್ಲಿ ಏನಾಗಿದೆ, ಭಗವಂತನ ಲೋಕದಲ್ಲಿ ಯಾವ ತರ ಇದೆ ಆದರೆ ಜನ ಇಲ್ಲಿ ಏನ್ ಮಾಡ್ತಾರೆ? ಇಂದ್ರಿಯ ಭೋಗದಲ್ಲಿ ತೊಡಗಿದ್ದಾರೆ. ಈಗ ಇಂದ್ರಿಯ ಭೋಗದಲ್ಲಿ ತೊಡಗೋದು ಅಂತಂದ್ರೆ ಅದು ಈಗ ಒಬ್ಬ ಮನೆಯಲ್ಲಿ ಒಂದು ತಂದೆ ಮಕ್ಕಳು ಇರ್ತಾರೆ. ಕೆಲವು ಮಕ್ಕಳು ದಾರಿ ತಪ್ಪುತ್ತಾರೆ. ಅಂದ್ರೆ ಕೆಲವೊಂದು ಚಟಗಳನ್ನ, ಅಂದ್ರೆ ಒಂದು ಆಲ್ಕೋಹಾಲ್ ಡ್ರಿಂಕ್ಸ್ ತಗೊಳ್ಳೋದು ಅಥವಾ ಡ್ರಗ್ ಅಡಿಕ್ಟ್ ಆಗೋದು, ಹೀಗೆಲ್ಲ ಆಗ್ತಾರೆ ಅಲ್ವಾ? ಸೊ ಹಾಗಾಗಿ ಆ ಥರ ಎಲ್ಲ ಆದರೆ ಮನೆಯಲ್ಲಿ ಸಂತೋಷ ವಾತಾವರಣ ಇರೋದಿಲ್ಲ. ಸೊ ಭೌತಿಕ ಪ್ರಪಂಚದಲ್ಲಿ ಆಗ್ತಾ ಇರೋದು ಹಾಗೆ. ಯಾಕೆಂತಂದ್ರೆ ಇಂದ್ರಿಯ ಭೋಗ ಅದು ಕೂಡ ತುಂಬಾ ಅದು ಒಂದು ರೀತಿ ಅಡಿಕ್ಷನ್, ಒಂದು ರೀತಿ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಿಂದ ತೆಗೆದು ಸಂತೋಷದ ವಾತಾವರಣದ ಕುಟುಂಬ ಇರ್ಲಿಕ್ಕೆ ಇಲ್ಲಿ ಕಷ್ಟ ಆಗ್ತಾ ಇದೆ. ಭೌತಿಕ ಪ್ರಪಂಚದಲ್ಲಿ ಸಮಸ್ಯೆಗಳು ಕಲಿಯುಗದಲ್ಲಿ ಇದೇ ನಡೀತಾ ಇದೆ ಹೆಚ್ಚಾಗಿ. ಕಲಹ ಯುಗ ಮತ್ತೆ ಇಲ್ಲಿ ಇರೋದು ಎಲ್ಲ ಇನ್ನೂ ಹೆಚ್ಚಾಗ್ತಾ ಇದೆ. ಆದರೆ ಭಗವಂತನ ಕುಟುಂಬ ಹೀಗಿಲ್ಲ. ಆ ದಿವ್ಯ ಲೋಕದಲ್ಲಿಯೇ ಯಾವ ತರ ಇದೆ ಕುಟುಂಬ ಅಂದ್ರೆ ಅವನೆಲ್ಲ ಭಕ್ತರು ಕೂಡ ಅಲ್ಲಿ ಅವನ ಮಕ್ಕಳೇ. ಸೊ ಅವರೆಲ್ಲರೂ ಕೂಡ ಅಲ್ಲಿ ಭಗವಂತನ ಜೊತೆ ಆ ಒಂದು ದಿವ್ಯ ಕುಟುಂಬ, ಭಗವಂತನ ಕುಟುಂಬ, ಅದು ಆನಂದದಿಂದ ಇದ್ದಾರೆ. ಸೊ ಅದು ಭಗವಂತನ ಲೋಕ. ಹಾಗಾದ್ರೆ ಇದನ್ನ ನಾವು ಭಗವಂತನ ಲೋಕ ಪಡ್ಕೊಳ್ಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು ಅಂತಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನಮ್ಮೆಲ್ಲ ಕೆಲಸ ಕಾರ್ಯಗಳ ಫಲವನ್ನು ಭಗವತ್ ಸೇವೆಗಾಗಿ ಬಳಸಬೇಕು. ಅಂದ್ರೆ ಇಲ್ಲಿ ನಿಷ್ಕಾಮ ಕರ್ಮ ಯೋಗವನ್ನ ಹೇಳ್ತಾ ಇದ್ದಾರೆ. ಸೊ ಎಲ್ಲ ನಾವು ಕೆಲಸವನ್ನ ಮಾಡಿದರೆ ಅದರ ಫಲ ಭಗವಂತನೇ. ಯಾಕೆಂದ್ರೆ ಅವನು ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಅವನು ಎಲ್ಲರೂ ಕೆಲಸ ಮಾಡುವ ಕೆಲಸ ಕಾರ್ಯಗಳ ಫಲವನ್ನು ಅನುಭವಿಸಬೇಕಾದವನು ಭಗವಂತ. ಆದ್ರೆ ಅದನ್ನ ನಾವೀಗ ನಮ್ಮ ಇಂದ್ರಿಯ ತೃಪ್ತಿಗಾಗಿ ಬಳಸ್ತಾ ಇದ್ದೀವಿ. ಸೊ ಅದಕ್ಕೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ? 18ನೇ ಅಧ್ಯಾಯ 54ನೇ ಶ್ಲೋಕ. ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಅಂದ್ರೆ ಯಾರು ಆ ಬ್ರಹ್ಮಭೂತ ಸ್ಥಿತಿ, ಅಂದ್ರೆ 3 ಗುಣಗಳನ್ನು ಮೀರಿದ ಸ್ಥಿತಿ, ಅದಲ್ಲಿ ಬರ್ತಾರೆ,
ಅವರು ಸಂಪೂರ್ಣವಾಗಿ ಪ್ರಸನ್ನನಾಗಿರುತ್ತಾರೆ. ಅವ್ರು ಹೇಗೆ ಅಂದರೆ ಅವರಿಗೆ ಯಾವ ಶೋಕವೇ ಇಲ್ಲ. ಅಂದರೆ ಅದು ಬೇಕು ಇದು ಬೇಕು, ನನಗೆ ಭೌತಿಕದಲ್ಲಿ ಆ ಶೋಕ ಇಲ್ಲ. ಮತ್ತೆ ಅವನಿಗೆ ಏನನ್ನು ಬಯಸುವುದೇ ಇಲ್ಲ. ಅವನಿಗೆ ಈ ಭೌತಿಕದ ಬಯಕೆ ಇರೋದಿಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತು, ಅವನಿಗೆ ಹೈಯರ್ ಟೇಸ್ಟ್ ಡೆವಲಪ್ ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಬ್ರಹ್ಮಭೂತ ಹಂತ ಇದನ್ನ ದಾಟಿದ ಮೇಲೆ, ಆ ಮುಕ್ತ ಸ್ಥಿತಿ ದಾಟಿದ ಮೇಲೆ ಆ ಭಗವಂತನ ಜೊತೆಗೆ ಅಂದ್ರೆ ಏಕತ್ವವನ್ನು ಸಾಧಿಸಿದ ಹಾಗೆ. ಬ್ರಹ್ಮಭೂತ ಹಂತ ತಲುಪುವುದು ಅಂದ್ರೆ ಭಗವಂತನ ಜೊತೆ ಏಕತ್ವವನ್ನು ಸಾಧಿಸೋದು. ಸೊ ಆ ಪರಮಸತ್ಯ ಜೊತೆಗೆ ಏಕತ್ವವನ್ನು ಸಾಧಿಸೋದು. ಸೊ ಆವಾಗ ಭಗವಂತನ ಸೇವೆ ಮಾಡಲಿಕ್ಕೆ ಸಾಧ್ಯ. ಅದೇ ಇಲ್ಲಿ ಆ ಬ್ರಹ್ಮಭೂತ ಪರಿಸ್ಥಿತಿಗೆ ಬಂದಾಗ ಆ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ. ಸೊ ಅದು ತುಂಬಾ ಅಂದ್ರೆ ಎಲ್ಲರೂ ಕೂಡ ಈ ರೀತಿಯಾದ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಇಡೀ ಪ್ರಪಂಚವೇ ವೈಕುಂಠವಾಗ್ತದೆ ಅಂತೆ. ಆಧ್ಯಾತ್ಮಿಕ ಗಗನ ಅಂದ್ರೆ ನಾವೇನು ಭಗವಂತನ ಲೋಕ ಅಂತ ಹೇಳಿದ್ರೆ ಅದನ್ನ ಭೌತಿಕದಲ್ಲಿಯೇ ವೈಕುಂಠ ಲೋಕ ಮಾಡ್ಬೋದು. ಆದರೆ ಅದು ಆಗ್ತಾ ಇಲ್ಲ. ಯಾಕೆಂದ್ರೆ ಜನರು ಎಲ್ಲರೂ ಕೂಡ ಇಂದ್ರಿಯ ಭೋಗದಲ್ಲಿ ತೊಡಗಿದ್ದಾರೆ. ಸೊ ಅದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಅಂದ್ರೆ ಈ ಒಂದು ಏಕತ್ವ ಅದನ್ನ ನಾವು ಮಾಡಬೇಕು. ಅದನ್ನ ನಾವು ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ, ಭಗವಂತನ ಜೊತೆ ಒಂದಾಗೋದು ಅಂತಂದ್ರೆ ಮಾಯಾವಾದಿಗಳು ಹೇಳೋ ತರ ಆತ್ಮನು ಒಂದೇ ಪರಮಾತ್ಮನು ಒಂದೇ ಅದಲ್ಲ. ಅಂದ್ರೆ ದೇವರಲ್ಲಿ ನಾವು ಆ ಒಂದು ಬ್ರಹ್ಮಭೂತ ಹಂತದಿಂದ ನಾವು ಭಗವಂತನಲ್ಲಿ ಏಕತ್ವವನ್ನು ಸಾಧಿಸುವುದು ಅಂತಂದ್ರೆ ಏನು ಅಂತ ಭಗವದ್ಗೀತೆಯಲ್ಲಿ ಶ್ಲೋಕ ಹೇಳ್ತಾರೆ. ತದ್ಬುದ್ಧಯ ತದಾತ್ಮ ತನ್ನಿಷ್ಠ ತತ್ಪರಾಯಣ ಗಚ್ಚಂತಿ ಅಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಹ. ಅಂದ್ರೆ ಏನು ಅಂತಂದ್ರೆ ಭಗವಂತನಲ್ಲಿ ನಮ್ಮ ಬುದ್ಧಿ, ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಎಲ್ಲವೂ, ಆಶಯ ನಮ್ದೆಲ್ಲವೂ ಕೂಡ ಆ ಭಗವಂತನಲ್ಲಿ ನೆಲೆ ನಿಲ್ಲಬೇಕು. ಆಗ ಏನಾಗುತ್ತೆ, ಪೂರ್ಣ ಜ್ಞಾನ ಬರುತ್ತೆ. ಆಗ ಆ ಪೂರ್ಣ ಜ್ಞಾನ ಬಂದಾಗ ನಮಗೆ ಎಲ್ಲ ಸಂಶಯಗಳು ತೊಳೆದು ಹೋಗುತ್ತವೆ. ಸೊ ಈ ಸಂಶಯಗಳು ತೊಳೆದಾಗ ನಮಗೇನಾಗುತ್ತೆ, ತಿಳುವಳಿಕೆ ಬರುತ್ತೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಇರುತ್ತಾನೆ ಅವನಿಗೆ ದ್ವಂದ್ವ ಇರೋದಿಲ್ಲ. ಅಂದ್ರೆ ಏನು ಅಂತಂದ್ರೆ ನಾವು ಭಗವಂತನಲ್ಲಿ ನಮ್ಮ ಒಂದು ಪೂರ್ಣವಾದ ಮನಸ್ಸು, ಬುದ್ಧಿ ಮತ್ತೆ ನಮ್ಮ ಶ್ರದ್ಧೆ ಎಲ್ಲವನ್ನು ತೊಡಗಿಸಿ ನಿರಾತಂಕವಾಗಿ ನಾವು ತೊಡಗಿಸಿದಾಗ ಆಗ ನಮಗೆ ಅಂದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಸು ಒಂದೇ ಸುತ್ತು ಆ ಭಗವಂತನ ಕೇಂದ್ರೀಕೃತವಾದ ಕೆಲಸ ಮಾಡ್ತಾ ಇರತ್ತೆ. ಸೊ ಆವಾಗ ನಮಗೆ ಏನಾಗುತ್ತೆ, ಭಗವಂತ ಒಂದೇ ಕಾಲದಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಏಕತೆ ಮತ್ತು ಒಂದೇ ಕಾಲದಲ್ಲಿ ಏಕತೆ ಮತ್ತು ಪ್ರತ್ಯೇಕತೆ. ಅಂದ್ರೆ ಇಲ್ಲಿ ಅಚಿಂತ್ಯ ಭೇದ ಅಭೇದ ತತ್ವ. ಅಂದ್ರೆ ಗುಣದಲ್ಲಿ ಎಲ್ಲರೂ ಕೂಡ ಭಗವಂತನ ಗುಣದೇನೆ ಇರೋರು, ಆದರೆ ಪರಿಮಾಣದಲ್ಲಿ ಭಿನ್ನ. ಇದು ನಮ್ಗೆ ಅರ್ಥ ಆಗತ್ತೆ. ಸೊ ಇದು ಇನ್ನೊಂದು ಅನೇಕ ಉದಾಹರಣೆಗಳನ್ನು ಕೂಡ ನಾವು ನೋಡಬಹುದು. ಭಾಗವತಮಲ್ಲೂ ಕೂಡ ಅನೇಕ ಒಂದು ಉದಾಹರಣೆಗಳಿವೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ 3ನೇ ಸ್ಕಂದದಲ್ಲಿ ಹೇಳ್ತಾರೆ, ಮದ್ಗುಣ ಶ್ರುತಿ ಮಾತ್ರೇಣ ಮೈ ಸರ್ವ ಗುಹಾಶಯೇ ಮನೋಗತಿ ಅವಿಚ್ಛಿನ್ನ ಯಥಾ ಗಂಗಾಂಬಸೋ ಅಂಬುಧೌ. ಅಂತಂದ್ರೆ ಯಾವಾಗ ಅಂದ್ರೆ ಭಗವಂತನ ಜೊತೆ ಅಂದ್ರೆ ಒಂದಾಗೋದು ಅಂದ್ರೆ ಯಾವ ತರ ಒಂದಾಗೋದು ಅಂತಂದ್ರೆ ಯಾವಾಗ ನಮಗೆ ಭಗವಂತನ ನಾಮ, ಗುಣ, ಲೀಲೆ ಇವುಗಳಲ್ಲಿ ಆಕರ್ಷಣೆ ಉಂಟಾದಾಗ ಶುದ್ಧ ಭಕ್ತಿ ಸೇವೆ ಪ್ರಾರಂಭ ಆಗುತ್ತೆ. ಯಾವಾಗ ಭಗವಂತನ ಬಗ್ಗೆ ಆಕರ್ಷಣೆ ಉಂಟಾದಾಗ ಭಕ್ತಿ ಸೇವೆ ಅದು ನಿಲುಗಡೆ ಇಲ್ಲದೆ ತಡೆರಹಿತವಾಗಿ ಭಕ್ತಿ ಸೇವೆ ನಡ್ಕೋತ್ಲೇ ಹೋಗ್ತಾ ಇರುತ್ತೆ. ಹೇಗೆ ಒಂದು ನದಿಗಳು ತಡೆರಹಿತವಾಗಿ ಸಮುದ್ರಕ್ಕೆ ಸೇರುತ್ತವೆ, ನದಿಗಳು ರಭಸದಿಂದ ಹರಿದು ಸಮುದ್ರಕ್ಕೆ ಸೇರುತ್ತವೆ ಅಲ್ವಾ? ಹರೇ ಕೃಷ್ಣ. ಅದೇ ರೀತಿ ಯಾವಾಗ ಈ ಭಕ್ತ ಭಾಗವತರು ಅಂದ್ರೆ ಯಾವಾಗ ಉನ್ನತ ಭಕ್ತರಾಗಿರ್ತಾರೆ, ಅವರು ಭಗವಂತನ ಸೇವೆಯಲ್ಲಿ ಪ್ರತಿ ನಿಮಿಷ ಪ್ರತಿಕ್ಷಣ ತೊಡಗಿರುತ್ತಾರೆ. ಸೊ ಈ ರೀತಿ ಅವರ ಜೀವನ, ಅವರ ಬದುಕು ರೂಪಿತವಾಗಿರುತ್ತೆ. ಅಂತಹ ಒಂದು ಶುದ್ಧ ಭಕ್ತರ ಜೀವನ ಅಲ್ಲಿ ಭಗವಂತನ ಇಚ್ಛೆ ಮತ್ತು ಆ ಭಕ್ತನ ಇಚ್ಛೆ ಎರಡೂ ಒಂದೇ ಆಗಿರುತ್ತದೆ. ಭಗವಂತನ ಇಚ್ಛೆ, ಭಕ್ತನ ಇಚ್ಛೆ ಬೇರೆ ಆಗಿರೋದಿಲ್ಲ. ಸೊ ಅದನ್ನೇ ಇಲ್ಲಿ ಏಕತ್ವಂ ಅನುಪಶ್ಯತಿ. ಭಗವಂತ ಏನು ಇಚ್ಛೆ ಪಡ್ತಾನೆ, ಭಕ್ತ ಅದನ್ನೇ ಮಾಡ್ತಾನೆ. ಸೊ ಅದಕ್ಕೆ ಹಾಗಾಗಿ ಆಗ ಆ ಭಕ್ತನಿಗೆ ಭಗವಂತನ ಆ ದಿವ್ಯ ಇಚ್ಛೆ, ಅವನ ಭಗವಂತನ ಇಂದ್ರಿಯ ತೃಪ್ತಿಯನ್ನು ಮಾಡೋದು, ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ತಮ್ಮ ಸ್ವಂತ ಹಿತಾಸಕ್ತಿ ಏನೂ ಇರೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ತಿಳ್ಕೊಳ್ಬೇಕು. ಇದನ್ನೇ ಮತ್ತೆ ಕುಂತಿದೇವಿ ಕೂಡ ತನ್ನ ಪ್ರಾರ್ಥನೆಯಲ್ಲಿ ಹೇಳ್ತಾಳೆ. ಅಂದ್ರೆ ನನ್ನ ಪ್ರಜ್ಞೆ ಎಲ್ಲವೂ ಕೂಡ ನಿನ್ನ ಒಂದು ಆ ಸೇವೆಯಲ್ಲಿ ತೊಡಗಲಿ. ಹೇಗೆ ಕೇಳಿದರೆ
ಆ ಗಂಗಾ ನದಿ ಹೇಗೆ ಅಡೆತಡೆ ಇಲ್ಲದೆ ಸಮುದ್ರ ಹೇಗೆ ಸೇರುತ್ತೆ, ಹಾಗೆ ನನ್ನ ಮನಸ್ಸು ಯಾವುದೇ ಅಡೆತಡೆ ಇಲ್ಲದೆ ನಿನ್ನ ಪಾದಾರವಿಂದದಲ್ಲಿ ಅಲ್ಲಿ ಗಟ್ಟಿಯಾಗಿ ಅಲ್ಲಿ ನಿಲ್ಲಲಿ ಅಂತ ಪ್ರಾರ್ಥನೆ ಮಾಡ್ತಾಳೆ ಕುಂತಿದೇವಿ. ಕುಂತಿ ಮಹಾರಾಣಿ ಮಹಾಭಕ್ತೆ ಅವಳು. ಸೊ ಕೃಷ್ಣನನ್ನ ಅಂದರೆ ಕೃಷ್ಣನ ಪಾಂಡವರ ಅಲ್ಲಿ ಅವಳು ಕೃಷ್ಣನ ತಂದೆಯ ತಂಗಿ ಅವಳು, ವಸುದೇವನ ತಂಗಿ ಅವಳು. ಸೊ ಹಾಗಾಗಿ ಅತ್ತೆ ಕೂಡ ಆಗ್ತಾಳೆ. ಅವಳು ಭಗವಂತನನ್ನ ಈ ರೀತಿ ಅರಿತುಕೊಂಡಿದ್ಲು. ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಅವಳಿಗೆ ಗೊತ್ತಿತ್ತು. ಸೊ ಹಾಗಾಗಿ ಇಲ್ಲಿ ಅವಳು ಕೂಡ ಹಾಗೆ ಹೇಳ್ತಾಳೆ. ಇನ್ನೂ ಒಂದು ಉದಾಹರಣೆ ಕೂಡ ನಾವು ನೋಡ್ಬೋದು. ಯಾವುದು ಅಂತಂದರೆ ಈ ಬ್ರಾಹ್ಮಣ ಪತ್ನಿಯರು ಅಂದರೆ ಬ್ರಾಹ್ಮಣರ ಹತ್ರ ಹೋಗಿ ತನಗೆ ಹಸಿವಾಗಿದೆ, ಒಂದು ಸ್ವಲ್ಪ ಪ್ರಸಾದ ಕಳಿಸಿ ಅಂತಂದರೆ ಯಜ್ಞ ಮಾಡ್ತಿದ್ದ ಬ್ರಾಹ್ಮಣರು ಅವ್ರಿಗೂ ಇಲ್ಲ, ಇನ್ನೂ ನೈವೇದ್ಯ ಆಗಲಿಲ್ಲ ಅಂತ ಹೇಳ್ಬಿಡ್ತಾರೆ. ಕೃಷ್ಣ ಬಲರಾಮರು ಗೋಪಬಾಲಕರನ್ನ ಕಳಿಸಿರ್ತಾರೆ. ಆದರೆ ಅವರು ಒಪ್ಪೋದಿಲ್ಲ. ಅಂದರೆ ಅವರಿಗೆ ಗೊತ್ತಿಲ್ಲ ಕೃಷ್ಣ ಬಲರಾಮರೇ ಸ್ವತಃ ದೇವರು ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಆದರೆ ಅವರ ಹೆಂಡತಿಯರಿಗೆ, ಪತ್ನಿಯರಿಗೆ ಗೊತ್ತಿರುತ್ತೆ ಕೃಷ್ಣ ಬಲರಾಮ ಅಂದರೆ ದೇವರು ಅಂತ. ಸೊ ಅವರು ತಕ್ಷಣ ಅವ್ರ ಹತ್ರ ಹೋಗಿ ಕೇಳು ಅಂತ ಗೋಪಪಾಲಕರ ಹತ್ರ ಹೇಳ್ತಾನೆ. ಅವರು ತಕ್ಷಣ ಕೊಟ್ಟುಬಿಡ್ತಾರೆ, ತಂದುಬಿಡ್ತಾರೆ ಪ್ರಸಾದವನ್ನು. ಅಲ್ಲಿ ಏನು ದೇವರಿಗೆ ಅಂತ ನೈವೇದ್ಯಕ್ಕೆ ಇಟ್ಟಿದೆ ಎಲ್ಲ ತಂದು ಕೃಷ್ಣ ಬಲರಾಮಿಗೆ ಕೊಡ್ತಾರೆ. ಆಗ ಕೃಷ್ಣನಿಗೆ ಅಂದರೆ ತುಂಬ ಪ್ರಾರ್ಥನೆಗಳನ್ನು ಕೂಡ ಅವರು ಮಾಡ್ತಾರೆ. ಸೊ ಆಗ ಕೃಷ್ಣ ಅವ್ರಿಗೆ ಹೇಳ್ತಾನೆ, ಆಯಿತು ನಿಮ್ಮ ಕೆಲಸ ಆಯಿತು, ನೀವು ಹೊರಟು ಹೋಗಿ ನಿಮ್ಮ ಒಂದು ಇದನ್ನು ಸ್ವೀಕಾರ ಮಾಡಿದ್ರೆ ಹಿಂದೆ ಹೋಗಿ ನಿಮ್ಮ ಪತಿಯಂದ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳ್ತಾರೆ, ಕೃಷ್ಣ ಭಗವಂತ ನಾವು ಹೇಗೆ ಹೋಗೋದು? ಆ ಪರ್ವತದಿಂದ ಹರಿದು ಬಂದ ನದಿ ಅದು ಸಮುದ್ರಕ್ಕೆ ಸೇರ್ತದೆ, ಅದು ಹಿಂದೆ ಹೋಗ್ಲಿಕ್ಕೆ ಸಾಧ್ಯವಾ ಪರ್ವತಕ್ಕೆ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಪರ್ವತದಿಂದ ನದಿ ಹರಿದು ಬರ್ತದೆ, ಪರ್ವತದ ತಪ್ಪಲಿಂದ ಹರಿದು ಬರ್ತದೆ, ಅನೇಕ ಊರುಗಳಲ್ಲಿ ಹರಿದು ಕೊನೆಗೆ ಸಮುದ್ರ ಸೇರ್ತದೆ. ಆ ಸಮುದ್ರ ಸೇರಿದ ಮೇಲೆ ಹಿಂದೆ ಹೋಗ್ಲಿಕ್ಕೆ ಬರುತ್ತಾ ನದಿಗೆ? ಇಲ್ಲ. ಸೊ ಹಾಗೆ ನಾವು ಹೇಗೆ ಹೋಗೋದು ಹೇಳ್ತಾರೆ. ಆಗ ಭಗವಂತ ಹೇಳ್ತಾನೆ, ಇಲ್ಲ, ನೀವು ನಿಮ್ಮ ನೀವೇನು ಈ ನನ್ನ ಹೃದಯದಲ್ಲಿ ನೀವು ಇದ್ದೀರಿ. ಸೊ ನನ್ನ ಹೃದಯದಲ್ಲಿ ಇದ್ದೀರಿ, ಅದರಿಂದ ನೀವು ನಿಮಗೆಲ್ಲ ವಿವಾಹಿತರು, ನೀವು ನಿಮ್ಮ ಕರ್ತವ್ಯಗಳನ್ನು ನಿಮ್ಮ ಇದರಲ್ಲೇ ಇಟ್ಕೊಂಡು ನೀವು ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ನಮ್ಮ ಹಿತ ಆತ್ಮಹಿತ ಅಂದರೆ ಆತ್ಮದ ಹಿತ ಏನು? ವಿಷ್ಣು ಗತಿ ಅಂದರೆ ವಿಷ್ಣುವನ್ನ ಪಡ್ಕೊಳ್ಳೋದೇ ಆತ್ಮದ ಹಿತ. ಸ್ವಹಿತ ಅಂದರೆ ಆತ್ಮದ ಹಿತ ಅಂದರೆ ವಿಷ್ಣು ಗತಿ. ಸೊ ಅದರಿಂದ ಬ್ರಹ್ಮಹಿತವೂ ಒಂದೇ, ಪರಮಾತ್ಮನ ಭಗವಂತನ ಇಚ್ಛೆಯೂ ಒಂದೇ, ಜೀವಾತ್ಮನ ಇಚ್ಛೆಯೂ ಒಂದೇ. ಇದು ಯಾವಾಗ ಆಯಿತು ಆಗ ನಾವು ಭಗವಂತನನ್ನ ಅಂದರೆ ಅದು ನಿಜವಾಗಿ ಏಕತ್ವ. ಇವರು ಹೇಳ್ತಾರೆ ಮಾಯಾವಾದಿಗಳು, ನಾನು ಒಂದೇ ದೇವರು ಒಂದೇ. ಅದು ತಪ್ಪು. ಯಾಕೆಂದ್ರೆ ದೇವರು ಅವನು ವಿಭು. ನಾವು ನೋಡಿದ್ದೇವೆ ಸಮುದ್ರದಲ್ಲಿ ಹೇಗೆ ಇರುತ್ತೆ, ದೇವರದು ಸಮುದ್ರಕ್ಕೆ ಹೋಲಿಸಿದ್ದಾರೆ. ಆದರೆ ಜೀವಾತ್ಮರನ್ನ ಸಮುದ್ರದ ನೀರಿನ ಒಂದು ಹನಿಗೆ ಹೋಲಿಸಿದ್ದಾರೆ. ನೀರಿನ ಹನಿ ಸಮುದ್ರ ಆಗ್ಲಿಕ್ಕೆ ಸಾಧ್ಯವಾ? ಹಾಗೆ ಜೀವಾತ್ಮನು ಭಗವಂತ ಆಗ್ಲಿಕ್ಕೆ ಸಾಧ್ಯವಾ? ಇಲ್ಲ, ಎಂದೂ ಇಲ್ಲ. ಸೊ ಅದರ ತಪ್ಪು ಅವರ ಒಂದು ವಾದ, ಮಾಯಾವಾದಿಗಳದ್ದು. ಅದನ್ನ ಈ ರೀತಿ ವೈಷ್ಣವರು, ಭಕ್ತರು ಈ ರೀತಿಯಾಗಿ ಅವರು ಭಗವಂತನ ಒಂದೇ ಅಂದರೆ ಭಗವಂತನ ಜೊತೆ ನಮ್ಮ ಈ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಆಸಕ್ತಿ ಎಲ್ಲ ಭಗವಂತನ ಆಸಕ್ತಿಯಾಗಿರ್ಬೇಕು. ಭಗವಂತನ ಇಚ್ಛೆ ಅಂತ ನಾವು ಜೀವನವನ್ನು ಮಾಡಬೇಕು. ಅದೇ ಏಕತ್ವಂ ಅನುಪಶ್ಯತಿ. ಹರೇ ಕೃಷ್ಣ. ಈ ಪ್ಯಾರವನ್ನು ಓದಿ. ಹರೇ ಕೃಷ್ಣ. ಓದ್ಲಾ ಮಾತಾಡಿ? ಓದಿ. ಪರಬ್ರಹ್ಮನ ಜೀವಾತ್ಮರಂತೆಯೇ ಒಬ್ಬ ವ್ಯಕ್ತಿ. ಭಗವಂತನಾಗಲಿ ಜೀವಿಗಳಾಗಲಿ ನಿರಾಕಾರರಲ್ಲ. ಅಂತ ದಿವ್ಯ ವ್ಯಕ್ತಿಗಳು ದಿವ್ಯಾನಂದ ಜ್ಞಾನಗಳಿಂದ ಶಾಶ್ವತ ಜೀವನ ನಡೆಸುತ್ತಾರೆ. ಇದು ಆಧ್ಯಾತ್ಮಿಕ ಅಸ್ತಿತ್ವದ ನಿಜವಾದ ಸ್ವಲ್ಪ ಮೇಲೆ ಮಾಡಿ ಮಾತಾಡಿ ಸ್ಥಿತಿ. ಜೀವಿಯು ಈ ದಿವ್ಯ ಸ್ಥಿತಿಯನ್ನು ಪೂರ್ತಿಯಾಗಿ ತಿಳಿದೊಡನೆ ಕೂಡಲೇ ಪರಮಪುರುಷನಾದ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ಶರಣಾಗುತ್ತಾನೆ. ಅಂತ ಮಹಾತ್ಮ ಸಿಕ್ಕುವುದು ದುರ್ಲಭ. ಏಕೆಂದರೆ ಅಂತ ಅರಿವು ಬರುವುದು ಅನೇಕಾನೇಕ ಜನ್ಮಗಳನ್ನೆತ್ತಿದ ನಂತರ. ಗೀತಾ 7.19. ಆದರೆ ಈ ಸ್ಥಿತಿಯನ್ನು ಒಮ್ಮೆ ತಲುಪಿದ ನಂತರ ನಮ್ಮ ಈ ಜನ್ಮದಲ್ಲಿ ಅನುಭವಿಸಿರುವ ಐಹಿಕ ಸಂಸಾರದ ಮಾಯೆಯಾಗಲಿ ದುಃಖಗಳಾಗಲಿ ಜನನ ಮರಣಗಳಾಗಲಿ ಇರುವುದಿಲ್ಲ. ಇದು ಈಶೋಪನಿಷತ್ತಿನ ಈ ಮಂತ್ರದಿಂದ ತಿಳಿದು ಬರುವ ವಿಷಯ. ಧನ್ಯವಾದಗಳು ಮಾತಾಜಿ.
ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಇಲ್ಲಿ ಭಗವಂತ ಮತ್ತೆ ಇಲ್ಲಿ ಇದನ್ನ ಭಗವಂತ ಮತ್ತೆ ಭಗವಂತನು ವ್ಯಕ್ತಿ, ನಿರಾಕಾರ ಅಲ್ಲ. ಜೀವಿಗಳು ವ್ಯಕ್ತಿ. ಸೊ ಹಾಗಾಗಿ ಇದನ್ನ ನಾವು ತುಂಬಾ ಚೆನ್ನಾಗಿ ತಿಳ್ಕೊಳ್ಬೇಕು. ನಿರಾಕಾರವಾದಿಗಳು ಏನು ಹೇಳ್ತಾರೆ, ದೇವರು ನಿರಾಕಾರ. ಇಲ್ಲಿ ಭೌತಿಕಕ್ಕೆ ಬಂದಾಗ ಅವನು ಭೌತಿಕ ಮಾಯೆಯಿಂದ ದೇಹವನ್ನು ಪಡ್ಕೊಳ್ತಾನೆ ಅಂತ ಹೇಳ್ಬಿಡ್ತಾರೆ. ಸೊ ಅದು ತಪ್ಪು. ಭಗವಂತ ವ್ಯಕ್ತಿ, ಅವನು ಸಚ್ಚಿದಾನಂದ ಸ್ವರೂಪ. ಜೀವಿಗಳು ಕೂಡ ನಿರಾಕಾರ ಅಲ್ಲ. ಅವರೇನು ಹೇಳ್ತಾರೆ, ಜೀವಿಗಳು ದೇಹ ಪಡ್ಕೊಂಡಿದ್ದಾರೆ ಮಾಯೆಯಿಂದ. ಅವರು ನಮಗೆ ಯಾವಾಗ ನಾನು ದೇಹ ಅಲ್ಲ ನಾನು ಆತ್ಮ ಅಂತ ಅರಿವಾದೊಡನೆ ಜೀವಿಗಳು ದೇಹ ತ್ಯಾಗ ಮಾಡಿದ್ಮೇಲೆ ಅವರು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗ್ತಾರೆ. ಅವರಿಗೂ ದೇಹ ಇಲ್ಲ, ನಿರಾಕಾರ ಅಂದ್ಬಿಡ್ತಾನೆ. ಸೊ ಇದು ತಪ್ಪು. ಸೊ ಹಾಗಾಗಿ ಪರಬ್ರಹ್ಮನು ಜೀವಾತ್ಮರಂತೆಯೇ ಒಬ್ಬ ವ್ಯಕ್ತಿ. ಭಗವಂತನಾಗಲಿ ಜೀವಿಗಳಾಗಲಿ ನಿರಾಕಾರ ಅಲ್ಲ. ಸೊ ಹಾಗಾಗಿ ಇದನ್ನ ದಿವ್ಯ ವ್ಯಕ್ತಿಗಳು ದಿವ್ಯಾನಂದ ಜ್ಞಾನಗಳಿಂದ ಕೂಡಿದ ಶಾಶ್ವತವಾದ ಜೀವನ ನಡೆಸುತ್ತಾರೆ. ದಿವ್ಯ ವ್ಯಕ್ತಿಗಳು ಅಂದರೆ ಯಾರು ಮುಕ್ತಾತ್ಮರಾಗಿರ್ತಾರೆ, ಅವರು ಭಗವಂತನ ಲೋಕ ಸೇರಿ ಅಲ್ಲಿ ದಿವ್ಯ ಆನಂದ ಜ್ಞಾನಗಳಿಂದ ಕೂಡಿದ ಶಾಶ್ವತ ಜೀವನ. ಯಾಕೆಂದರೆ ದಿವ್ಯಾನಂದದಲ್ಲಿರ್ತಾರೆ, ಭಗವಂತನ ಆ ಸಾಹಚರ್ಯದಲ್ಲಿ ದಿವ್ಯಾನಂದದಲ್ಲಿರ್ತಾರೆ, ಸಂಪೂರ್ಣ ಆನಂದ ಜ್ಞಾನದಿಂದ ಕೂಡಿರ್ತಾರೆ ಮತ್ತು ಅಲ್ಲಿ ಜೀವನ ಶಾಶ್ವತವಾದದ್ದು. ಒಮ್ಮೆ ವೈಕುಂಠ ಲೋಕಕ್ಕೆ ಹೋದರೆ ತಿರುಗಿ ಬರೋದಿಲ್ಲ. ಯಾಕೆಂದರೆ ಅಲ್ಲಿ ಶಾಶ್ವತವಾದ ಲೋಕ. ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಂ ಮಮ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಂ ಮಮ. ಅಲ್ಲಿ ವೈಕುಂಠ ಧಾಮಕ್ಕೆ ಹೋದವರು ಅಲ್ಲಿ ಶಾಶ್ವತವಾದ ಜೀವನವನ್ನು ಮಾಡ್ತಾರೆ. ಮತ್ತೆ ಅಲ್ಲಿ ಆನಂದದಿಂದ ಕೂಡಿದ ಜ್ಞಾನಾನಂದದಿಂದ ಕೂಡಿದ ಜೀವನ ಮಾಡ್ತಾರೆ. ಇದು ಆಧ್ಯಾತ್ಮಿಕ ಅಸ್ತಿತ್ವದ ನಿಜವಾದ ಸ್ಥಿತಿ. ಅಂದ್ರೆ ಆಧ್ಯಾತ್ಮಿಕ ಅಸ್ತಿತ್ವ ಇದೆ, ಇದು ನಿಜವಾದ ಅಲ್ಲಿ ಪರಿಸ್ಥಿತಿ. ವೈಕುಂಠ ಧಾಮದ ಪರಿಸ್ಥಿತಿ ಹೇಗಿದೆ ಅಂತ ಈ ದಿವ್ಯ ಸ್ಥಿತಿಯನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾನೆ, ಆಗ ಭಗವಂತನ ಪಾದಗಳಿಗೆ ಶರಣಾಗ್ತಾನೆ. ಅಂತಹ ಮಹಾತ್ಮರು ಸಿಗುವುದು ದುರ್ಲಭ ಅಂತ. ಇದು ಅಂತಹ ದಿವ್ಯ ವ್ಯಕ್ತಿಗಳು ಆ ಭಗವಂತನನ್ನು ಅರಿತುಕೊಂಡವರು ಈ ಮಹಾಭಾಗವತರೆಲ್ಲ ಅರ್ಥಕೊಂಡಿದ್ದಾರೆ. ಸೊ ಅದರಿಂದ ಮಧ್ಯಮಾಧಿಕಾರಿಗಳು ಉತ್ತಮ ಅಧಿಕಾರಿಗಳು ಅರ್ಥಕೊಳ್ತಾರೆ. ಆದರೆ ಅಂಥವರು ಬಹಳ ಕಠಿಣ, ದುರ್ಲಭ ಸಿಕ್ಕೋದು. ಹೇಗೆ ಅಂತಹ ಅರಿವು ಬರುವುದು ಅನೇಕ ಜನ್ಮಗಳನ್ನು ಎತ್ತಿದ ನಂತರ. ಅಂದರೆ ಭಗವದ್ಗೀತೆ 7.19 ಹೇಳಿದ್ದಾರೆ. ಅಂದರೆ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅಂದರೆ ಎಷ್ಟೋ ಜನ್ಮಗಳಾಗ್ತದೆ ಅಂತೆ ಈ ಒಂದು ಜ್ಞಾನದ ನೆಲೆಯಲ್ಲಿ ಬಂದಿರೋದು. ಅಂದರೆ ಜ್ಞಾನಿಗಳಿಗೆ ಅವರಿಗೆ ಭಗವಂತನನ್ನು ತಿಳ್ಕೊಳ್ಳೋದು ಅನೇಕ ಜನ್ಮಗಳ ನಂತರ. ಯಾಕೆಂದರೆ ಭಗವಂತನ ಕರುಣೆ ಆವಾಗ ಸಿಕ್ಕತ್ತೆ, ಭಕ್ತರ ಸಹವಾಸ ಸಿಕ್ಕತ್ತೆ. ಆದರೆ ಅನೇಕ ಜನ್ಮಗಳನ್ನು ಯಾಕೆ ಎತ್ತಬೇಕು, ಈ ಒಂದು ಜನ್ಮದಲ್ಲಿ ಭಕ್ತಿ ಸೇವೆಯನ್ನು ಯಾಕೆ ಮಾಡಬಾರ್ದು ಅಂತ ಶ್ರೀಲ ಪ್ರಭುಪಾದರ ಅವರ ಗುರುಗಳು ಅವರು ಅಂದರೆ ಶ್ರೀಮದ್ ಸರಸ್ವತಿ ಅವರು ಹೇಳ್ತಾರೆ. ಅಂದರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ಹೇಳ್ತಾರೆ, ಏಕೆ ಅಷ್ಟೊಂದು ಜೀವನ ಯಾಕೆ ಕಳ್ಕೊಳ್ಬೇಕು, ಇಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟು ಸಾವು ಮಾಡಿ ಬೇಡ, ಅನೇಕ ಜನ್ಮ ಬೇಡ, ಈ ಜನ್ಮದಲ್ಲಿ ನೀವು ಸಾಧನೆ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಮಾಡಬೇಕು ಇದನ್ನ. ಸೊ ಹಾಗಾಗಿ ಆ ಸ್ಥಿತಿಯನ್ನು ತಲುಪಿದ ಮೇಲೆ ನಮ್ಮ ಈ ಜನ್ಮದಲ್ಲಿ ಅನುಭವಿಸುವ ಐಕ ಸಂಸಾರದ ಮಾಯೆಯಾಗಲಿ ದುಃಖವಾಗಲಿ ಜನನ ಮರಣಗಳು ಇರುವುದಿಲ್ಲ. ಯಾವಾಗ ಭಗವಂತನ ಲೋಕಕ್ಕೆ ಹೋದರೆ ಅಲ್ಲಿ ಯಾವುದೇ ರೀತಿಯಾದ ದುಃಖ ಇರೋದಿಲ್ಲ. ಅಂದರೆ ದುಃಖಗಳು ಅಂದರೆ ಏನು? ದುಃಖಗಳಂದರೆ ಪ್ರೈಮರಿ ಮಿಸರಿ, ಸೆಕೆಂಡರಿ ಮಿಸರಿ. ಅಂದರೆ ಮೂಲಭೂತ ದುಃಖಗಳು ಮತ್ತು ಎರಡನೇ ಹಂತದ ದುಃಖಗಳು. ಮೂಲಭೂತ ದುಃಖ ಅಂದರೆ ಹುಟ್ಟುವುದು ಸಾಯುವುದು, ಹುಟ್ಟು ಸಾವು ಮುಪ್ಪು ರೋಗ ಬಂದ್ಕೋತ್ಲೇ ಇರುತ್ತೆ. ನಾವು ಭೌತಿಕ ಪ್ರಪಂಚದಲ್ಲಿ ಈ ದೇಹ ಹೋದ್ಮೇಲೆ ಮತ್ತೊಂದು ದೇಹ ಸಿಕ್ಕತ್ತೆ, ಅಲ್ಲಿ ಮತ್ತೆ ಹುಟ್ಟುವುದು ಕಷ್ಟ. ಯಾಕೆಂದರೆ ಇದು ಗೋಳಾಟ. ಹುಟ್ಟುವುದು ಅಂತಂದರೆ ತುಂಬ ಕಷ್ಟ. ಜನನ ಇದು ಕಷ್ಟ, ತಾಯಿಗೂ ಕಷ್ಟ, ಮಗುವಿಗೂ ಕಷ್ಟ. ಆಮೇಲೆ ಹೊಟ್ಟೆನಲ್ಲಿ ಒಂದು ತಾಯಿಯ ಹೊಟ್ಟೆನಲ್ಲಿ, ಸೊ ಅದು ಇರೋದು ಕಷ್ಟವೇ ಜೀವಿಗೆ. ಯಾಕೆಂದರೆ ಎಷ್ಟೋ ಒಂದು ರೀತಿಯ ಒಂದು ಕತ್ತಲೆಯಲ್ಲಿ ಅದನ್ನು ಮುದುಡಿಕೊಂಡು ತಾಯಿಯ ಹೊಟ್ಟೆಯಲ್ಲಿ ಕಾಲ ಕಳೆದು ಮಗುವಿಗೂ ತುಂಬ ಕಷ್ಟ. ಸೊ ಅದಕ್ಕೆ ಆ ಒಂದು ಕಷ್ಟ. ಆಮೇಲೆ ಜನ್ಮ ಆದಮೇಲೆ ಮತ್ತೆ ಇಲ್ಲಿ ಮುಪ್ಪು ರೋಗಗಳು ಬರುತ್ತೆ, ಮತ್ತೆ ರೋಗಗಳು ಕಷ್ಟ. ಆಮೇಲೆ ಆ ರೋಗವನ್ನು ಅನುಭವಿಸೋದು ಕಷ್ಟ. ಆಮೇಲೆ ಮುಪ್ಪು ಬರುತ್ತೆ. ಮುಪ್ಪಿನ ಕಾಲ ಯಾರಿಗೂ ಬೇಡ, ಯಾಕೆಂದರೆ ಯಾರನ್ನು ಕೇಳುವುದೇ ಇಲ್ಲ.
ಆ ಮುಪ್ಪಿನಲ್ಲಿ ನಮ್ಮ ಇಂದ್ರಿಯಗಳು ಎಲ್ಲ ಎಲ್ಲ ಅಂದರೆ ಕುಸಿದು ಇರ್ತಾ ಇದೆ, ಕಡಿಮೆ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ತುಂಬಾ ಜೀವನ ಮಾಡೋದು ಕಷ್ಟ, ಮರಣ ಮತ್ತು ಕಷ್ಟ. ಯಾಕೆ ಅಂತಂದ್ರೆ ಆ ಮರಣ ಸಂದರ್ಭದಲ್ಲಿ ಸಾವಿರಾರು ಚೇಳುಗಳು ಕುಟುಕಿದಷ್ಟು ನೋವಾಗುತ್ತಂತೆ. ಯಾಕೆಂದ್ರೆ ಆತ್ಮ ದೇಹದೊಳಗೆ ವಾಸ ಮಾಡ್ಕೊಂಡಿರುತ್ತೆ. ಆ ಆತ್ಮ ಬಿಟ್ಟು ಹೋಗ್ಬೇಕಾದ್ರೆ ಆತ್ಮಕ್ಕೆ ಒಂದು ರೀತಿಯ ದುಃಖ, ನೋವನ್ನು ಅನುಭವಿಸ್ತಾರೆ. ಆದರೆ ಭಕ್ತರಾದವರು ಇಂಥ ನೋವನ್ನು ಅನುಭವಿಸೋದಿಲ್ಲ. ಅದನ್ನ ನಾವು ನೋಡೋಣ ಹೇಗೆ ಅಂತ. ಆಮೇಲೆ ಭೌತಿಕ ಪ್ರಪಂಚದಲ್ಲಿ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಎಷ್ಟೋ ರೀತಿಯಾದ ಮಾನಸಿಕ ರೋಗಗಳು, ದೈಹಿಕ ರೋಗಗಳು ಬರುತ್ತೆ. ನೆರೆಕೆಯರಿಂದ ದುಃಖ ಇರುತ್ತೆ, ಮತ್ತೆ ಇತರ ಜೀವಿಗಳಿಂದ ದುಃಖ ಬರುತ್ತೆ. ಸೊಳ್ಳೆ ಕಡಿದ್ರೆ ಮಲೇರಿಯಾ ಬರುತ್ತೆ. ಆಮೇಲೆ ಇಲಿ, ಹಾವು ಎಲ್ಲ ಜಿರಳಿ ಎಲ್ಲ ಸ್ವಲ್ಪ ತೊಂದರೆಗಳು ಕೊಡ್ತಾ ಇರುತ್ತೆ. ಆಮೇಲೆ ನಮಗೆ ಅಂದರೆ ಪ್ರವಾಹ ಬರೋದು, ಭೂಕಂಪ ಆಗೋದು, ಇದೆಲ್ಲ ಪ್ರಕೃತಿ ವಿಕೋಪಗಳಾಗತ್ತೆ. ಸೊ ಇದೆಲ್ಲ ದುಃಖಗಳು ಆ ಭಗವಂತನ ಲೋಕದಲ್ಲಿ ಇದು ಯಾವುದೂ ಇಲ್ಲ. ಸೊ ಹಾಗಾದರೆ ಈ ಒಂದು ಅಂದರೆ ಕ್ಲೇಶಗಳು, ಅಂದರೆ ಶೋಕ ಇದು ಯಾವುದೂ ಅಲ್ಲಿ ಇಲ್ಲ, ಕಳವಳ ಇಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಪಡ್ಕೊಳ್ಬೇಕು ಅಂತಂದ್ರೆ ನಾವೇನು ಮಾಡಬೇಕು? ಕೃಷ್ಣ ಕೇಂದ್ರೀಕೃತ ಚಟುವಟಿಕೆಗಳನ್ನು ನಾವು ಮಾಡಬೇಕು. ಕೃಷ್ಣ ಕೇಂದ್ರೀಕೃತ ಚಟುವಟಿಕೆಗಳನ್ನು ಮಾಡಬೇಕು. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂದರೆ ನಾವು ಗುರುವಿನ ಪಾದಾಶ್ರಯದಲ್ಲಿ ನಾವು ಮಾಡಬೇಕು. ಗುರುವಿನ ಪಾದಾಶ್ರಯ ತಗೋಬೇಕು ಅಂತಂದ್ರೆ ನಾವು ಇದೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಗುರುವಿನ ಮುಖಾಂತರ ತಿಳ್ಕೊಳ್ಬೇಕು. ಯಾಕಂದ್ರೆ ಉಪನಿಷತ್ತುಗಳನ್ನು ತಿಳ್ಕೊಳ್ಳೋದು ಅಥವಾ ಭಗವದ್ಗೀತೆ, ಭಾಗವತ, ಅದಕ್ಕೆ ಭಗವದ್ಗೀತೆ ಭಾಗವತ ಹೇಳೋದು ಅದು ಎಲ್ಲ ಉಪನಿಷತ್ತಿನ ವೇದಗಳ ಸಾರ ಭಗವದ್ಗೀತೆ. ಸೊ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನೇ ಭಾಗವತದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಅದನ್ನೆಲ್ಲ ನಾವು ಗುರುಮುಖೇನ ತಿಳ್ಕೊಳ್ಬೇಕು. ನಾವು ಸಂಪ್ರದಾಯದಿಂದ ಬಂದ ಸದ್ಗುರುವಿನ ತಿಳ್ಕೊಳ್ಬೇಕು, ಜ್ಞಾನದ ಕಣ್ಣನ್ನು ಪಡ್ಕೊಳ್ಬೇಕು, ಭಕ್ತಿ ಸೇವೆಯನ್ನು ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಬೇಕು. ಆಗ ನಮಗೆ ಈ ಮಾಯೆಯಿಂದ ಅಥವಾ ಉಂಟಾಗುವ ಈ ಒಂದು ಶೋಕ, ಮೋಹ, ದುಃಖಗಳು, ಜನನ ಮರಣಗಳು ಕೂಡ ಇರೋದಿಲ್ಲ. ಅದನ್ನೇ ಈ ಒಂದು ಉಪನಿಷತ್ತಿನ, ಈಶೋಪನಿಷತ್ತಿನ ಈ ಮಂತ್ರ ಹೇಳುತ್ತದೆ, ಹರೇ ಕೃಷ್ಣ. ಸೊ ಅದನ್ನೆಲ್ಲ ನಾವು ತಿಳ್ಕೊಳ್ಳೋದು ಈ ಒಂದು ವಿಚಾರಗಳನ್ನ. ಸೊ ಹಾಗಾಗಿ ಈ ಮಂತ್ರದಲ್ಲಿ ನಾವು ಏನು ತಿಳ್ಕೊಂಡ್ವಿ? ಈ ಮಂತ್ರದಲ್ಲಿ ನಾವು ಆಧ್ಯಾತ್ಮಿಕ ಏಕತ್ವಂ ಅನುಪಶ್ಯತಿ. ನಾವು ಹಿಂದಿನ ಮಂತ್ರದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಅನುಪಶ್ಯತಿ ಹೇಳ್ತೀವಿ ತಿಳ್ಕೊಂಡಿದ್ವಿ. 6ನೇ ಮಂತ್ರದಲ್ಲಿ ಅನುಪಶ್ಯತಿ ಅಂದರೆ ಜ್ಞಾನದ ಕಣ್ಣಿಂದ ನೋಡೋದು. ಆಚಾರ್ಯರುಗಳು ಹೇಗೆ ನೋಡ್ತಾರೆ ಹಾಗೆ ನೋಡೋದು. ಬರ ಕಣ್ಣಿನಿಂದ ನೋಡೋದು ಅಂದರೆ ಪ್ರಾಣಿಗಳನ್ನು ನೋಡ್ತಾರೆ, ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ಲ. ಆದರೆ ಆಚಾರ್ಯರುಗಳು ಅವ್ರು ಯಾವ ರೀತಿ ನಮಗೆ ತಿಳಿಸಿಕೊಡ್ತಾರೆ, ಅವ್ರು ಹೇಗೆ ನೋಡ್ತಾರೆ, ಆ ಕಣ್ಣಿನಿಂದ ನೋಡಿದ್ರೆ ಅದು ಅನುಪಶ್ಯತಿ. ಸೊ ಇಲ್ಲಿ ಏಕತ್ವಂ ಅನುಪಶ್ಯತಿ ಅಂದರೆ ಎಲ್ಲ ಜೀವಿಗಳು ಒಂದೇ ಅಂತ. ಇದನ್ನ ನೋಡೋದು ಹೇಗೆ? ಇದು ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿಗಳು ಮಾತ್ರ ಇಂತಹ ಆಧ್ಯಾತ್ಮಿಕ ಸ್ಥಾನವನ್ನು ನೋಡ್ಲಿಕ್ಕೆ ಸಾಧ್ಯ. ಅದರಿಂದ ನಾವು ಮಧ್ಯಮ ಅಧಿಕಾರಿ ಹಂತಕ್ಕೆ ನಾವು ಬರಬೇಕು. ಸೊ ಮಧ್ಯಮ ಅಧಿಕಾರಿ ಹಂತಕ್ಕೆ ಬರೋದು ಹೇಗೆ ಅಂತ ಕೂಡ ನಾವು ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಅಂದರೆ ನಾವು ಹೀಗೆ ಭಕ್ತರ ಸಂಘದಲ್ಲಿ ಇದ್ದು ಆ ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು, ಸಂಕೀರ್ತನ ಮಾಡಬೇಕು, ಆಮೇಲೆ ಭಗವಂತನ ಸೇವೆ ಮಾಡಬೇಕು, ಪಾದ ಸೇವನೆ ಮಾಡಬೇಕು, ಸ್ಮರಣೆ ಮಾಡಬೇಕು ಸದಾ ಭಗವಂತನದು. ಆಮೇಲೆ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಸೊ ಈ ರೀತಿಯಾದ ಒಂದು ಭಕ್ತಿ ಮಾರ್ಗದಲ್ಲಿ ನಾವು ನಡೆದರೆ, ಕೃಷ್ಣ ಕೇಂದ್ರೀಕೃತ ನಮ್ಮ ಜೀವನದಲ್ಲಿ ಕೃಷ್ಣನನ್ನು ಸೆಂಟ್ರಲ್ಲಿ ಅಂದರೆ ಕೇಂದ್ರ ಬಿಂದುವಾಗಿಸಿಕೊಂಡು ನಮ್ಮ ಜೀವನವನ್ನು ನಡ್ಕೊಂಡ್ರೆ ನಾವು ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಸೊ ಕನಿಷ್ಠ ಅಧಿಕಾರಿ ಮಧ್ಯಮ ಅಧಿಕಾರಿಗೆ ಆಗಲಿಕ್ಕೆ ಸಾಧ್ಯ, ಮಧ್ಯಮ ಅಧಿಕಾರಿ ಉತ್ತಮ ಅಧಿಕಾರಿಗೆ ಆಗಲಿಕ್ಕೆ ಕೂಡ ಸಾಧ್ಯ. ಹೇಗೆಂದ್ರೆ ಉತ್ತಮ ಅಧಿಕಾರಿಯ ಸಹವಾಸದಲ್ಲಿದ್ದು ಆ ಒಂದು ಉತ್ತಮ ಅಧಿಕಾರಿಯ ಸೇವೆ ಮಾಡಿ, ವೈಷ್ಣವ ಸೇವೆ ಮಾಡಿ, ಸಂಘ ಮತ್ತು ಸಾಧನ ಇದನ್ನು ಮಾಡ್ಕೋತಾನೆ ಹೋದಾಗ ಆಗಲಿಕ್ಕೆ ಎಲ್ಲರಿಗೂ ಕೂಡ ಆ ಒಂದು ಶಕ್ತಿ ಇದೆ. ಭಗವಂತನ ಕರುಣೆಯಿಂದ ಉತ್ತಮ ಅಧಿಕಾರಿಗಳು ಮುಂದುವರೆದಿರ್ತಾರೆ. ಸೊ ಭಗವಂತನ ಕರುಣೆ ಆ ಒಂದು ನಾವು ಆ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ನಾವು ನಮ್ಮ ಜೀವನವನ್ನು ಪವಿತ್ರಮಯವಾಗಿ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ನಾವು ಈ ಶ್ಲೋಕದಿಂದ ನಮಗೆ ಅರ್ಥ ಆಗತ್ತೆ. ಆದ್ದರಿಂದ ನಾವು ಈ ಭೌತಿಕ ಪ್ರಪಂಚದಲ್ಲಿ ಈ ಗೋಳಾಟದಲ್ಲಿ ನಾವು ಇರಬೇಕಾಗಿಲ್ಲ. ನಮಗೆ ಭಗವಂತ ನಮ್ಮ ಪರಮಪಿತ, ನಮ್ಮ ತಂದೆ, ಅಲ್ಲಿ ಒಂದು ನಮಗೆ ಶಾಶ್ವತ ಜ್ಞಾನಾನಂದದ ಲೋಕ ಇದೆ. ಅಲ್ಲಿ ನಾವು ಪರಮನ ಕುಟುಂಬದಲ್ಲಿ ನಾವು ಅಲ್ಲಿ ಆ ಒಂದು ಭಗವಂತನ ಪರಮ ಕುಟುಂಬದಲ್ಲಿ ನಾವು ಒಂದು ಜೀವನ ನಡೆಸಬೇಕು ಭಗವಂತನ ಸಾಹಚರ್ಯದಲ್ಲಿ ಅಂತ ನಾವು ಈ ರೀತಿ ಈ ಒಂದು ಶ್ಲೋಕದಿಂದ, ಈ ಮಂತ್ರದಿಂದ ನಮಗೆ ತಿಳಿಯುತ್ತೆ. ಆಗ ನಮಗೆ ಯಾವುದೇ ಈ ಮಾಯೆಯ ಪ್ರಭಾವದಿಂದ ಭ್ರಮೆಯಾಗಲಿ, ಶೋಕವಾಗಲಿ, ದುಃಖಗಳಾಗಲಿ ಇರೋದಿಲ್ಲ, ಜನನ ಮರಣಗಳು ಇರೋದಿಲ್ಲ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ
ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಇವತ್ತಿನ ದಿನ ಮಂಗಳಮಯವಾಗಲಿ ಅಂತ ಬೇಡ್ಕೊಳ್ತೇನೆ. ಇಲ್ಲಿವರೆಗೆ ನೀವು ತುಂಬ ಒಂದು ಇದರಿಂದ